ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭವಾನಿ ಶಂಕರ್ ಶಾಂತಿ ಪ್ರಧಾನಾರ್ಚಕರು ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ. ದೂರವಾಣಿ 9818959848 872228 43338. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಯಶಸ್ವಿ 3 ವರ್ಷದಲ್ಲಿ ಮುನ್ನಡೆಯುತ್ತಿರುವ ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಆಫ್ರಿಕನ್, ಜಾವಾ, ಫಿಂಚ್ ಹೀಗೆ ಮನಸೆಳೆಯುವ ವಿವಿಧ ಬಗೆಯ ಪಕ್ಷಿಗಳು, ಗ್ರಾ ಪ್ಯಾರಟ್, ಪರ್ಷಿಯನ್ ಕ್ಯಾಟ್ ಸೇರಿದಂತೆ ಬಣ್ಣ ಬಣ್ಣದ ಮೀನುಗಳ ಅಕ್ವೇರಿಯಂ. ಕ್ಯಾಟ್ ಫುಡ್, ಡಾಗ್ ಫುಡ್, ಫಿಶ್ ಫುಡ್, ಲವ್ ಬರ್ಡ್ಸ್ ಫುಡ್, ಕ್ಯಾಟ್ ಬೆಲ್ಟ್, ಡಾಗ್ ಬೆಲ್ಟ್, ಆಫ್ರಿಕನ್ ಶಂಕನೂರು, ಕಾಕ್ಟೈಲ್, ಫಿಶ್, ಬರ್ಡ್, ಪ್ಲಾಂಟ್ ಮೆಡಿಸಿನ್, ಎಲ್ಲ ತರಹದ ಗೂಡುಗಳು, ಇತರ ಅಕ್ವೇರಿಯಂ ಸಾಮಗ್ರಿಗಳು ಇದೀಗ ತೊಕ್ಕೋಟಿನಲ್ಲಿ ಲಭ್ಯ. ಬನ್ನಿ, ಹಿಂದೆ ಭೇಟಿ ಕೊಡಿ. ನಿಮ್ಮ ಮನೆಯ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ. ಎಕ್ವಾಸ್ಟಾರ್ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟ ಮಳಿಗೆ. ಶಾಪ್ ನಂಬರ್ G38, ಗ್ರೌಂಡ್ ಫ್ಲೋರ್, ಸ್ಮಾರ್ಟ್ ಸಿಟಿ ಪಂಪ್ ಹೌಸ್ನ ಮುಂಭಾಗ, ತೊಕ್ಕೋಟು. ಮೊಬೈಲ್ 8608420990 99643 ಸಂತ ಜೋಸೆಫರ ಜಾಯ್ಲೆನ್ ಶಾಲೆ ಕೊಲ್ಯ. ಶಿಕ್ಷಣ ಸೇವೆಯಲ್ಲಿ 25 ವರ್ಷಗಳ ಸುದೀರ್ಘ ಅನುಭವ, ಅತ್ಯುತ್ತಮ ಆಡಳಿತ ವ್ಯವಸ್ಥೆ, ಪರಿಣಿತ ಶಿಕ್ಷಕ ವೃಂದ, ವಿಶಾಲ ತರಗತಿ ಕೊಠಡಿಗಳು, ಕಂಪ್ಯೂಟರ್ ತರಬೇತಿ, ಆಟದ ಮೈದಾನ, ಕರಾಟೆ, ಯೋಗ, ಸಂಗೀತ, ನೃತ್ಯ ತರಬೇತಿಗಳು, ಪಾಠದೊಂದಿಗೆ ಪಠ್ಯೇತರ ತರಬೇತಿ, ಮಕ್ಕಳ ಪ್ರತಿಭಾ ವಿಕಾಸಕ್ಕೆ ಅತ್ಯುತ್ತಮ ಅವಕಾಶ, ಹಿಪ್ಪೋ ಕ್ಯಾಂಪಸ್ ಆಧಾರಿತ ಶಿಕ್ಷಣ, ಮಾಡಿಕಲಿ ಕಲಿಕಾ ವಿಧಾನ, ಸ್ಪ್ರಿಂಗ್ ಬೋರ್ಡ್ ಇತ್ಯಾದಿ ಸೌಲಭ್ಯಗಳು. ನರ್ಸರಿ, LKG, UKG ಮತ್ತು 1ರಿಂದ 10ನೇ ತರಗತಿಯವರೆಗೆ ದಾಖಲಾತಿ ಆರಂಭಗೊಂಡಿದೆ. ಇರ್ಫಾನ್ ಜೀಸಸ್ ಜಾಯ್ಲೆನ್ ಶಾಲೆ, ಬೋಳಾರ, ಮಂಗಳೂರು. ಸಂತ ಜೋಸೆಫರ ಜಾಯ್ಲೆನ್ ಶಾಲೆ ಕೊಲ್ಯ. ಮೊಬೈಲ್ 734976817 94800 ಸಾಮಾಜಿಕ ಕಳಕಳಿಯೊಂದಿಗೆ ಅಸ್ತಿತ್ವಕ್ಕೆ ಬಂದಿದ್ದು ಇದೇ ಬರುವ ತಾರೀಕು 22/7/2020ಕ್ಕೆ ಮೊದಲ ವಾರ್ಷಿಕ ಹರುಷ ಅವಧಿಯನ್ನು ಪೂರ್ತಿಗೊಳಿಸಿರುವುದು. ಸಂಘದ ಧ್ಯೇಯೋದ್ದೇಶ ನಿಸ್ವಾರ್ಥ, ರಾಜಕೀಯ ರಹಿತ, ಜಾತಿ, ಮತ, ಧರ್ಮ ಭೇದವಿಲ್ಲದೆ, ಯಾವುದೇ ಧಾರ್ಮಿಕ ಆದರ್ಶತೆಯ ಭಿನ್ನಾಭಿಪ್ರಾಯವಿಲ್ಲದೆ ನಾಡಿನ ಯುವಕರು ಒಂದಾಗಿ ಊರಿನ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತಗೊಳಿಸಲು ಉಳ್ಳಾಲ ನಗರಸಭೆಯೊಂದಿಗೆ ಕೈಜೋಡಿಸಿ ನಮ್ಮ ಕ್ಷೇತ್ರದ ಶಾಸಕರಾದ ಅವರ ಸಹಕಾರದೊಂದಿಗೆ ನಮ್ಮೂರಿನ ಪ್ರತಿ ಗಲ್ಲಿಗಲ್ಲಿಗೂ ಕುಡಿಯುವ ನೀರು, ಸುಸಜ್ಜಿತ ರಸ್ತೆ, ವಿದ್ಯುತ್ ಶಕ್ತಿ, ಬೆಳಕಿನ ವ್ಯವಸ್ಥೆ, ಪರಿಸರದ ನೈರ್ಮಲ್ಯನ ಕುರಿತು ಕಾಳಜಿ ವಹಿಸಿ ನಮ್ಮ ಊರನ್ನು ಸುರಕ್ಷಿತ ಹಾಗೂ ಸುಸಜ್ಜಿತ ಮಾದರಿ ನಾಡನ್ನಾಗಿ ಮಾಡುವ ಏಕೈಕ ಗುರಿ ನಮ್ಮೂರ ಧ್ವನಿ ಸೇವಾ ಸಂಘ ಹೊಂದಿದೆ. ನಾಡಿನ ಪ್ರತಿನಿಧಿಗಳು, ವಿವಿಧ ಮಸೀದಿ ನಾಯಕರುಗಳು ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಯ ನೇರ ಮತ್ತು ನಿಷ್ಪಕ್ಷ ಸಹಕಾರದೊಂದಿಗೆ ನಮ್ಮ ಈ ಸೇವಾ ಸಂಘ ಕಾರ್ಯ ಚಟುವಟಿಕೆ ಮಾಡುತ್ತಾ ಬಂದಿದೆ. ನಮ್ಮ ಈ ಸಂಘದ ವೈಶಿಷ್ಟ್ಯತೆ ಏನಂತಂದ್ರೆ, ನಮ್ಮ ಈ ಸಂಘವು ನಮ್ಮೂರ ಧ್ವನಿ ಎಂಬ ವಾಟ್ಸಪ್ ಗ್ರೂಪ್ ಮೂಲಕ ನಾಡಿನ ಅಗತ್ಯ ಕಾಮಗಾರಿಗಳ ಕುರಿತು, ಸಮಸ್ಯೆಗಳ ಕುರಿತು ಪರಸ್ಪರ ಚರ್ಚಿಸಿ ಕ್ಷಿಪ್ರವಾಗಿ ಪರಿಹಾರ ಕಂಡುಹಿಡಿದು ಸಮಸ್ಯೆಗಳನ್ನು ನಿವಾರಿಸುವುದಾಗಿ ಮೂಲಭೂತ ಉದ್ದೇಶ. ಸದರಿ ಸಂಘಟನೆಗಳಲ್ಲಿ ವಿವಿಧ ರಾಜಕೀಯ ಪಕ್ಷದ, ವಿವಿಧ ಧಾರ್ಮಿಕ ಹಿನ್ನೆಲೆಯ ಹಲವಾರು ಸಂಘಟನೆ ನಾಯಕರುಗಳು ಮತ್ತು ಕಾರ್ಯಕರ್ತರು, ಸದಸ್ಯರುಗಳನ್ನೊಳಗೊಂಡ ಒಗ್ಗಟ್ಟಾಗಿ ಸಮಾಜ ಸೇವೆ ಮಾಡುವ ಪುಣ್ಯ ಕಾರ್ಯವನ್ನು ಕಳೆದ 11 ತಿಂಗಳಿಂದ ನಾವು ಇದನ್ನು ಮಾಡ್ತಾ ಬರ್ತಾ ಇದ್ದೇವೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಾಗಲಿ, ಇಲ್ಲಾಂತಂದ್ರೆ ರಾಜಕೀಯ ಪ್ರಭಾವ, ಅಲ್ಲಾಂದ್ರೆ ಯಾವುದೋ ಒಂದು ಗೊಂದಲ ಸೃಷ್ಟಿ ಮಾಡಿ, ಇಲ್ಲಾಂತಂದ್ರೆ ಬೇರೆ ಯಾವುದಾದ್ರೂ ತರಹದ ಉದ್ದೇಶದಿಂದ ಈ ತನಕ
ಆಡಳಿತ ಸಮಿತಿಯನ್ನಾಗಲಿ ಅಥವಾ ಅಧ್ಯಕ್ಷರನ್ನಾಗಲಿ ನಾವು ನಮ್ಮೂರ ಧ್ವನಿ ಈವರೆಗೆ ಯಾವುದೇ ಅಂತಹ ಒಂದು ಇದನ್ನು ಮಾಡಲಿಲ್ಲ. ಸಮಾನ ಮನಸ್ಸಿನ ಇರುವಂತಹ ವಯಸ್ಕ ಯುವಕರು ಒಂದೇ ಸೂರಿನ ಅಡಿಯಲ್ಲಿ ಒಂದು ಸದಸ್ಯರ ಇದನ್ನು ಶಿರೋನಾಮೆ ಅಡಿಯಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಸಮಾಜ ಸೇವೆ ಮತ್ತು ಸಾಧನೆಗಳ ಬಗ್ಗೆ ಒಂದಿಷ್ಟು ಹೇಳುವುದಾದರೆ, ಲಾಕ್ಡೌನ್ ಸಂತಾನ ಆಹಾರ ಕಿಟ್ ಕಳೆದ ರಂಜಾನ್ ತಿಂಗಳಲ್ಲಿ ಹಳೆಕಳ, ಮಾರ್ಗತಳೆ, ಮಂಚಿಲ, ಹಳೆಕೋಟೆ ಮತ್ತು ಹಳೆಕಳ ಈ ಏರಿಯಾದಲ್ಲಿ ಸಾಧಾರಣ ನಾವು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಾಧಾರಣ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಉಚಿತ ಆಹಾರ ಸಾಮಗ್ರಿಗಳು ದಾನಿಗಳ ಸಹಕಾರದೊಂದಿಗೆ 5 ಮಸೀದಿಯ ಜಂಟಿ ಆಶ್ರಯದೊಂದಿಗೆ ದೇವರು ಮೆಚ್ಚುವಂತಹ ಪುಣ್ಯ ಕಾರ್ಯವನ್ನು ನಾವು ಮಾಡಿದ್ದೇವೆ. ಸಾಧಾರಣ 1116 ಮನೆ, ಎಲ್ಲ ಮನೆಗಳಿಗೆ ನಾವು ಆಹಾರ ಕಿಟ್ಟನ್ನು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಾವು ಇದನ್ನು ಅವರಿಗಾಗಿ ನೆರವು ಮಾಡೋದನ್ನು ನಾವು ಇದು ಮಾಡಿದ್ದೇವೆ. ಅದೇ ತರ ಕುಡಿಯುವ ನೀರನ್ನು ಸಂರಕ್ಷಿಸಿ ಅಭಿಯಾನ, ನೀರು ಪೋಲಾಗುವುದನ್ನು ತಡೆಯುವುದು, ಮಾಹಿತಿಗಾರ ನಡೆಸಿ ನೀರಿನ ಪಾವಿತ್ರ್ಯತೆಯನ್ನು ಕಾಪಾಡಲು ನಾಡಿನೊಳಗೆ ಜಾಗ್ರತೆ ಮೂಡಿಸಲಾಗಿದೆ. ಕ್ವಾರಂಟೈನ್ ವ್ಯವಸ್ಥೆಯನ್ನ ನಾವು ಈ ಸರಿ ಗುಜರಾತ್ ಒಕ್ಕ ಈ ಕಡೆಯಿಂದ ನಮ್ಮ ಹಳೆಕಲ ವಠಾರದಲ್ಲಿ ತುಂಬಾ ಜನ ಗುಜರಾತ್ ಆ ಕಡೆಯಿಂದ ಬಂದವರಿದ್ದಾರೆ. ಅವರು ಮೀನಿನ ವ್ಯಾಪಾರಕ್ಕೆ ಹೋದಂತವರು ಪೋರಬಂದರ, ಮಹಾರಾಷ್ಟ್ರ ಮುಂತಾದ ಇತರ ರಾಜ್ಯಗಳಲ್ಲಿ ವ್ಯಾಪಾರ ಹಾಗೂ ಉದ್ಯೋಗ ಮಾಡುತ್ತಿರುವ ನಮ್ಮೂರಿನ ಜನರಿಗೆ ಆರೋಗ್ಯ ಇಲಾಖೆ ಮತ್ತು ನಗರಸಭೆಯ ಸಹಯೋಗದೊಂದಿಗೆ ಸರ್ಕಾರಿ ನಿಯಮಗಳನ್ನು ಪಾಲಿಸಿ ಅತ್ಯುತ್ತಮ ರೀತಿಯಲ್ಲಿ ಸಾಧಾರಣ 40 ಮಂದಿಗೆ ವಿಶೇಷ ಸಾಂಸ್ಥಿಕ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಿದ್ದು, ನಾಡಿನ ದಾನಿಗಳ ನೆರವಿನಿಂದ ಅವರಿಗೆ ಅಗತ್ಯವಿರುವ ಹಣ್ಣು ಹಂಪಲು, ಆಹಾರ ಸಾಮಗ್ರಿಗಳನ್ನು ನಮ್ಮ ಸಂಘದ ಮೂಲಕ ಪೂರೈಸಲಾಗಿದೆ. ಶುಚಿತ್ವದ ಕಾರ್ಯಕ್ರಮ ಹೇಳುವುದಾದರೆ, ನಮ್ಮೂರ ಧ್ವನಿ ಹಳೆಕಲ, ಪಾಂಡಲ್ಪಕ್ಕ, ಕಚ್ಚತೋಟ, ಮಂಚಿಲ, ಮಾರ್ಗದಲ್ಲೇ ಬಂಡಿಕೊಟ್ಟೆ ರಸ್ತೆ, ಭಗವತಿ ನಗರ, ಜಯಂತಿ ನಗರ, ಜಾರಬೈಲು, ಶೇಷರಕಾನ, ಹಳೆಕಳ, ಗುಲಾಬಿ ಸ್ಟೋರ್ ಪರಿಸರ, ಅಕ್ಕಮ್ಮ ಕಾಂಪೌಂಡ್ ಪರಿಸರ ಸಂಘದ ಕಾರ್ಯಕರ್ತರು ಶುಚಿತ್ವಗೊಳಿಸಿದ್ದು ಪರಿಸರದ ಕಂಟಕವಾಗಿದ್ದ ಮರಗಳನ್ನು ಕಡಿದು ಜನರಿಗೆ ಸ್ವಸ್ಥವಾದ ವಾತಾವರಣವನ್ನು ನಿರ್ಮಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ಈ ಹಿಂದೆ ವಿಷದ ಹಾವೊಂದು ಬಾಲಕನಿಗೆ ಕಚ್ಚಿ ಅನಾರೋಗ್ಯ ಕೀಡಾಗಿದ್ದು, ಆ ಕಾರಣಕ್ಕಾಗಿ ನಮ್ಮ ಸೇವಾ ಸಂಘವು ಪರಿಸರ ನೈರ್ಮಲ್ಯನ ಇನ್ನಷ್ಟು ಒತ್ತು ಕೊಟ್ಟಿದೆ. ಅದೇ ತರ ಮೆಸ್ಕಾಂ ದುರಸ್ತಿ, ಮೆಸ್ಕಾಂ ಸಂಬಂಧಿಸಿದಂತೆ ಅಗತ್ಯವಿರುವ ಎಲ್ಲ ಕಡೆಗಳಿಗೂ ಸೂಕ್ತವಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡಿಸಲಾಗಿದ್ದು, ವಿದ್ಯುತ್ ತಂತ್ರಗಳಿಗೆ ತೊಡಗುಂಟು ಮಾಡುವ ಅನೇಕ ಕೆಲಸಗಳನ್ನು ನಾವು ಅದರ ಮರ ಕಡಿಯುವಂಥದ್ದಾಗಲಿ ಬೇರೆ ಇನ್ನಿತರಾಗಲಿ ನಾವು ಅದನ್ನು ನಮ್ಮೂರ ಧ್ವನಿ ಮೂಲಕ ಅದನ್ನು ಮಾಡಿದ್ದೇವೆ. ಅದೇ ತರ ಮೂಲಭೂತ ಸೌಕರ್ಯಗಳು ದುರಸ್ತಿ, ನಾಡಿನ ಪ್ರತಿಯೊಂದು ಮನೆಗೂ ನೀರಿನ ಪೈಪ್ಲೈನ್ ಜೋಡಣೆ, ನೀರಿನ ಟ್ಯಾಂಕಿ ವ್ಯವಸ್ಥೆ, ಅಗತ್ಯ ದುರಸ್ತಿ ಕಾರ್ಯಗಳನ್ನು ನಿರಂತರವಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಕೋವಿಡ್-19 ಜನಜಾಗೃತಿ ಈ ಸಭೆ, ಇಂದಿನ ಈ ಸಭೆಯಲ್ಲಿ ಊರಿನ ಸಾಧಾರಣ 1700ರಿಂದ 2000 ಮನೆಗಳಿಗೆ ಒಂದು ಮನೆಗೆ 4 ಕಿಟ್ಟಿದ್ದಾರೆ. ಒಂದು ಮನೆಗೆ 4 ಕಿಟ್ಟಿದ್ದಾರೆ. ಹಾಗೆ ನಾವು ಸ್ಯಾನಿಟೈಸಿಂಗ್ ಸಾಧಾರಣ 2000 ಮನೆಗೆ ಸ್ಯಾನಿಟೈಸ್ ಮಾಡುವಂತಹ ಮತ್ತೆ ರೋಗ ನಿರೋಧಕ ಮಾತ್ರೆಗಳು ಮತ್ತು ಜನಜಾಗೃತಿ ಮೂಡಿಸುವಂತಹ ಮನೆಗೆ ಪ್ರತಿಯೊಂದು ಮನೆಗೂ ನಾವು ಒಂದು ಸ್ಟಿಕ್ಕರ್ ಅನ್ನು ಅಂಟಿಸುವ, ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ಆ ಇನ್ಸ್ಟ್ರಕ್ಷನ್ ಅನ್ನು ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ. ಅದನ್ನು ನಾವು ಪ್ರತಿಯೊಂದು ಮನೆಗೂ ಅಂಟಿಸಲಿಕ್ಕೆ ಅದರ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ನಾವು ಇನ್ನೊಂದು ಇಲ್ಲಿ ನೆನಪು ಮಾಡುವಂಥದ್ದು, ಈ ಹಿಂದೆ ಶಾಸಕರು ಹಾಗೂ ನಗರಸಭೆಗೆ ಕೆಲವೊಂದು ಪತ್ರ ಕೊಟ್ಟಿದೆ. ಮನೆ ಪತ್ರ ಹಳೆಕಲ ಮಸೀದಿಯಿಂದ ಕಪ್ಪಟಕೋಟೆವರೆಗಿನ ಒಳಚರಂಡಿ ಕೋರಿ ತೊಕ್ಕೊಟ್ಟು ಒಳಪೇಟೆ ಜಂಕ್ಷನ್ನಿಂದ ಮಂಚಿಲ ಹಳೆಕಳ ಮಾರ್ಗದಲ್ಲೇ ಮಾರ್ಗವಾಗಿ ಕಾಂಕ್ರೀಟ್ ರಸ್ತೀಕರಣ, 2 ಬದಿಗೆ ವೆಟ್ಮ್ಯಾಕ್ ಹಾಕಲು, ಮತ್ತೆ ಹಳೆಕಳ ಮಂಚಿನ ವಾರ್ಡಿನ ಮಾನವರೊಬ್ಬರ 1 ಎಕರೆ ಜಮೀನಿನಲ್ಲಿ ಹುಲ್ಲು ಮರ ಬೆಳೆದ ವಿಷಜಂತುಗಳು ಅಲ್ಲಿ ತುಂಬಿ ನಮಗೆ ಇದಕ್ಕಿಂತ ಮುಂದೆ ಸ್ವಲ್ಪ ತೊಂದರೆ ಆಗಿದೆ. ಅಲ್ಲಿ ಮಕ್ಕಳಿಗೆ ಶಾಲೆ
ಇಲ್ಲಿ ಇವರು ನಮ್ಮ ಮದ್ರಸಾ ಹೋಗುವ ಮಕ್ಕಳಿಗೆ ಇಲ್ಲಂದ್ರೆ ದಾರಿ ಹೋಗಲಿಕ್ಕೆ ಅದು ತುಂಬಾ ತೊಂದರೆ ಆಗಿದೆ. ಅದನ್ನು ನಾವು ಒಂದು ಮನವಿ ಕೊಟ್ಟಿದ್ದೇವೆ ಉಳ್ಳಾಳ ಇದಕ್ಕೆ. ಮುಂದಿನ ಪ್ರಮುಖ ಸೇವಾ ಯೋಜನೆಗಳು ಅಲೇಕೆಲ ಮಸೀದಿ ವಠಾರದಿಂದ ಕಚ್ಚತೋಟದವರೆಗೆ ಸುಸಜ್ಜಿತ ಚರಂಡಿ ನಿರ್ಮಾಣಕ್ಕಾಗಿ ನಮ್ಮ ಶಾಸಕರು ಹಾಗೂ ಉಳ್ಳಾಲ ನಗರಸಭೆಯೊಂದಿಗೆ ಕೈಜೋಡಿಸುವುದು ಮತ್ತು ಸಹಕಾರ ನೀಡುವುದು. ಅಲೇಕೆಲ ಜಂಕ್ಷನ್ ನಿಂದ ಸೈಯದ್ ಮದನಿ ದರ್ಗಾ ಶರೀಫ್ ಅವರ ದರ್ಗಾದ ತನಕ ರಸ್ತೆ ಕಾಂಕ್ರೀಟೀಕರಣಕ್ಕೆ ಒಂದು ಮನವಿ. ಸ್ಥಗಿತಗೊಂಡ ಕಾಮಗಾರಿಯನ್ನು ಮರುಜಾಗಗೊಳಿಸುವ ಬಗ್ಗೆ ಸರ್ಕಾರಕ್ಕೆ ಶಾಸಕರು ಹಾಗೂ ನಗರಸಭೆಗೆ ಒಂದು ಮನವಿ. ಸಾಂದರ್ಭಿಕ ಸಾಮಾಜಿಕ ಸೇವೆಗಳು ಮತ್ತು ಸೂಕ್ಷ್ಮ ಅಗತ್ಯ ಸೇವೆಗಳು. ಇಷ್ಟರ ತನಕ ತಾಳ್ಮೆಯಿಂದ ನನ್ನ ಮಾತನ್ನು ಆಲಿಸಿದ ತಮಗೆಲ್ಲರಿಗೂ ಕೃತಜ್ಞತೆ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಹರಿವರಾಸನಂ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ನಿಮ್ಮ ಕನಸಿನ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ವಾಸ್ತು ಹಾಗೂ ವಿಶ್ವಾಸಾರ್ಹತೆಯ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಕೇವಲ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ನಿಮ್ಮ ಯಾವುದೇ ಕಟ್ಟಡ ನಿರ್ಮಾಣವನ್ನು ಪೂರ್ತಿಗೊಳಿಸಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಹರಿದಾಸ್ ಕೆ, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 980101536665. ದೂರವಾಣಿ 0822228153. ಶರಣಮಯ್ಯಪ್ಪ. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಓವರ್ ಬ್ರಿಡ್ಜ್ ತೊಕ್ಕೋಟು. ಎಲ್ಲ ರೀತಿಯ ಸಿಹಿ ತಿಂಡಿ ತಿನಿಸುಗಳಿಗೆ ಶುಚಿ ರುಚಿಯಾದ ಸ್ವಾದಿಷ್ಟ ತಿಂಡಿಗಳು. ಬರ್ತ್ಡೇ ಕೇಕ್, ಪಾರ್ಟಿ ಕೇಕ್ಗಳಿಗೆ. ಕಳೆದ 15 ವರ್ಷಗಳಿಂದ ತೊಕ್ಕೋಡು ಜಂಕ್ಷನ್ನಲ್ಲಿದ್ದ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಇದೀಗ ಓವರ್ ಬ್ರಿಡ್ಜ್ ವಿಜಯ್ ವೀರಮಾತಿ ವ್ಯಾಯಾಮ ಶಾಲಾ ಹತ್ತಿರದ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಮಾರುತಿ ಸೆಂಟರ್, ಓವರ್ ಬ್ರಿಡ್ಜ್. ಮೊಬೈಲ್ 9380563430. ಕೊರೋನಾದ ಗೌಜಿ ಗದ್ದಲದ ನಡುಟು ಇತ್ತೆ ಒಂಜೊಂಜಿ ಪರ್ಬ ವಿಶೇಷ ದಿನಗಳು ಬರಿಯರಸುವ ಆತನು ಸೋಮವಾರ ಆಟಿ ಅಮಾವಾಸ್ಯದ ಗೌಜಿ ಪಾಲೆದ ಕೆತ್ತದ ಕೈಪೆ ಕಷಾಯ ಕೈಪೆ ಮರ್ದು ಪರ್ಪಿನ ದಿನ.
ಕೊರೋನಾ ಲಾಕ್ಡೌನ್ ಹಿನ್ನೆಲೆಡು ಹೆಚ್ಚಿನಕ್ಲೆಗ್ ಇಂದು ಗೊತ್ತೇ ಆದಿಜ್ಜಿ. ತುಳುನಾಡದ ಕೈಪೆ ಮರ್ದು ಆಟದ ಕಷಾಯ ಪರ್ಪಿನ ಸಂಪ್ರದಾಯ ಅವಳವಳು ತುಯರ ತಿಕ್ಕಂಡು. ಕೊರೋನಾದ ಹತ್ರ ಏಪಲ ಕಷಾಯ ಪರ್ದು ಆಟಿ ಅಮಾವಾಸ್ಯದ ಪಾಲದ ಕೆತ್ತದ ಕೈಪೆ ಕಷಾಯ ಈ ಸರ್ತಿ ನಾಟು ದಿನ ಇಜ್ಜಿ ಪಂಪಿನ ಪಾತೆರಲ್ಲ ಕೆಲವು ಕಡಿಟ್ಟು ಕೇಂದು ಬತ್ತಂಡು. ಪುಲ್ಯಕಾಂಡೆ ಪಾಲದ ಮರದ ಕೆತ್ತದೆಪ್ಪುನ ಕಷಾಯ ಮನ್ಪುನ ಕೆಲವಾತ ಚಿತ್ರಣಲು ಮೂಲುಂಡು. ಜಿಲ್ಲಾ ಪಂಚಾಯತ್ ಸದಸ್ಯರು, ಆರೋಗ್ಯ ಬೊಕ ಶಿಕ್ಷಣ ಸ್ಥಾಯಿ ಸಮಿತಿದ ಅಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ತಂಕಲ್ನ ಇಲ್ಲಡು ಪಾಲದ ಕೆತ್ತದ ಕಷಾಯ ಮಲ್ತದು ಆಟಿ ಅಮಾವಾಸ್ಯದ ಮರ್ದುನ ಪರಿಯರು.
ಏಪ ನನ್ನ ತೀರ್ಥ ಮಧ್ಯಾಹ್ನಗೆ ಪಣ್ಣಿಂಗ್ಲ ಮಹಿಳಾ ಮಂಡಲ ಶೋಕ್ ಎಲ್ಲ ರೆಡಿ ಮಾಡ್ತಿದ್ದೆ ಮಧ್ಯಾಹ್ನ ಹಾಕೊಂಡು ಪ್ರೋಗ್ರಾಮ್ ಆಗ್ತದೆ. ಗಾಡಿ ಸಿಡಿದಿತ್ತು. modification. ಕಲ್ಲು ಬಾಯಲ್ಲಿ വെച്ചിട്ടുണ്ട് ಆಟಪಡೆ ಕುಶೋಲ್ ಕಂಚನ ನೋಡ ಆಟಿ ಅಮಾವಾಸ್ಯೆ ಆಟಿ ತಿಂಗಳದ ಸುಮಾರು 7ನೇ ದಿನ ಬರ್ಪಿನ ಸುರೂತ ಪರ್ಪ ಆಟಿ ಅಮಾವಾಸ್ಯೆ ದಾನಿ ಪಾಲದ ಕೆತ್ತೆ ಕಂತದ ಕಷಾಯ ಮಲ್ತದ ಪರ್ಪಿನಿ ಅವೆರದು ಬೊಕ್ಕ ಮೆತ್ತದ ಗಂಜಿ ಒನ್ಪಿನಿ ಇಂದು ತುಳುನಾಡದ ಸಂಪ್ರದಾಯ. ಈ ಸರ್ತಿ ಕೊರೋನಾಗ ಬೋಡಾದ ಬೋಡಿತಿನಾಥ ಕಷಾಯನ ಪರ್ತ ಆಟಿ ಅಮಾವಾಸ್ಯದ ಕಷಾಯ ಪಂಡ ಅವು ದುಂಬುದ 1 ವರ್ಷ ನಮ್ಮನ್ನು ಸೀಕ್ ಬರಂದಿಲೆಕ್ಕ ಕಾಪುಡು ಪಂಪಿನವು ನಮ್ಮ ಹಿರಿಯಕ್ಕೆಲ್ಲ ನಂಬಿಕೆ ಪಂಡದು ಆಟಿ ಅಮಾವಾಸ್ಯೆ ಪಾಲದ ಕೆತ್ತದ ಕಷಾಯದ ಬಗೆಟ್ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಹೊಲಬು ಕೊರಿಯರು ಮುಖ್ಯದ ಬಂದುಲೆ ಕಾರ್ತೇಲು ಪೋದು ಆಟಿ ಬರ್ಪಿನ ಒಂಜಿ ಈ ಸಮಯಡು ವಿಶೇಷವಾದ ಆಟಿ ತಿಂಗಳದ ಸುರುತ್ತ ಪರ್ವ ಅತ್ತಂಡ ಒಂಜಿ 2 ದಿನ ಪಣ್ಣನ್ನ ನಾವು ಆಟಿದ ಅಮಾವಾಸ್ಯೆಗೆ ಆಟಿ ತಿಂಗಳದ 7ನೇ ದಿನತ್ತಾನಿ ಆಟಿದ ಅಮಾವಾಸ್ಯೆಯನ್ನು ಆಚರಣೆ ಮನ್ಪುನವು ತುಳು ಸಂಸ್ಕೃತಿದ ಒಂಜಿ ಪದ್ಧತಿ. ಇಂಚಿನ ನೆಲೆಟ್ಟು ಸುರುಟ್ಟು ತುಳುವೆರ್ನ ಒಂಜಿ ಪರ್ಬದಾದ ಅವು ಮಲ್ಲ ಪರ್ಬ ಪಣ್ಣಂಡ ಈ ಪಚ್ಚೆ ಪಜಿರದ ನಡುಟು ಸೀಕ ಸಂಕಡನು ಮಾತ ಮರಪ್ಪಾವು ನಂಚಿನ ಅವಲ ಈ ಕೊರೋನಾದಂಚಿನ ಸಂದಿಗ್ಧ ಪರಿಸ್ಥಿತಿಡು ನಮ್ಮ ಮಾತೆರ ನಮ್ಮಿಂಚಿನ ಸರ್ವಧರ್ಮದ ದೈವದೇವರನ ಆಶೀರ್ವಾದಡು ಪಾಲದ ಮರತ್ತ ಕೆತ್ತದ ಕಸಾಯನ ಪರ್ದು ಐಟುಪ್ಪು ನಂಚಿನ ಮಾತ ಸರ್ವ ರೋಗ ನಿರೋಧಕ ಗುಣಕುಲು ನಮ್ಮ ದೇಹ ಸೇರನಾಂಡ 1 ವರ್ಷ ನಮ್ಮ ಕೊವೆ ಒಂಜಿ ಸೀಕ ಸಂಕಾಡ ಬರಂದಿನಂಚನೆ ನಮ್ಮ ದೇಹ ನೀ ಪ್ರಕೃತಿ ಕಾಪಾಡು ಬನ್ಪುನೇನು ಬಹುಶಃ ಬಾರಿ ದುಂಬುರ್ದಿಂಚಲ ಪಿರಾಕಿಡ್ದು ನಮ್ಮ ಹಿರಿಯಕಲು ನಮ್ಮೊಂದು ಬತ್ತಿಂಚಿನ ಅಂಚಿನ ಈ ಸುಸಂದರ್ಭಡು ತುಳು ಬಾಂಧವರಿಗೆ ಮಾತೆರಗಿಲ್ಲ ಆಟಿ ಅಮಾವಾಸ್ಯದ ಎಡ್ಡೆಪ್ಪನು ಬಯಕೊಂದಿಲ್ಲ ಬಂದುಳೆ ನಮಗೂ ಗೊತ್ತುಂಡು ಆಟಿ ಅಮಾವಾಸ್ಯದ ಪಾಲದ ಮರತ ಕೆತ್ತದ ಕಸಾಯ ಇಂಚ ಪರ್ಪು ನಾನು ನಮಗೂ ಗೊತ್ತಿಂಚಿನಕನೆ ನಮ್ಮ ಹಿರಿಯಕಲು ಬಾರಿ ಪಿರಾಕಿಡ್ದು ನಡ್ತೊಂದು ಬತ್ತಿನ ಈ ಸಂಸ್ಕೃತಿದ ನೆಲೆ ಎಂಚಿನೊಂಡ ದುಮ್ಮುನಾನಿದ ದಿನ ಪೋದು
ಆ ಒಂಜಿ ನಮ್ಮ ಉಪ್ಪುನಂಚಿನ ಆ ಪ್ರದೇಶದ ಪಾಲದ ಮರಕ್ಕೆ ಒಂಜಿ ಗುರ್ತಪಾಡ್ದು ಬರ್ಪುನಂಚಿನ ಸಂಸ್ಕೃತಿನ ದುಂಬುಡ್ದಿಂಚಲ ಬುಳೆಪ್ಪ ಒಂದು ಬೈದಿನ ಐಡ್ದು ಬೊಕ್ಕ ಪುಲ್ಯಕಾಂಡೆ ಬ್ರಾಹ್ಮಿ ಮುಹೂರ್ತೋಡು ದುಂಬುದ ಕಾಲಡು ಬನೊಂದಿತ್ತೇರು ಮೇಯ್ಟು ಕುಂಟಿಜ್ಜಲ ದಾಯಪಣ್ಣಂದಾಂಡ ನಮ್ಮ ದುಂಬುಡ್ದಿಂಚಲ ಈ ದೈವ ದೇವೋಲೆನು ನಮ್ಮಿಂಚಿನ ಈ ಸಂಸ್ಕಾರಡು ಓಲಾಂಡಲ ಆ ಪುಲ್ಯಕಾಂಡದ ಪೊರ್ತುಡು ಅಂಚಿನ ದಾದಾಂಡಲ ಒಂಜಿ ದರಿದ್ರವಾಯಿನ ಅತ್ತನ ಒವೇ ಒಂಜಿ ಅಕ್ಲಿಗೆ ಅವಘಡ ಒಂದಿಲಕನೆ ಬೆತ್ತಲೆ ಮೇಟು ಕಾಲಿ ಮೇಟು ಪೋದು ಆ ಪಾಲದ ಮರನ ದಾದ ನಮ್ಮ ನಾಡ್ದು ದುಮ್ನಾನಿ ದಿದುಪ್ಪನ ಅವಳು ಒವೇ ಒಂಜಿ ಕತ್ತಿ ಅತನ ಕಬ್ಬಿಣ ಬಿಸತ್ತಿಯನ್ನು ಯೂಸ್ ಮಲ್ಪಂದೆ ಕಲ್ಲಡೆ ಅವಳ ಬೊಳ್ಳು ಕಲ್ಲು ತಿಕ್ಕನಂದಾಂಡ ಆ ಕಲ್ಲಡೆ ಜಜ್ಜಿದು ಬಾರಿ ಪೊರ್ಲ ಕಂಠದ ಮರ ನೆಕ್ ಸಂಸ್ಕೃತಿಡು ಸಪ್ತವರ್ಣ ಅವಂತೇರು ದಯಪಂಡ ಆ ಪಾಲದ 7 ಇರೆಕ್ಕುಲುಪ್ಪು ನಡೆದಾದ್ರ ನೆಕ್ ಸಪ್ತಪರ್ಣ ವಿಶೇಷವಾದ ಆಟಿ ಅಮಾವಾಸ್ಯದಾನೆ ದಾಯ ಪಾಲದ ಮರದ ಕೆತ್ತದ ಕಸಾಯ ಪರಡು ಪನ್ಪುನೆಕ್ ಒಂಜಿ ಬಾರಿ ಮಲ್ಲ ಐತಿಹ್ಯ ಉಂಡು ನಮ್ಮ ಮಾತ ಸರ್ವಧರ್ಮದಕ್ಕೆಲ್ಲ ದೈವ ದೇವರನ್ನು ನಮ್ಮನಕಲು ಆನಿದ ದಿನ ತಾನಿ ಆ ಪಾಲದ ಮರಟ್ ಮುಕ್ಕೋಟಿ ದೇವರ್ಲ ಆಶೀರ್ವಾದ ಮಲ್ತದು ಅಲ್ಪ ಆಯುರ್ವೇದಿಕ್ ಗುಣಪ್ಪುನಂಚಿನ ಆ ಮರ್ದದ ಸತ್ವ ಆಟಿ ಅಮಾವಾಸ್ಯದಾನಿ ಆ ಮರಟ್ ಜಿಂಜಿದುಪ್ಪುಣ ಒಂಜಿ ಪೇರು ಕೊರ್ಪಿನಂಚಿನ ಮರ ಇಂಚಿನ ಸಂದರ್ಭಡು ನಮ್ಮ ಇಡೀ ಒಂಜಿ ಕುಟುಂಬ ಗಾವಡು ನಮ್ಮ ಸಂಸಾರ ಗಾವಡು ಅತನ ತುಳುವೇರ್ನ ಈ ದಕ್ಷಿಣ ಕನ್ನಡ ನಮ್ಮ ದಾದ ಒಂಜಿ ಪರಶುರಾಮನ ಸೃಷ್ಟಿ ಪನ್ಪನ ಮುಲ್ಪ ಉಪ್ಪುನಂಚಿನ ಮಾತೇರ್ನಲ ಆರೋಗ್ಯ ಎಡ್ಡಪ್ಪನ ದೃಷ್ಟಿಡು ಬ್ರಾಹ್ಮಿ ಮುಹೂರ್ತಡು ಪುಲ್ಯಕಾಂಡೆ 4 ಒಂಜಿ 5 ಉಲಾಯ್ಡು ಕ್ರಮ ಪ್ರಕಾರ ಪೋದ ಇನ್ನು ಕಂತದು ಆ ಇಲ್ಲಡೆ ಕಂತಿಂಚಿನ ಪಾಲದ ಮರತ ಕೆತ್ತೇನು ಐಟ್ ಉಪ್ಪುನ ಆ ಒಂಜಿ ದಾದ ಮಿತ್ತದ ಚೋಳಿಯನ್ನ ಇನ್ನು ನಮ್ಮ ಪೆರೆಸದು ಐಡ್ದು ಬೊಕ್ಕ ಇನ್ನು ಕಲ್ಲಡು ಜಜ್ಜಿದು ಐಡ್ದು ಬೊಕ್ಕ ಐಕ್ ಒಂತ ನೀರು ಅಂಚೆನೆ ಎಡ್ಡೆ ಮುಂಚಿ ಹೋಮ ಬೆಳ್ಳುಳ್ಳಿ ನೇನು ಒಂದು ಮಾತು ಆಯುರ್ವೇದಿಕ್ ಸತ್ವ ನಮಗೆ ಗೊತ್ತುಂಡು ನಮ್ಮ ಈ ಉಷ್ಣ ದೇಹನು ಇಂಚೋ ನಮ್ಮ ತಂಪು ಮಲ್ಪೆರ ಬುಡದ ಕರಿಮೆಣಸನ್ನು ಉಪಯೋಗಿಸುವ ನಮ್ಮ ದೇವ ಹೆಡುಪ್ಪುನಂಚಿನ ವಾಯು ಪ್ರಕೋಪನ ಮಾತ ಬುಡರಗೋಸ್ಕರ ಬೆಳ್ಳುಳ್ಳಿ ಇಪ್ಪು ಹೋಮ ಇಪ್ಪು ನೇನು ಮಾತ ಪಾಡದು ಬಹುಶಃ ಆಧುನಿಕತೆದ ಇನಿ ಪ್ರಪಂಚ ಕಡೆಪಿನ ಕಲ್ಲು ನಮ್ಮ ಏರ್ನ ಇಲ್ಲಡ ಇಜ್ಜಿಂದಾಂಡಲ್ಲ ಆಧುನಿಕತೆಗೆ ಕೆಲವು ನಮ್ಮ ಒಗ್ಗೋಡೆ ಹಾಪುಂಡು ಇನಿತ ನಮ್ಮ ಇಲ್ಲಡ ನಡತಿನಲ್ಲ ಅಂಚೆನೆ ಕಡೆಪಿನ ಕಲ್ಲು ನಾಡೆರ ಬಾರಿ ಬಂಗ ಅಂಚಿನ ಸಂದರ್ಭಡು ಇನಿ ಮಿಕ್ಸಿ ಉಪ್ಪು ಅತ್ತಂಡ ನಮ್ಮ ಗ್ರೈಂಡರ್ ಉಪ್ಪು ಅತ್ತಡ ಕಡೆಪಿನ ಕಲ್ಲಿತನ ಬಾರಿ ಎಡ್ಡೆ ಅಂಚಿನ ಆ ಕಲ್ಲಡು ಪಾಡ್ದ ಕಡೆದು ಬೊಳ್ಳು ಕಲ್ಲದ ನಿಕ್ಲೆ ಗೊತ್ತುಪ್ಪು ಬೊಳ್ಳು ಕಲ್ಲುಗಳ ಆ ಒಂದು ವಿಷನ್ ಹೀರುನಂಚಿನ ಸತ್ವ ಗುಣ ಇಟ್ಟು ಪ್ರಾಕೃತಿಕವಾದ ದೇವರ ಸೃಷ್ಟಿ ಮಂತಿನ ಆ ಬೊಳ್ಳು ಕಲ್ಲಿನ ಬೆಚ್ಚ ಮಲ್ತದು ಆ ಕಷಾಯಗು ಪಾಡ್ದು ನಮ್ಮ ಮಾತ ಇಲ್ಲದ ಜನ ಮಂದಿಲು ಮಾತಿರ್ಲ ಆಯ್ತಾ ಲಿಮಿಟೇಷನ್ ದಾದಾ ಒಂಜುಂಡು ಅವೇನ ನಮ್ಮ ಪರ್ದು ಮೆತ್ತದ ಗಂಜಿ ನಮಕ್ ಗೊತ್ತುಂಡು ಮೆತ್ತದ ಗಂಜಿ ಬಾರಿ ಸುಲಾಬುಡು ಮಲ್ಪನೋ ದುಮ್ನಾನಿ ಒಂತೆ ಮೆತ್ತೆ ನೀರಡು ಪಾಡ್ದು ಬಳಂತರಿ ಆತಂಡ ಆಯ್ತಾ ಒಟ್ಟುಗು ತಾರಾಯನ ಕಡೆದು ತಾರಾಯದ ಪೇರದ ಒಟ್ಟುಗು ಇತ್ತೆ ಆಧುನಿಕತೆಡು ನಮಕ್ ಎಂಚ ಬೋಡು ಅವನು ಮಂತೊಂದು ಪೋಂದಿಲ್ಲ ಅಣ್ಣ ಈ ಮೆತ್ತದ ಗಂಜಿ ಕಷಾಯದ ಒಟ್ಟುಗು ನಮ್ಮ ಕಷಾಯ ಪರಿಬೊಕ್ಕ ತಿಂದಾಂಡ ನಮ್ಮ ಪರ್ನಂಚಿನ ಕಷಾಯದ ಉಷ್ಣ ಗುಣದಾದೊಂಡ ಅವು ನಮ್ಮ ದೇಹದ ತಂಪು ಕೊರೆಗೋಸ್ಕರ ಈ ಮೆತ್ತದ ಗಂಜಿನ ನಮ್ಮ ತಿನುಡು ಪನ್ಪುನ ಐತಿಹ್ಯ ಇನ್ನು ತುಳುವೇರ್ನ ಕಟ್ಟಲೆಡು ಬಾರಿ ಪಿರಾಕಡ್ದೆಂಚ ಬೈದನು ನಮ್ಮ ಮಾತೆಲ್ಲ ಇನ್ನು ಒರಿಪಾಗ ತುಳು ಸಂಸ್ಕೃತಿ ಸಂಸ್ಕಾರ ಒರಿಯಡುಂದಾಂಡ ನಮ್ಮ ಏತ್ ಆಧುನಿಕತೆಗೆ ಪೋಂಡಲ ಬಂದುಳ ನಮ್ಮ ಇನಿತೂ ಒಂದಿಲ್ಲ ಇನಿ ಪ್ರಕೃತಿ ಎದುರು ನಮಕ್ ಮೋನೆ ತೋಜಾವರ ಒಂದೇ ಮೋನೆ ಮುಚ್ಚಿದ ಬದುಕೊಂದಿಲ್ಲ ಕೊರೋನಾದಂಚಿನ ಮಹಾ ಒಂಜಿ ಮಾರಿದ ಈ ಒಂಜಿ ಸಂದಿಗ್ಧ ಪರಿಸ್ಥಿತಿ ಇಡ್ಲ ಇನಿತ್ತ ದಿನತ್ತಾನಿ ಮಾತ ತುಳುವಪ್ಪೆನ ಮಾತ ಸರ್ವಧರ್ಮದ ಜನಕುಲ್ಲ ಆಟಿ ಅಮಾವಾಸ್ಯದ ಈ ಪಾಲದ ಕೆತ್ತದ ಕಸಾಯನ ಮಾತೆರ್ಲ ಪರ್ಲೆ ನಿಕ್ಲಿನ ಆರೋಗ್ಯನ ವೃದ್ಧಿ ಮನ್ಪುಲೆ ಐತೊಟ್ಟಿಗೆ ವಿಶೇಷವಾದ ನಮಗೂ ಗೊತ್ತಿತ್ತಿಲ್ಲ ಕನೆ ಕೇವಲ ಆಟಿ ಅಮಾವಾಸ್ಯದಾನಿ ಮಾತ್ರ ಪಾಲದ ಮರತ ಉಪಯೋಗತ್ ಇನ್ನು ಸೈಂಟಿಫಿಕ್ ಆದ ತೋಡುನಾಡೆ ಕೆಲವು ಆಯುರ್ವೇದಿಕ್ ಮೆಡಿಸಿನ್ ನಿಂಗೆ ಗೊತ್ತಿತ್ತಿಲ್ಲ ಕನೆ ಕ್ಯಾನ್ಸರ್ ದಂಚಿನ ರೋಗ ಆಗದ ಈ ಒಂದು ಮರ್ದದ ಗುಣೊಟ್ಲ ಈ ಪಾಳೆದ ಮರತ ಉಪಯೋಗ ಮಲ್ಪುವೇರು ಐತ ಒಟ್ಟುಗು ನೇಕ ರೋಗ ನಿರೋಧಕ ಶಕ್ತಿನ ಬಾರಿ ಸ್ಟ್ರಾಂಗ್ ಮನ್ಪುನಂಚಿನ ಶಕ್ತಿ ಈ ಪಾಳೆದ ಮರತ ಕೆತ್ತೆಗುಂಡು ಪನ್ಪುನ ಒಂದು ಉಲ್ಲೇಖಲ ಉಂಡು ಅಂಚಿನ ಸಂದರ್ಭಡು ಆಟಿ ಪನ್ಪುನ ಈ ಕೀರಿ ಕಟ್ಟುನ ಬರ್ಸಬತ್ತಿನ ಸಂದರ್ಭಡ್ಲ ಜನಮಂದಿಲು ಇಲ್ಲಡ್ದು ಪಿದೈ ಪೋವೆರಾಯನ ಸಂದರ್ಭಡು ದೇಹದ ಉಷ್ಣತೆಯನ್ನು ಕಾಪಾಡೋಡು ಬೇತೆ ಬೇತೆ ಕಡೆಕ್ ಕಂಡ ಜಪ್ಪುನಾಗ ಬೈಲಿ ಜಪ್ಪುನಾಗ ಆಪುನಂಚಿನ ಒಂಜಾತು ವಿಷ ಆತನ ರೋಗ ರುಜಿನ ದೂರ ಮಲ್ಪೆರಗೋಸ್ಕರ ಆಟಿದ ಸುರುತ್ತ ಪರ್ವ ಅವು ಆಟಿದ ಅಮಾವಾಸ್ಯೆ ಇಂಚಿನ ಆಟಿದ ಅಮಾವಾಸ್ಯದ ಒಟ್ಟುಗು ನನ್ನ ಒಂತೆ ದಿನೊಟ್ಟೆ ಒಂಜಾತು ಹಳ್ಳಿಲೆಡು ಆಟಿ ಕಳಂಜೆ ನಮಗೂ ಗೊತ್ತುಂಡು ದೈವ ಸ್ವರೂಪವಾಯನಂಚಿನ ಆಟಿ ಕಳಂಜೆ ಬತ್ತದು ಈ ಸಲ ವಿಶೇಷವಾದ ನಮ್ಮ ದೇಶದ ನಮ್ಮ ರಾಷ್ಟ್ರದ ಈ ಕೊರೋನಾ ಪಂಪಿನ ಮಹಾಮಾರಿನ ಆಯ್ನಾತು ಬೇಗ ಗಿಡಪಡು ಮಾರಿ ಕಳೆವಡು ನಮಕ್ ಮಾತಿರ್ಲ ಎಡ್ಡೆ ಮಲ್ಪಡು ನಮಗೂ ಗೊತ್ತುಂಡು ತೊಳುಟ್ಟೊಂಜಿಗಾದಂಡು ಪುಚ್ಚದ ಕುತ್ತೆತ್ತಂದಾಂಡ ಅವು ಪೇರಡೆ ಪೋವಡು ನಾಯಿದ ಕುತ್ತೆ
ಕುತ್ತೆತ್ತುಂದಾಂಡ ಅವು ಬೊನ್ನೆಡೆ ಪೋವಡು ಪನ್ಪಿಲಕನೆ ನರಮಾನ್ಯ ಕುತ್ತೆತ್ತುಂದಾಂಡ ಅವು ಆಟಿ ಕಳಂಜನ ಆಶೀರ್ವಾದಡು ಪೋವಡು ಪನ್ಪುನ ಎಡ್ಡೆ ಪುದ ಒಟ್ಟುಗು ಬರ್ಪಿಂಚಿನ ಮಾತಾ ಪರ್ವ ನಾನು ಒಂತೆ ದಿನಟು ಎಡೆಡ್ಡೆ ನಮ್ಮ ಪರ್ವಲು ಸ್ಟಾರ್ಟ್ ಆಪುನು ಭೂಮಿನ ತನು ಕೊರ್ಪುನಂಚಿನ ನಾಗರ ಪಂಚಮಿ ಬರೋದುಂಡು ವರಮಹಾಲಕ್ಷ್ಮಿ ವ್ರತ ಬರೋದುಂಡು ನೇನು ಮಾತ ಆಯ್ನಾಕ್ ಸಾಮಾಜಿಕ ಅಂತರದಿ ಒಂದು ಜನಸಂದಣಿ ಜಾಸ್ತಿ ಉಪ್ಪಂದಿಲಕನೆ ನಮ್ಮ ಇಲ್ಲಡ್ ನಮ್ಮ ನಂಬಿಂಚಿನ ನಮ್ಮ ದಾದ ದಿನಾಲ ಸುಗಿಪ್ಪೋನ ಆ ದೈವ ದೇವರನ ಆಶೀರ್ವಾದೋಡು ನಮ್ಮ ಇಲ್ಲಡೆ ಈ ಸಲತ್ತ ಮಟ್ಟಿಗೆ ನಿಕ್ಲ ಆಚರಣೆ ಮನ್ಪುಲೆ ಹೊಸಕುಳದ ಮೊಹಮ್ಮದ್ ಆಸಿಫ್ ಬೊಕ ರಾಜೇಶ್ ಗಟ್ಟಿ ಪಿಲಾರ್ ಈ ಪೊರ್ತು ಧನಲಕ್ಷ್ಮಿ ಗಟ್ಟಿನ ವರದಿ ಚಿತ್ರೀಕರಣ ಮಲ್ತದು ಆಟಿ ಕಷಾಯ ಎಲ್ಲ ಪರಿಯರು. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಸ್ಥಳಾಂತರಗೊಂಡಿದೆ ಶ್ರೀ ಕೊಂಡಾನ ಫ್ಯಾನ್ಸಿ ಮತ್ತು ಲೇಡಿ ಲುಕ್ ಬ್ಯೂಟಿ ಪಾರ್ಲರ್, ಬೀರಿ ಮ್ಯಾರೇಜ್ ಮಾಲ್ನ ಎದುರುಗಡೆಯ ಕಿಣಿಸ್ ಬಿಲ್ಡಿಂಗ್ನಿಂದ ಕೋಟಿಕಾರ್ ವ್ಯವಸಾಯ ಬ್ಯಾಂಕ್ ಎದುರುಗಡೆಯ ಕಾರ್ತಿಕ್ ಹೋಟೆಲ್ನ ಹತ್ತಿರದ ಬೀರಿಯ ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡಿದೆ. ಸ್ಟೇಷನರಿ, ಗಿಫ್ಟ್ ಐಟಮ್, ಫುಟ್ವೇರ್ಸ್, ಟಾಯ್ಸ್, ಜೆರಾಕ್ಸ್ ಇತ್ಯಾದಿಗಳಿಗೆ ಶ್ರೀ ಕೊಂಡಾಣ ಫ್ಯಾನ್ಸಿ. ಐಬ್ರೋ, ಫೇಶಿಯಲ್ ಮತ್ತು ಬ್ಲೀಚ್, ವ್ಯಾಕ್ಸಿಂಗ್, ಹೆಡ್ ಮಸಾಜ್, ಹೇರ್ ಸ್ಪಾ, ಹೇರ್ ಕಟ್, ಸ್ಟ್ರೇಟ್ನಿಂಗ್, ಕಲರಿಂಗ್ ಇತ್ಯಾದಿ ಸೇವೆಗಳಿಗೆ ಲೇಡಿ ಲುಕ್ ಬ್ಯೂಟಿ ಪಾರ್ಲರ್. ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್, ಬೀರಿ, ಹೋಟೆಲ್ ಕಾರ್ತಿಕ್ ಹತ್ತಿರ. ಮಾಲಕರು ಶ್ರೀಮತಿ ಪ್ರಮೀಳಾ ಸದಾಶಿವ್. ಮೊಬೈಲ್ 6366207234. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ. ಕೋವಿಡ್-19 ವಿಶೇಷ ಚಿನ್ನಾಭರಣ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಪ್ರತಿ ಗ್ರಾಮಿಗೆ ಅತ್ಯಂತ ಹೆಚ್ಚು ಹಣ ರೂಪಾಯಿ 4,000ವರೆಗೆ. ಬಡ್ಡಿ ದರ ಕೇವಲ 4%, ಸೀಮಿತ ಅವಧಿಯವರೆಗೆ ಮಾತ್ರ. ನಿಮ್ಮ ಅಡವಿಟ್ಟ ಚಿನ್ನಾಭರಣಗಳನ್ನು ಬಿಡಿಸಿ ಕಡಿಮೆ ಬಡ್ಡಿ ದರದಲ್ಲಿ ಅಡವು ಇಡುವ ವಿಶೇಷ ಯೋಜನೆ. ಚಿನ್ನದ ಮೌಲ್ಯ ಹೆಚ್ಚು ಇದ್ದಲ್ಲಿ ಮತ್ತೆ ಹಣ ಪಡೆಯುವ ಸದಾವಕಾಶ. ಸಂಪರ್ಕಿಸಿ ಆತ್ಮಶಕ್ತಿ ಸೊಸೈಟಿ, ಪ್ರಧಾನ ಕಚೇರಿ, ಬೆಂದೂರ್ವೆಲ್. ಮೊಬೈಲ್ 8150063555. ಶಾಖೆಗಳು ಮಾಡೂರು, ಸ್ಟೇಟ್ ಬ್ಯಾಂಕ್, ಮುಲ್ಕಿ, ಸುರತ್ಕಲ್, ಬಿಸಿ ರೋಡ್, ಬಜ್ಪೆ, ಲಾಲ್ಬಾಗ್, ಕರಂಗಲ್ಪಾಡಿ, ಉಳ್ಳಾಲ, ಹಂಪನಕಟ್ಟೆ, DC ಆಫೀಸ್ ಬಳಿ, ಮುಡಿಪು, ಪಂಜಿಮೊಗರು, ಉಪ್ಪಿನಂಗಡಿ, ಪುತ್ತೂರು ಮತ್ತು ನಾಟೆಕಲ್. ಹಾರ್ದಿಕ ಅಭಿನಂದನೆಗಳು. ಅನಿಸ್ ಶೇಖ್, ಶೇಡ್ ಕ್ಯಾಟರರ್ಸ್, ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ರಿಜಿಸ್ಟರ್ಡ್, ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶೇಡ್ ಕ್ಯಾಟರರ್ಸ್ನ ಅನಿಸ್ ಶೇಖ್ ರವರಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ಮತ್ತಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿ, ಕ್ಯಾಟರಿಂಗ್ ವೃತ್ತಿ ಸೇವೆಯ ಮೌಲ್ಯ ಮತ್ತಷ್ಟು ಎತ್ತರಕ್ಕೆ ಏರಲಿ ಎಂದು ಹಾರೈಸುವ ಆಡಳಿತ ಸಮಿತಿ ಮತ್ತು ಸರ್ವ ಸದಸ್ಯರು. ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟರಿಂಗ್ ಮಾಲಕರ ಅಸೋಸಿಯೇಷನ್ ರಿಜಿಸ್ಟರ್ಡ್, ಮಂಗಳೂರು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇನಿ ಈ ಹೊಸಕುರಲ್ದ ಸೀದಾ ಪ್ರಸಾರ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಉಳ್ಳೇರು ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಅರೇನು ಸುರುಕಾದ ಮಾತಾ ಹೊಸಕುರಲ್ ಬಳಗದ ಪರವಾದ ವೀಕ್ಷಕ ಬಂಧುಲ ಪರವಾದ ಎದ್ಕೊಂದುಲ್ಲ ನಮಸ್ಕಾರಗಳು. ಮಾತೆರೆಲ್ಲ ಗೊತ್ತುಂಡು ಉಳ್ಳಾಲ ವ್ಯಾಪ್ತಿಡು ಆರು ನಿರಂತರವಾದ ಸಂಚಾರಡು ರಾತ್ರಿ ಪಗಲಿಂದ ಓಲಿ ಎಂಚಿನ ತುರ್ತು ಎಂಚಿನ ಅಗತ್ಯ ಐತಿನಲ್ಲ ರಾತ್ರಿ ಅಡೆಗೆ ಬತ್ತದ ಆರನ್ನ ಸೇವೆ ಸಂದವೆಂದುಳ್ಳರು
ಸಚಿವರಾದ ಪುನಗಲ ನಮಾರೇನು ತೂತ ಅಪಗಲ ಅಂಚನೆ ಏತೇ ಒತ್ತಡ ಪಡರ್ನ ಕ್ಷೇತ್ರದ ಜವಾಬ್ದಾರಿನ ಹೊಣೆಗಾರಿಕೆಯನ್ನು ಬೇಲಿನಾರು ಮರೆತದಿಜ್ಜಾಡು ಇತ್ತೆ ಕೊರೋನಾದ ಸಂಕಷ್ಟ ಕಾಲೋಡ್ಲ ನಿರಂತರವಾದ ಅರ್ನ ಓಡಾಟ ಅರ್ನ ಪೋಪುನ ಪೂರ ಹೆಪ್ಪಲ್ದ ಲೆಕ್ಕ ನಡತೊಂದುಂಡು ಐಟಾರಿಗೆ ಮಸ್ತ್ ಟೀಕೆಲ್ಲ ಬರೋದುಂಡು ವಿರೋಧಲ ಇತ್ತಿನ ಆಂಡಲ ಇನ್ನು ಪೂರ ಎದುರಿಸದಾರು ಪೋಂದುಲ್ಲೇರು ಇತ್ತಾರೇನು ಕೊರೋನಾದ ಈ ನಿರ್ದೇಶ ಸ್ಟಾರ್ಟ್ ಮನ್ಪುಗ ಶಾಸಕರು ಕೊರೋನಾ ಕೋವಿಡ್ ಈ ಒಂಜಿ ಆರೋಗ್ಯದ ಒಂದು ಪೋಡಿಗಳು ಮಾತೆಲ್ಲ ಉಪ್ಪುನ ಸಂದರ್ಭಗಳು ಇರು ಅವೇನು ತೂ ಒಂದೆಲ್ಲ ಮಾತ ಕಡೆಗೆಲ್ಲ ತಿರುಗೊಂದುಲ್ಲಾರು ಅಂತ್ಯ ಸಂಸ್ಕಾರಗಳು ಆ ಮರಣದ ಗುಂಡಿದೆ ಪುನಡೆ ಇನ್ನು ಶವ ಸಂಸ್ಕಾರಗಳು ಮಾತೆಲ್ಲ ಭಾಗವಹಿಸ್ಯಾರ ನೆಟ್ಟಿರೆ ಟೀಕೆಲ್ಲ ಬರ್ತನ ಕೆಲವು ಸರ್ತಿ ಯಾರು ಮಾಸ್ಕ್ಲ ಪಾಡ್ದಿದ್ದೀರ ಯಾರು ಪೋಪೇರು ಸಾಮಾಜಿಕ ಅಂತರೆಲ್ಲ ಕಾತೊಂಜೇರು ಆರೇ ಇಂಚಾಡೆ ಎಂಚ ಜನಕ್ಕುಲೊಂದು ನೆಕ್ಕಿರ್ದದ ಅನ್ಪಾರು ಜನಕ್ಲಿನ ಭಾವನೆಗೆ ಅರ್ಥ ಮಕ್ಳಿಗೆ ಬಂದ ಪೋಡಿಗೇಡು ಅಕ್ಲ ನಮ್ಮ ಪ್ರೀತಿ ಮೇಲೆ ಒಂದು ವಿಷಯ ಇಂಚನ ಪರಿಸ್ಥಿತಿ ಅದು ರಡ್ಡು ನಮ್ನೆಡ್ಲ ಉಂಟು ಒಂಜಿ ಅರ್ನ ವಿರೋಧ ಒಂಜಿ ನಮ್ಮ ಅರೆಗದಲ್ಲ ಅರೆಗಲ್ಲಿಂದ ಸತ್ಯ ಅನ್ನಲ್ಲ ಈ ಕೋವಿಡ್ ಬೊಕ್ಕ ಈ ಕೊರೋನಾ ವೈರಸ್ ನಿತ್ತ ಬಗ್ಗೆ ಎಂಕ್ಲೆಗ್ ಒಂಚಿ ಜಾಗೃತೆ ಬೋರ್ಡ್ ಅನ್ನು ಪೋಡಿ ಹಿಡಿದು ಪೋಡ್ನ ಹೂ ಕೆಲಸ ಮಾಡ್ತಾರಲ್ಲ ಸಾಧ್ಯ ಇಜ್ಜಿ ಎಂಕು ಜನಪದಿನಕಲ್ಲೇ ನಾನು ಪೋಡ್ದು ಪೋಂಡ ಜನಕ್ಲ ವಿಚಾರದ ಸೊ ಜನಕ್ಲೆ ಆಯ್ನಾದ ವಿಶ್ವಾಸ ಕೊರ್ಕೊಂಡು ಒಂಜಿ ಸಮಸ್ಯೆ ಬಂದಾಗಲ್ಲ ಜನಕ್ಲೆಗೆ ಒಂದು ಇಂಚ ಒಂದು ವಿಶ್ವಾಸ ಕೊರ್ಪುನ ಜವಾಬ್ದಾರಿ ಒಬ್ಬ ಜನಪ್ರತಿನ ಜವಾಬ್ದಾರಿ ಅವು ಕೆಲಸ ಸ್ಟಾರ್ಟಿಂಗ್ ನಿಂಚೆ ಮಲ್ತಂಬೈದೆ ಇನ್ನಿಂಗ್ಲಿ ಅಸೆಂಬ್ಲಿ ಮಾರ್ಚ್ ನೆತ್ತ ಬೈ ಚರ್ಚೆ ಆಗನೆ ಯಾನ್ ಅವು ಆನೆ ಹೂ ಪಾತ್ರ ಬಂತೇನ ಇನಿಕ್ಲ ಸತ್ಯ ಒಂದು ಬರೋದೊಂದು ಮಾರ್ಚ್ 11 ಒಂಜಿ ಪಾತ್ರ ಬಂತೆ ಮಾರ್ಚ್ 1ನೇ ತಾರೀಕು ರಡ್ಡು ಸ್ಪೀಚ್ ತೂಂಡ ಆನೆ ಪಂತಿನ ವಿಷಯ ಇನ್ನಿಲ್ಲವು ಸತ್ಯ ಚೋಜುಂದು ಸುರುಕು ಬಂತಾರೆ ಅಂತಾರಾಜ್ಯದ ಅಂತಾರಾಷ್ಟ್ರೀಯ ಫ್ಲೈಟ್ ಲೈನ್ ಸ್ಕೀಮ್ದ ಇತ್ತ ನನ್ನ ಆಂಬ್ಯುಲೆನ್ಸ್ ಸಮಸ್ಯೆ ಇತ್ತು ಯಾನ್ ಜನಗಳಿಗಾದ ಬಂದ್ಕೊಂಡ ನೆಟ್ ಪೋಡ್ರೆ ಬರಲಿ ನೆಟ್ ಒಂಚೂರು ಜಾಗೃತೆ ಬೋದು ವೈರಸ್ ಐತ ಸ್ವಭಾವವನ್ನು ಚೇಂಜ್ ಮಾಡ್ಕೊಚ್ಚಿ ವೈರಸ್ ಲೆಕ್ಕನೇ ಇಟ್ಕೊಂಡು ನಮ್ಮನ್ನು ಒಂಚೂರು ಚೇಂಜ್ ಮಾಡ್ಕೊಂಡು ಎಂಚ ಬಂಡ ಒಂಜಿ ಗಾಡಿ ಎಂಕ್ಲು ಪೋಣಾಗ ಒಂದು ಅಡ್ಡದಿದ್ದು ಎದುರ್ದು ಬರ್ಪಿ ಅಪ್ಪ ನಮ್ಮ ಮೇಲೆ ತಪ್ಪದು ಪೋಡತ್ತ ಅಂದ್ರೆ ಆಯ್ನ ಸರಿ ಮಾಡ್ಕೊಂಡು ಎಂಕ್ಳು ಸೀದಾ ಪೋಂಡ ಆಯ್ಪು ಜಗತ್ ಎಂಕ್ಲೆ ಕುದ್ವಿ ಇಂದುವೇ ರೀತಿ ವೈರಸ್ ಒಟ್ಟಾರೆ ಬರೋದುಂಡು ನಿಖಲ ಎಲ್ಲದೂ ಎಲ್ಲ ಬರೋದು ಎಂಕ್ಲೆ ತೋಜ್ಜಿ ಊರದಂಚಿಲ್ಲ ಬರೋದುಂಡು ನಮ್ಮ ತಪ್ಪಂದು ಓಪನ ಜವಾಬ್ದಾರಿ ಫಸ್ಟ್ ವಹಿಸೋದು ನಮ್ಮ ಜಾಗ್ರತೆ ನಮ್ಮ ಬೋರ್ಡು ಫಸ್ಟ್ ಎಂಚ ತಪ್ಪವನಿ ಈ ವೈರಸ್ ಫಸ್ಟ್ ನಮ್ಮ ಪ್ರಾಯದ ಕುಳಿಯರು ಅಕ್ಲಿ ಒಂಚೂರು ನಿರ್ದು ಈ ವೈರಸ್ ತಿಕ್ಕಂದ ಲೆಕ್ಕ ಒಂಚೂರು ದೂರ ಜೀವ ಪ್ರಾಯದಾಕ್ಲ 10 ವರ್ಷ ಮೇಲ್ಪಡ ಪ್ರಾಯದಾಕ್ಲೇನು ಡಯಾಬಿಟಿಸ್ ಇತ್ತಿನಕ್ಲೇನು ಹಾರ್ಟ್ ಸೀಕ್ ಇತ್ತಿನಕ್ಲೇನು ಕ್ಯಾನ್ಸರ್ ಇತ್ತಿನ ಈ ಸೀಕ್ ಇತ್ತಿನಕ್ಲೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಕಮ್ಮಿ ಇಪ್ಪುಂಡು ಅಪ್ಪನ ಈ ವೈರಸ್ ಪತ್ತಿ ಕೂಡಲೇ ಅಕ್ಲ ಬುಕ್ಕ ಭಾರಿ ಕಷ್ಟದ ಪರಿಸ್ಥಿತಿ ಆಗ್ತದೆ ಸೊ ಪ್ರತಿಯೊಂದು ಇಲ್ಲದ ಜವಾಬ್ದಾರದ ಅಕ್ಲ ಅಮ್ಮ ಪಪ್ಪನಲ್ಲ ಅಜ್ಜಿನಲ್ಲ ಅದು ಪ್ರಾಯದಕ್ಲೆಲ್ಲ ಒಂದು ಜಾಗೃತಿ ತೂಪಿನ ಜವಾಬ್ದಾರಿ ನಂಬರ್ 1 ನನ್ನ ನೆಟ್ಟು ನಮ್ಮ ರಡ್ಡದಾದ ಯಾನೇನ ಅಜ್ಜನದು ಇಲ್ಲಾರ್ದಿದ್ದು ಯಾನು ಕುಲ್ಲ ಇಡೀ ಸುತ್ತದು ಬರ್ತದೆ ಕಡೆಗೆ ಯಾರು ಭಯ ಹೋದ ಅಜ್ಜನ ತಿಳ್ಕೊಂಡ ಅದಾಲ ಪ್ರಯೋಜನ ಇಜ್ಜಿ ಐದು ಅಜ್ಜನ ಒಂಚೂರು ಅಜ್ಜನ ಒಂದು ರೌಂಡ್ ಹಾಕಿದ ಬಲೆ ಮಾಡ್ಕೊಂಡು ಅಡ್ಡೆ ಸೊ ಯಾನು ಏರು ಪಿದೆ ಪೋಪೇರು ಅಕ್ಕುಲೇರು ಉಳೈ ಬರ್ಪೇರು ಅಕ್ಕಳು ಭಾಳ ಜಾಗ್ರತೆಡ ಜೋಕುಲೊಟ್ಟಿಗೆ ಈ ಪ್ರಾಯದ ಅಕ್ಕಳೊಟ್ಟಿಗೆ ಅಕ್ಕಳು ಒಂಚು ದೂರ ಅಡಿಪೋಡು ಭಾಳ ಜಾಗ್ರತೆ ಅಡಿಪೋಡು ಬುಕ್ಕ ಮಾಸ್ಕ್ಲ ಗ್ಲೌ ಸೋಪ್ಲ ಸ್ಯಾನಿಟೈಸರ್ ಬೋರ್ದಿಜ್ಜಿ ಮಾಸ್ಕ್ಲ ಸೋಪ್ಲ ಕರೆಕ್ಟ್ ಯೂಸ್ ಮಾಡ್ತಂಡ ಈ ವೈರಸ್ ಅದ ನೇರೆಗಳ 90% ಬರ್ಪುಜ್ಜಿ ನಿನ್ನ ಲೆಂಕುಲು ಭಾರಿ ಜಾಗ್ರತೆ ಪ್ರತಿಯೊಂದು ಜಿಲ್ಲೆ ತೂಪು ನಂಚಿನ ವಿಚಾರ ಏನು ಯಾವುದು ಬುಕ್ಕ ಯಾನು ಅಪಗ ಟೆಸ್ಟ್ ಮಾಡ್ತವ್ರಲ್ಲ ಎಂಕ್ಲ ಜಾಗ್ರತೆ ವಹಿಸೊಂದು ಕೂಡ ಉಲ್ಲ ನಿನ್ನ ಬಟ್ ಎಂಕ್ಲಂಚ ಪೋಡ ಎಂಕ್ಲಿಗೆ ಮನೆಪಂದ ಕುಲ್ರ ಸಾಧ್ಯ ಜನಕುಲ್ ಕಷ್ಟ ಇಪ್ಪನಾಗ ಅಥವಾ ಸಮಸ್ಯೆ ಇಪ್ಪನಾಗ ಅವು ಎದುರ್ಬೋದು ಕೆಲಸ ಅನ್ಪುನ ಯಾನು MLA ಆದತ್ತು ಎಲ್ಲಿಯರ್ ದಿಂಚಿ ಎಂಗುಜ್ ಮಲ್ಲ ನೆತ್ತರದು ಬತ್ತಬೋದು ಅಂತ ಹೆಂಗೆ ಇಲ್ಲರ ಕುಲ್ರ ಸಾಧ್ಯ ಫೋನ್ ಬಂದಾಗನ ಅಥವಾ ವಿಚಾರ ಬಂದಾಗ ಹೆಂಗೆ ಇಲ್ಲರ ಕುಲ್ದು ಸಾಧ್ಯ ಒಂದೇ ಸ್ಪಾಟಿಗೆ ಪೋರ್ತು ಓಡು ಈ ನಮ್ಮ ಶವ ಸಂಸ್ಕಾರದಾದ ಪಂಡ ಭಾರಿ ಬೇಜಾದ ವಿಷಯದಾದ ಪಂಡ ಏತ್ತು ಜನಕುಲು ಸುರು ಪೋಟಿ ನಿಂತಾರೆ ಪಣ್ಣಾಗ ಸುರು ಟೆಸ್ಟ್ ಮಲ್ಪರೆ ಪೋಟಿ ನಿಂತಾರೆ ಚೆಂಬು ಗುಡ್ಡೆ ಕಡೆಗೆ ಯಾನೇ ಬೋದು ಸುರು ಟೆಸ್ಟ್ ಮಲ್ತೆ ಅಲ್ಲ ಆಪುಜಿ ಬಂದು ಅವರು ಇಡೀ ಘೋಷಣೆ ಪೂರ ಟೆಸ್ಟ್ ಮಲ್ತೀರು ಧೈರ್ಯ ಒಂದು ಈರೇ ಘೋಷಣೆ ಯಾನೇ ಮಲ್ತಿ ಫಸ್ಟ್ ಟೆಸ್ಟ್ಲೇ ಯಾನೇ ಮಲ್ತೆ ಅಂತ ಪೂರ ಟೆಸ್ಟಿಂಗ್ ಧೈರ್ಯ ಬರ್ತದೆ ರಡ್ನೆದಾದ ಬಂದಾಗ ತೀರ ಶುರು ಮಲ್ತದೆ ಸಾವು ಅನ್ನಾಗ ಜನಗಳು ಏತು ಪೋಡಿಯರು ಬಂದ ಅಕ್ಲ ಸ್ವಂತ ಅಮ್ಮ್ಯಾರ ಎಂಕ್ಲಿಗೆ ಶವ ಮರ್ತ ಶರ ಬೊರ್ಚಿ ಬಂದು ಕಾರ್ಪೊರೇಷನ್ ಬರೆದು ಕೊರಿಯರು ನಿಕುಲಿಂದ ಮಲ್ಪಲೆ ಬಂದು ಜೋಕುಲು ಸಹಿತಂದ ಇಲ್ಲದಕ್ಕಲು ಬರ್ಪುಜೇರು ಆ ನೆಟ್ ಊರ್ದಕ್ಕಲ ಅಬ್ಜಿಗೆ ಏತ್ತು ಪೋಡಿಗೆ ತುಲೆ ಕಾರ್ಪೊರೇಷನ್ದ ಡಿ ಗ್ರೂಪ್ ನೌಕರ್ನ ಕೂಡ ದತ್ತಂಪುದು ಅಂತ್ಯ ಸಂಸ್ಕಾರ ಮಲ್ಪೊಲೆ ಅಂದ
ಎಂಕ್ಲೆ ಅಮ್ಮಲ್ಲನ ಪಪ್ಪನ ಸಂಬಂಧ ದಾಖಲೆನ ಎಂಕ್ಲೇದಾನೆ ಅಕುಲ್ ಪಿಪಿ ಕಿಟ್ಲೆಕ ಪಾಡ್ಲೆಕ ಎಂಕುಲು ಅಂಚ ಮಲ್ತನಾಡತ್ತ ನಮ್ಮ ಆತು ದೂರದ ಪೋಡಿ ಉಂಟು ದೂರ ಉಂಟೋಡು ಐಕ್ ಬೋಲಾಗ ಫಸ್ಟ್ ಒಂದು ದಫಾನು ಬಂದಾಗ ಯಾನು ನೀವು ಪಿಪಿ ಕಿಟ್ ಅಥವಾ ಪಾಡದಿನ ಬಗ್ಗೆ ಎಂಕ್ ಅವೇ ಒಂದು ಟೀಕೆ ಬತ್ತಂಡು ಆನೇನು ಜನಕ್ಲೆಗೆ ಆತ್ಮವಿಶ್ವಾಸ ಕೊಟ್ಟು ಕೆಲಸ ಪಂಡ ಅಕುಲ ಪಿಪಿ ಕಿಟ್ ಪಾಡ್ದ ಅಕುಲ್ ಕಿಟ್ ಪಾಡ್ದು ಬೋದು ಆನೇನು ಪಿಪಿ ಕಿಟ್ ಪಾಡ್ದು అయితే అక్కల ధార్మిక విధి విధాన ప్రకారం ಒಂಜಿ ಕಾಲ್ ಉಂಡ ಐನ್ಕೇನು ಓಕೆ ಮರ್ತ ಶರೀರಗಳೊಂಜಿ ಗೌರವ ಕೋಡು ಪಣೊಂದುಲ್ಲ. ಹಲೋ 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 ಪಕ್ಕಕ್ಕೆ ಸೊ ಏರೆ ಅವಡು ಒಂಜಿ ತೀರ್ಪು ಒಣಗ ಧಾರ್ಮಿಕ ವಿಧಿ ವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ಜವಾಬ್ದಾರಿ ನಮ್ಮ ಸಂಸ್ಕೃತಿ ಐನು ಏಲ ದೂರ ಮಲ್ಪರೆ ಬಲ್ಲಿ ಐಕ್ಯಾನ ನೀ ಜಿಲ್ಲಾಧಿಕಾರಿಗಳ ಪಂತೆ ಆ ಇಲ್ಲದಕ್ಕೆ ಧೈರ್ಯ ಕೊರಡು ನಿಖಲ್ ಬಲ್ಲೆ ಬಂದು ಲೆಪ್ಪೋಡು 4 ಜನ ಅನ್ನ ಬೋರ್ಡ್ ಐತೆ ಇನ್ನು ದಾನ ಎತ್ತಂದು ಆ ಎಂಕ್ಲೆ ಉಚ್ಚಾರ ಆತು ಬೇಜಾರಪ್ಪನಂತೆ ಪರಿಚಯ ಐದು ಬುಕ್ಕ ಬೋಲಾಡ್ದ ಬುಕ್ಕ ಕೆಲವೊಂದು ತೀರ್ಪು ಒಣಗ 3 ಜನ ಒಂಚೂರು ಅಕ್ಲ ಸಂಬಂಧಗಳು ಬರ್ತದೆ ಪಿಪಿ ಕಿಟ್ ಬಾರ್ದ ಕೊಲುವಿನಿ ಎಂಕಲ್ ತುತ್ತ ಸೇರೋಣ ಏನಿ ಬೋಲಾರದ ನಮ್ಮ ಓಲು ಹಿಂದೂ ಸಹೋದರ ಅಂತ್ಯ ಸಂಸ್ಕಾರ ಹಾಕೊಂಡ ಅಡ್ಡೆಗಳ ಎಂಕಲ್ ಪಂತ ಧಾರ್ಮಿಕ ವಿಧಿ ವಿಧಾನ ಪ್ರಕಾರ ಮಲ್ಪೋಡು ಇಜ್ಜಿಂದ ನಮ್ಮ ಪಕ್ಷದ ಮುಖಾಂತರ ತಂಡ ಮಾಡ್ತದೆ ಅಕುಲು ಪೋದು ಹರೀಶ್ ಕುಮಾರ್ನ ನೇತೃತ್ವಡು ನಮ್ಮ ಶಶಿಧರಗಡನ ನೇತೃತ್ವಡು ಇನ್ನು ಅಕಲೊಂಜಿ ಟೀಮ್ ಮಾಡ್ತದ್ದು ಐಟ್ ಅಕಲ್ ಪೋದು ಐಟ್ ಬೋರ್ಡನ ವ್ಯವಸ್ಥೆಗಳು ಮಲ್ಪೇರು ಸೊ ಇನ್ನು ನಮ್ಮ ಪೂರಕಲೆಲ್ಲ ಜವಾಬ್ದಾರಿ ಐಕ್ಯಬಾರ್ದು ಜನಕ್ಕೆ ನೀವು ಧೈರ್ಯ ಕೋರದಂటే ಸೈತನ ಹಾಕುಲೆ ದಾಲ ಆಪುಜಿ ಒಂದು ಧೈರ್ಯ ಕೋರಬಾರ್ದು ಅವೇನು ಆನಿ ಮಲ್ಪ ಏನೊಂಜಿ ಇದ್ದು ಮತ್ತು ಪಿಪಿ ಕಿಟ್ ಪಾಡಿಡ್ತಿಂಡು ಪಾಡ ಹಾಕಿ ಜನಕ್ಕೆ ಪಿರ ಕೊಡುಗೆ ಹಾಕು ಸೊ ಯಾನು ಪಿಪಿ ಕಿಟ್ ಪಾಡದೆ ಮಲ್ದೆ ದೇವರ ಜನಗಳ ಆಶೀರ್ವಾದ ಎಂಕದಲ್ಲ ಮಲ್ದ ಆತಜಿ ಅನ್ನು ನಿಕ್ಕಲು ಪೂರ ಪಿಪಿ ಕಿಟ್ ಬಾರ್ದನ್ನ ಪೋಡಾತ ಒಂಜಿ ಕರೆ ಉಂಡು. ಹಲೋ 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 ಹೆಚ್ಚು ಕಟ್ಟ ಈ ಒಂದು ಅವಡು ಬಂದ ಉದ್ದೇಶದ ಎಂಕುಲಾನಿ ಪೋತಿ ವಿಚಾರ ಜನಕ್ಲೆಗೆ ಎಂಚಾಂಡು ಬಂಡ ಸ್ವತಃ ಎಂಕುಲೆ ಮಂತು ತೋ ಜನಕ್ಲೆ ಧೈರ್ಯ ಬರ್ಬೋದು ನಾನೇ ತುಳ್ಳಿ ಎಂಕುಲು ಬದುಕ್ಯಾರ ಐನ ಆತು ತೋಡು ಬದುಕೆ ಆಯ್ತು ಪಂಡ ಮಾತು ಐತ ಬಗ್ಗೆ ಎಂಕುಲು ಆಲೋಚನೆ ಮಲ್ಪೋಡು ಆಂಡ ತೀರ್ಪೋಯ್ ಕೂಡ್ಲಿ ನಮ್ಮ ಪೂರ್ದು ಬುದ್ಧಿ ಬಲ್ಲಿ. ಸರ್ ನಮಸ್ತೆ. ನಮಸ್ತೆ ಪಲ್ಲೆ ನಾವು ಗದಗಿಯಿಂದ ಸರ್ ಮಾತಾಡೋದು. ಗದಗಿ ಹೇಳಿ ಸರ್ ಲೈವ್ ಅಲ್ಲಿ ಇದ್ದಾರೆ ಕೊಡ್ತೀರಾ ಸರ್? ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್ ನಾವು ಗದಗಿಂದ ಸರ್ ವಸಂತ್ ಅಂತ ಮಾತಾಡೋದು. ಹೆಸರು ವಸಂತ್. ನಾವು ವಸಂತ್ ಅಂತ ಸರ್. ಹೇಳಿ. ನಾವು ಮೋದಿ ಅವರು ಪಕ್ಕಾ ಫ್ಯಾನ್ ಇದ್ವಿ ಸರ್. ನಾವು ವಾಲ್ಮೀಕಿ ಸಮುದಾಯದಿಂದ ರಾಮ್ಲೋರ್ ಅಭಿಮಾನಿ ಇದ್ವಿ ಸರ್. ಹೇಳಿ. ಅವ್ರದ್ದೆಲ್ಲ ಬಯೋಡೇಟಾ ನೋಡಿ ನಿಮ್ ಬಗ್ಗೆ ನಿಮ್ ಬರ್ತಕ್ಕಂತ ವಾಟ್ಸ್ಆಪ್ ಅಲ್ಲಿ ಎಲ್ಲ ನೋಡಿ ಮತ್ತೆ ನಿಮ್ ಫೇಸ್ಬುಕ್ ಅಲ್ಲಿ ಹೋಗಿ ನಿಮ್ಮಂತ ವರ್ಕರ್ ಪುಣ್ಯ ಮಾಡಿದಾರೆ ಸರ್. ಇಡೀ ಮಂಗಳೂರಲ್ಲಿ ಒಬ್ಬರೇ ಗೆದ್ದಿದೆ ಅಂದ್ರೆ ರೆಕಾರ್ಡ್ ಸರ್ ಇದು. ನಮ್ಮ ಕ್ಷೇತ್ರ ಜನರ ಗೆಲ್ಲಿಸಿದ್ದು ಸರ್. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ ಸರ್. ಇದೇ ಕೆಲಸ ಮುಂದೆ ವರ್ಷಿ ಸರ್. ನಿಮ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನೋಡ್ತಾ ಇರ್ತೀವಿ ಸರ್ ನಾವು. ಓಕೆ. ನಿಮ್ಮ ಪರವಾಗಿ ನಾವು ಪಕ್ಷ ಬಿಟ್ಟು ನಾನಲ್ಲ ನಮ್ಮ ಇಡೀ ಕುಟುಂಬನ ಬಂದಿದೆ ಸರ್. ಓಕೆ. ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗಿದೆ ಸರ್. ಓಕೆ. ಯಾರು ಏನ್ ಕೆಲಸ ಮಾಡಿದ್ರು ಅದು ಕೆಲಸ ಶಾಶ್ವತ ಸರ್. ವಿಷಯಗಳು ತಾತ್ಕಾಲಿಕ ಸರ್. ಸತ್ಯ. ನಿಮ್ಮ ಕೆಲಸ ಕಂಟಿನ್ಯೂ ಆಗಲಿ ಸರ್. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ, ಮುಂದುವರಿಸಿ ಸರ್. ನಿಮ್ ಬಗ್ಗೆ ನಾವು ತುಂಬಾ ನೋಡ್ತಾ ಇದೀವಿ, ಹೆಮ್ಮೆ ಪಡ್ತಾ ಇದೀವಿ. ಓಕೆ, ಧನ್ಯವಾದ ವಸಂತ ಅವರೇ. ಓಕೆ. ಜನಕ್ಲೆಗೆ ಧೈರ್ಯ ಬರೋಣ ನಮ್ಮನೆ ಎದುರು ಬೋರ್ಡ್ ಹಾಕೊಂಡು ಇರ್ತದಲ್ಲೇ ಎಂಕ್ಲ ಕೆಲಸ ಜನಕ್ಕೇನು ಸಾಕಾ ಪೂಜ ಬಚ್ಚುಜ ಏನು ಇಲ್ಲ ಪೂಜ ತಂದ ನಿಕ್ಲ ಟೈಮ್ ತಿಕ್ಕುಜಿ ರಾಜಕಾರಣಕ್ಕೆ ಸಮಸ್ಯೆ ಉಂಟು ಅದನ್ನ ಪುರ್ಸೋತಿ ಪೂಜಿ ಈ ಕೆಲಸ ಮಾಡ್ಕೊಳ್ಳಿ ಆಂಡಲ ಇಂಚಿನ ಕೆಲವರನ್ನ ಜನಕ್ಲೆನ ಪ್ರೀತಿ ವಿಶ್ವಾಸ ಅಕ್ಲ ಪ್ರಾರ್ಥನೆ ಎಂಗ್ಲ ಜಾಸ್ತಿ ಕೆಲಸ ಅನ್ಪರೆ ಪ್ರೋತ್ಸಾಹ ಕೊಡ್ಕೊಂಡು ನನ್ನಂಜಿ ಕಾಲ್ ಬರೋದುಂಡು. ಹಲೋ ಹಲೋ ನಮಸ್ತೆ. ನಮಸ್ತೆ ಪನ್ಲೆ ನಮ್ಮ ಲೈಸೆನ್ಸ್ ವಿಷಯ ಬಂದು ಬಾರಿ ಗೊಬ್ಬ ಲೈಸೆನ್ಸ್ ಹೋಯ್ತಾ ಅಂಗಡಿ ಲೈಸೆನ್ಸ್ ವಿಷಯ ಇರ್ನ ಪುದರ್ ಬಲ್ಲೆ ಇರ್ನ ಪುದರ್ ಅಡ್ರೆಸ್ ಕೋಲ್ ನೋಟ್ ಮಾಡ್ಕೊಳ್ಳಿ. ಉಮಾನಾಥ್ ಒಲ್ಪ ಬಲ್ಲೆ ಸಂಕೋಳಿಗೆ ಹೋಯ್ತ ಅಂಗಡಿ ಇರ್ನ ಟೈಲರ್ ಶಾಪ್ ಯಾನೆ ಮೀ ಇಂದಾಯಿ ಕೂಡ್ಲೆ ಇದು ಕೊರೋನಾದಿಂದ ಮುಗಿ ಕೂಡ್ಲೆ ಅಂತೇಳಿ ಫೋನ್ ಮಾಡ್ಪೇವೆ ಆ ನಂಬರ್ ನೋಟ್ ಮಾಡಿ ನಂಬರ್ ಕೊಡ್ಲೆ ನಂಬರ್ ಕೊರ್ಲೆ ಇರೋ ನಂಬರ್ ಬನ್ಲೆ 944 83 02 711 ಉಮಾನಾಥ್
ಅನ್ ಸರ್ ಅಂತ ಸರಿ ಸರಿ ಯಾನ್ ಆಯ್ಬೇಕು ಮೀಟಿಂಗ್ ಆಯ್ಬೇಕು ಪಲ್ ಪಾತರುವೆ ಜನಕುಲ ಸಮಸ್ಯೆ ಇಂಚ ಜಿಂಜ ಉಂಟು ಈ ಕೊರೋನಾಡ್ದಾತ್ರ ಬೊಕ್ಕಲ ಸಮಸ್ಯೆ ಇತ್ತೆ ಒಂಜಿ ನೆಟ್ ಈರು ಸ್ವತಃ ಪೋಯರು ಭಾಗವಹಿಸ್ಯಾರು ಇರೇ ಕೊಂಚ ಅನುಭವಲಾಂಡು ಈ ಅನುಭವ ಹೆಂಚಿನ ಅಂದ್ಕೊಂಡು ಈ ಅನುಭವಡು ಇನಿ ಕೊರೋನಾ ನೆಂಕುಲು ಮೊಟ್ಟೆ ಪಾಡುಂಡ ಜನಕ್ಲೆ ಒಂಚೂರು ತಾಳ್ಮೆ ಬುಕ್ ಒಂಚೂರು ಅಡ್ಜಸ್ಟ್ಮೆಂಟ್ ದುಂಬಿತ್ತಿ ಲೆಕ್ಕನೆ ಇತ್ತೆ ಆಪುಚ್ಚಿ ಬುಕ್ ಸರ್ಕಾರದಿಂದ ಕರೆಕ್ಟ್ ಅದು ಮ್ಯಾನೇಜ್ ಮಲ್ಪೋಡು ಇನ್ನು ಈ ಸರ್ಕಾರದಿಂದ ಸರಿ ಮ್ಯಾನೇಜ್ ಮಲ್ಪಂದ್ರೆ ಸಮಸ್ಯೆ ಆ ಟೈಮ್లో ಮಲ್ಪೋಡು ಆ ಟೈಮ್ಡು ಎಂಕುಲು ಮಲ್ತು ನಿಜ ನನಗೆ ಸತತವಾದ ಎಂಕುಲು ಪಣಂದುಲ್ಲ ಯಾನ್ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ರಿಪೇರ್ ಪೂರಾ ಮೀಟಿಂಗ್ ನಾನು ಪಣಂದುಲ್ಲೆ ತೋಲ್ ಇಂದು ಯಾರು 2 ತಿಂಗಳು ಮಂತೆ ಎಂಗ್ಲೆ ಬೋಯ್ಡ್ ಅಂತ ಆಂಬುಲೆನ್ಸ್ ಆಯ್ಜಿ ಆಂಬುಲೆನ್ಸ್ ಮಲ್ಪಲಿ ಇತ್ತೆ ದಿನಕ್ಕೆ 7 ಜನ ಸೈಪೇರು 2 ಆಂಬುಲೆನ್ಸ್ ಇಪ್ಪುನಿ ಕೊಲೆ ಕಾಂಡ ಸೈತಲ್ಲ ಆನ ಬಾಡಿ ಕೊನೋಡನ್ನು ಬಯ್ಯ ಪದಾಗಿ ಇಂದು ಪೂರ ಕಡೆ ಇಟ್ಟು ಸುತ್ತುದು ಬಣ್ಣಗ ಇಂದು ಮುರಾಡಿ ಎಂಕುಲ್ಲ ತೂಯಾರು ಒಂಜಿ ಪೇಷಂಟ್ ನಿಕ್ಕುಲ್ ಇತ್ತಿನ ಇಟ್ಟು ಆ ಜನ ಬದುಕದು ಅಂತೆ ಈ ಜನ ಪರಿಸ್ಥಿತಿ ಒಂಜಿ ಇಡೀ ದಿನ ಆಂಬುಲೆನ್ಸ್ ಫೋನ್ ಮಾಡ್ತಾನೆ ಅನ್ಪೆ ಎಲ್ಲ ಬೈ ಎಂಗ್ಲು ಬರ್ತದೆ ಮುಟ್ಟುವ ನಿಕ್ಕಲು ವೇಟಿಂಗ್ ಲಿಸ್ಟ್ ಪಾಡ್ದಾವ ಅನ್ಪೇರು ಸೊ ಇಂದು ಈ ಪರಿಸ್ಥಿತಿ ಇಂಚಾಂಡ ನಾನು 3 ತಿಂಗಳ ನನಗೆ ಇಂಚ ಇಂಗು ಲೆಕ್ಕಾಚಾರ ಮಾಡ್ಬೋದು ಇನ್ನು ಈ ಮೂಲ 5,000 ಉಂಟು ಇನ್ನು 3 ತಿಂಗಳ 20,000 ಆಗ್ತದೆ ಮೆಡಿಕಲ್ ಸೈನ್ಸ್ ಲೆಕ್ಕ ಇದು ಕಮ್ಮಿ ಡೆಡ್ ಅಲ್ಲ ಮೆಡಿಕಲ್ ಸೈನ್ಸ್ ಲೆಕ್ಕ ಪ್ರಕಾರ ನಿಕ್ಕಲು ಬರೆದಿಲ್ಲ ಇನ್ನು 5,000 ಕುಟ್ಲಾಡು ನನ್ನ 3 ತಿಂಗಳದೊಳಗೆ ಇಂದು 20,000 ಬರ್ತದೆ 2 ತಿಂಗಳದೇ ಬದ ಮುಟ್ಟುದು ಅಪ್ಪಗ ಏತ್ ಆಂಬುಲೆನ್ಸ್ ಬೋಡವು ಏತ್ ಸಂಘ ಸಂಸ್ಥೆಗಳು ಎದುರು ಬತ್ತು ಕೆಲಸ ಮಾಡ್ಬಿಡು ಜನಕ್ಕೆ ಬಚಾವ್ ಮಾಡ್ಬಿಡಂಡ ಇನ್ನು ಏತ್ ಆಸ್ಪತ್ರೆ ಬೆಡ್ ಉಂಟು ನಮ್ಮ 20,000 ಬೆಡ್ ಒಟ್ಟಿಗೆ ಸೇರಲ್ಲ 20,000 ಅಂಡ ಜನಕ್ಕೆ ದಾದ ಮಾಡ್ಬಿಡು ಅಪ್ಪ ಐಕ್ ಬೋರ್ಡಿನ ಕ್ವಾರಂಟೈನ್ ವ್ಯವಸ್ಥೆ ಇತ್ತದಲ್ಲಿ ಹೆಂಗೆ ಜ್ವರ ಬರ್ಬೋದು ಜ್ವರ ಬರ್ತದೆ ಹೆಂಗೆ ಒಂಚೂರು ಹುಷಾರಿಜ್ಜಿ ಬಂದಾಗ ಹೆಂಗೆ ಇಲ್ಲಡೆ ಕುಲ್ಲ ಪೂರ ಕ್ಲಿಯರ್ ಬರ್ಬೋದು ಸೊ ಏನು ಅನ್ಬೋದು ಕ್ವಾರಂಟೈನ್ ಮಾಡೋದು ಇತ್ತು ಅವು ವ್ಯವಸ್ಥೆ ಮಲ್ತು ಜನಗಳು ಆಸ್ಪತ್ರೆ ಬಾಂಡ ಎಲ್ಲ ದಮ್ಮು ಕಟ್ಟನೆ ಬರ್ಪಿ ಆಗೋಲು ಸೊ ಅಪ್ಪಗ ಆಸ್ಪತ್ರೆ ವೈಕ್ ದಮ್ಮು ಕಟ್ಟನಕ್ಲೇಗಿಲ್ಲ ಸೀರಿಯಸ್ ಪೇಷಂಟ್ ಮಾತ್ರ ಆಸ್ಪತ್ರೆ ಒಂಚೂರು ಜ್ವರ ಬತ್ತಿನಾಗ ಸಪ್ರೇಟ್ ವ್ಯವಸ್ಥೆ ಹಾಸ್ಟೆಲ್ ವ್ಯವಸ್ಥೆ ಮಲ್ಪೋಡು ಇದು ಲಾಡ್ಜಿಂಗ್ ಅವು ವ್ಯವಸ್ಥೆಯಿಂದ ನಮ್ಮ ಮಲ್ತ ರೆಡಿ ಮಲ್ತದ್ದು ಇವರು ಇಜ್ಜಿನ ನಾನೇ ಹಾಕೊಂಡು ಹೆಂಗೆ ಒಂಚೂರು ಹುಷಾರಿಜ್ಜಿ ಯಾಂಬೋದು ಆಸ್ಪತ್ರೆ ಅಡ್ಮಿಟ್ ಆಪೆ ಆ ನೆಕ್ಸ್ಟ್ ಬರ್ಪಣೆ ದಮ್ಮು ಕಟ್ವಿ ಆಗ ಬಣ್ಣ ಬೆಡ್ ಇಜ್ಜಿ ಸೈ ರೋಡುಡೆ ಸೈಪಂಚನ ಪರಿಸ್ಥಿತಿ ಸೊ ಅವು ವ್ಯವಸ್ಥೆ ಆಗಿರೋ ಬಲ್ಲಿ ಮುಖ ಟೆಸ್ಟ್ ಮಾಡ್ತಿದ್ದ ಟೆಸ್ಟ್ ತುಲೆ ಓಲು ಟೆಸ್ಟ್ ಜಾಸ್ತಿ ಹಾಕೊಂಡು ಐಟ ಪಾಸಿಟಿವ್ ಕೇಸ್ ಜಾಸ್ತಿ ಬರು ಅನ್ನೋ ಡೆತ್ ಕಮ್ಮಿ ಹಾಕೊಂಡು ಡೆತ್ ಕಡಿಮೆ ಹಾಕೋದಾಗ ಬಂದಾಗ ಜನಕ್ಕೆ ಗೊತ್ತಾಗ್ಬೋದು ಈ ರೀತಿ ಕೇಸ್ ಉಂಡು ಬಂದು ನೀವು ಒಳ್ಳೆ ಟೆಸ್ಟೇ ಮಾಡ್ಪುಜಾರ ಬಂದಾಗ ಎಲ್ಲಂಜಿ ಪೂರಕ್ಲು ಸೀರಿಯಸ್ ಆಗ ಗೊತ್ತಾಗ್ನಿ ಪ್ರತಿಯೊಂದು ಇಲ್ಲಕ್ಕೆ ದಮ್ಮು ಕಟ್ಟಂಗೆ ಗೊತ್ತಾಗ್ನಿ ಪೂರ ಇಲ್ಲ ವೈದ್ಯರು ಬಂದು ನೀವು ಟೆಸ್ಟ್ ಬಂದಾಗ ಗೊತ್ತಾಗ್ನಿ 2 ಇಂಚು ಮಾರ ಒಂಚೂರು ಜಾಗ್ರತೆ ಬೋಡು ಇಂಚ ಮಾಡ್ಕೊಂಡು ನೀವು ಜಾಗ್ರತೆ ವಹಿಸೋನವರು ನಮ್ಮ ಇಜ್ಜಿ ಬಂದು ಆರಾಮ ಮಾಡಿ ಕುಲ್ದು ಅವು ಭತ್ತದನೇ ಎಂಗ್ಲಿಗೆ ಗೊತ್ತಿಜ್ಜಿ ಭತ್ತದ ಎಂಕದಾನ ಬುಜ್ಜಿ ಏನು ಎಲ್ಲ ಪ್ರಾಯದಾಖಲೆಗೆ ಸ್ಟಾರ್ಟ್ ಆಗ್ಬೋದು ಒಂಜಿಲೆ ಕೊಡು ಉಳ್ಳಾಲೊಳ್ಳುವಂತೆ ಜಾಗ್ರತೆಯನ್ನು ಬತ್ತೀನಿ ಆ ರ್ಯಾಂಡಮ್ ಟೆಸ್ಟ್ ಮಾಡ್ತೀವಿ ಇನ್ನಿದಾದ ಬಂದ್ರೆ ಚೀಫ್ ಮಿನಿಸ್ಟರ್ ಬಂದ ಪೇರು ಎಂಗ್ಳು 5T ಕಂಟ್ರೋಲ್ ಮಾಡ್ಕೊ ಇನ್ನಿ ಹೌದಾದ ಟ್ರೇಸ್ ಟ್ರ್ಯಾಕ್ ಟೆಸ್ಟ್ ಟೆಕ್ನಾಲಜಿ ಎಂಗ್ಳು ಅವೇ ಬಂದಿರತ್ತ ಟೆಸ್ಟ್ ಆ್ಯಂಡ್ ಕ್ವಾರಂಟೈನ್ ರಡ್ಡೆ ಅವು ಮಲ್ಪುಜಿರತ್ತಾ ಎಂಗ್ಳು ಪೇಪರ್ 5T ಪನ್ನಾಡ ಬೋಳು ಟೆಸ್ಟ್ ತೋರೆ ಯಾರು ಮೀನು ಎಂಗ್ಳು ಒಂಚೆ ಅವಕಾಶ ಇತ್ತನ ತೀರ್ಮಾನ ಕೊರ್ಪುನ ಏರ್ಪೋಯಿನ ಅಂಗಡಿ ಉಂಟು ತರಕಾರದ ಅಂಗಡಿ ಮೀನಿನ ಅಂಗಡಿ ರೋಡ್ ಸೈಡ್ ಅಂಗಡಿ ಪೂರಕ್ಲೆ ಟೆಸ್ಟ್ ಮಲ್ಪಂದು ಅಂಗಡಿ ಓಪನ್ ಮಲ್ಪಚ್ಚು ಅಂತವೆ ನಿಗಳು 1 ವಾರ ಬಂದು ಮಲ್ಪೋರತ್ತ ಐತ ಬದಲು ಮುಕ್ಲೆ ಬನ್ಲೆಗೆ ಪೂರ ನಿಗಳು ಟೆಸ್ಟ್ ಮಲ್ದು ಬಲ್ಲೆ ಬುಕ್ಕ ಬೇರೆ ಮಲ್ಪುಲಿ ಒಂಜಿ ಇನ್ನು ಕುಡ್ಲಾಡು ಮೀನ್ದ ಮಾರ್ಕೆಟ್ ಕುಡ್ಲಾಡು APMC ಫ್ರೂಟ್ಸ್ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಬಂದಡು ಗ್ರೋಸರಿ ಮಾರ್ಕೆಟ್ ಜನ ಪೂರ ಬರ್ಪುನ ಅಡೆಗತ್ತ ಅಡೆಗೊಲ್ತ ಲಾರಿ ಬರ್ಪುನಿ ಮೆಡ್ರಾಸ್ ಗೋವಾ ಗುಜರಾತ್ ಬಾಂಬೆ ಕೇರಳ ಅಲ್ದ್ರದ್ದು ಬರ್ಪುನ 3 ಜಾಗಕ್ಕಿಲ್ಲ ಐಟಿ ಸಿ ಕಿತ್ತನೆ ಬರ್ಪೆ ಇಜ್ಜೆ ಐಟೇ ಜನ ಕುಂಡು ಇನ್ನು ಹಲ್ಲಿಗೆ ಎಂಚೆ ಬರ್ಪುನಿ ಆಟೋಮೆಟಿಕ್ ಬರ್ಪುನ ಅಲ್ಲಿಗೆ ವೈರಸ್ ಈ ಜನಕ್ಕೂ ಅಡೆಗೆ ಬೇರೆಗೆ ಹೋದಾಗ ಅಲ್ತದ್ದು ಸಾಮಾನು ಪತ್ತಂದು ಬಂದಾಗ ITR ಅನ್ನು ಬರ್ತದ್ದು ಒಂಜಿ ಅಲ್ಲಿಗೆ ಹೋದಾಗ ಸೊ ನೆನ್ನ ಪೂರ ಲೆಕ್ಕಾಚಾರ ಮಲ್ತದ್ದು ಅಕ್ಲೆ ಪೂರ ಒಂಜಿ ಟೆಸ್ಟಿಂಗ್ ಸಿಸ್ಟಮ್ ಮಲ್ತದ್ದು APMC ಟೆಸ್ಟ್ ಮಾಡ್ಕೊಡಿನಿ ಮೀನ ದಕ್ಕೆ ಟೆಸ್ಟ್ ಮಾಡ್ಕೊಡು ಬಂದರ್ದ ಬೇರೆ ಟೆಸ್ಟ್ ಮಾಡ್ಕೊಡು ಏರ್ ನಮ್ಮ ಅಂಗಡಿ ಪೂರ ಉಂಡು ಅಂಗಡಿ ಬೋಲ ಕಡ್ಡಾಯ ಟೆಸ್ಟ್ ಮಾಡಿ ರಿಪೋರ್ಟ್ ತೋರಿಸ್ಬಲ್ಲ ಲೈಸೆನ್ಸ್ ಏರ ಬಂದ್ಪು ಜನ ಅಂಗಡಿ ಅಂಚೆ ಟೆಸ್ಟ್ ಮಾಡ್ತದ್ದು ದೀಲ ಏನು ಪೋಪ ಅಂಗಡಿ ಗಾಯ ಉಂಡೆ ಜನ ಹೆಂಗೆ ಗೊತ್ತುಂಡ ಇಂಚ ಪೂರ ಮಲ್ತಿಜಿಂದ ಇದು ಕಟ್ಟಾಪಣೆ ಇಂಚ ಓನಾಡ ಕುಡ್ಲಾಡು ಬೇರೆ ಆಪಣೆ ಜಾಗ ಉಂಡು ಬಂಡ ಅಡೆ ಪೋಪಣೆ ಒಂಚೂರು ಜಾಗ್ರತೆ ಹೋಪಿ ಮಾಸ್ಕ್ ಪೂರ ಪಾಳಂದು ಹೋಪಿ ಪಿರ ಬಣ್ಣಗಲ ಅನಿವಾರ್ಯತೆ ಮಾತ್ರ ಇತ್ತೆ ಓನ್ಲೈನ್ ಜೀವನ ಇಡೀ ಐಟಮ್ ಮಿಕ್ಸ್ ಆದ ಸೇರೊಂದುಲ್ಲೇರು ಇಂದು ಪೂರ ಏರ್ತು ಓಡು ನೆನಪುರ ಸರ್ಕಾರ ಜಿಲ್ಲಾಡಳಿತ ಓಡು ಐದು ಮತ್ತೆ ಉಸ್ತುವಾರಿ ಮಲ್ಪಲೆ ಬಂದ ಇಂಕ ಅರ್ಥ ಬಿದ್ದ ಮಕ್ಕಳು ಮಲ್ಪು ಸೇರಿ ಬಂದು ಇನ್ನು ಆಯ್ಜಿ ಬಂದ ಇನ್ನು ಎಂಚು ಉಂತಾರೆ ಸಾಧ್ಯ
ಇಂದು ಡಬಲ್ ತ್ರಿಬಲ್ ಆಪು ಇನ್ನು ಯಾನು ಕುಡ್ಲ ಪೋಂಡ ಹೆಂಗೆ ಓನ ಹಂಪಂಗಡ ಹೆಂಗೆ ಬತ್ತಂಡ ಯಾನೊಂಜಿ ಹಲ್ಲಿಗೆ ಪೋಂಡ ಎನ್ನ ಅಲ್ಲಿಡು ಯಾನು ದೋಸ್ತಿನ ಕಡೆ ಪೂರ ಪಾತೇವ್ರು ಆಗ ಬರ್ಕೊಂಡು ಯಾನೆಲ್ಲ ಬೋಪೆ ಆಯ 10 ಜನ ಗೊರ್ಪೆ ಇಲ್ಲದೇನ ಪ್ರಾಯದಾಕಲು ಬರ್ಪೆ ಎಂಕದಲ್ಲ ಆಪುಜಿ ಬತ್ತದ ಬೋಪು ನಿಪ್ಪುಂಡು ಅಂಚನ ಇಂಚಿನ ಸ್ಪ್ರೆಡ್ ಒಂದು ಇಪ್ಪುಂಡು 3-4 ತಿಂಗಳದಾನೆ ಆಪುಂಡು 1,000 ಜನಡು ಈತ ಸಂಖ್ಯೆಗೆ ಡೇಂಜರ್ ಅದು ವಿಷಯ ಬರ್ಬೋದು ಅಪ್ಪಗ ತೀರ ಜಾಸ್ತಿ ಅವು ಆಯ್ರೆ ಬಲ್ಲಿ ತೀರ ಏನು ತೀರ ಬಿಟ್ರೆ ಬಲ್ಲಿ ಅವು ನಮ್ಮ ಕೆಲಸ ಆದಿರ್ಬೋದು. ಮುನ್ನೆಚ್ಚರಿಕೆ ಕ್ರಮಕ್ಕಲ್ಲ ಸೂಕ್ತ ರೀತಿಯ ಕ್ರಮಕ್ಕಲ್ಲ ಆಣನಾಡು ಈತನೆಟಗೆ ಒಂದೊಂದು ಬರ ಇತ್ತೆ ಪೂರ NGO ಕುಲ್ಲ 17 ವರ್ಷದ್ದು 35 ವರ್ಷ ಉಲೈದ 40 ವರ್ಷ ಉಲೈ ಜವನ ಏರುలేదు ಅక్కడ ಒಂಚು ಧೈರ್ಯ ಎದುರು ಬರೋದು ಕೆಲಸ ಮಾಡ್ತಾರೆ ಐಕೆ ಏನೋ ಒಂಜಿ ಉಲಾಲ ಒಂದು ಹೆಲ್ಪ್ ಲೈನ್ ಮಲ್ತೊಂದಿಲ್ಲ ಏರೆ ಪೂರ ಐಕಿ ಸೇರ್ ಹೆಚ್ಚೊಂಡ ದಯಮುಂದು ನಿಕ್ಲಕ್ಲೆ ನಂಬರ್ ಕೊರೋಡು ಎಂಕ್ಲಕ್ಲೇನು ಎಡ್ಡೆ ರೀತಿ ಜನಕ್ಲೇನು ಜೀವನ ಉರಿಪವನ ಕೆಲಸ ಅక్కడ ಉಪಯೋಗ ಮಾಡ್ಕೊಂಡು ಅತಿ ಅಗತ್ಯ ಅక్కడ ಸಾಕಂಗ್ಲೆ ಪೂರಕ್ಲೆಲ್ಲ ಬೋರ್ಡು. ಆತ್ಮೀಯ ವೀಕ್ಷಕ ಬಾಂಧವರೇ, ಸ್ವತಃ ಕೊರೋನಾದಂಚಿನ ಆ ಕಠಿಣ ಸಂದರ್ಭಗಳ ಮಾತಾಡಿಕ್ಲ ಪೋದು ಐಟಿ ಟೀಕೆಲ್ಲ ಎಡ್ಡೆ ಗುಣಲ್ಲ ಎದುರಿಸಾದು ಮೆಚ್ಚುಗೆಲ್ಲ ಪಡೆಯೊಂದು ಈ ಕೊರೋನಾದ ಬಗ್ಗೆ ಜಾಗೃತಿ ಮೂಡಿಸೋನಂಚಿನ ವಿಶೇಷ ಕಾರ್ಯಕ್ರಮ ನಮ್ಮ ಪರಿಸೋಣ ಬೆತ್ತಗಡೆಟ್ಲ ಇನ್ನು ಓಲ್ಲ ಕೊರೋನಾದ ಮಾಹಿತಿ ಜಾಗೃತಿ ಬೋರ್ಡು ನೋಡ ಸುರುಕು ನೆನಪಾಪುನಿ ಲೆಪ್ಪುನಿಯರೇನು ಬಂಡ ನಮ್ಮ ಶಾಸಕಿಯರು ಶ್ರೀಯುತ UT ಖಾದರ್ ಅದರೊಟ್ಟಿಗೆ ಈ ನೇರ ಪ್ರಸಾರದ ಪಾತ್ರಕತೆ ನಮ್ಮ ಪಾತ್ರೊಂದಿಲ್ಲ ಈ ಪಾತ್ರಕತೆ ನನಲಾತು ದುಂಬರಿಯೋಡು ನಿಖಿಲ್ನ ಪ್ರಶ್ನೆಲು ನಿಖಿಲ್ನ ಸಮಸ್ಯೆಲು ದಾದಾಳ ಇತ್ತಿನ ನೇರವಾದ ಅರಡ ಪಾತ್ರರಲ್ಲಿ ಎಂಕೆಲ್ಲ ದೂರವಾಣಿ ಸಂಖ್ಯೆ 0 ನೆಕ್ಕ ಕರೆ ಮನ್ಪ್ಲೆ ಪಂಡೊಂದು ಇತ್ತೆ ಒಂಜಿ ಎಲ್ಯ ವಿರಾಮ. ಏನಯ್ಯ ನನ್ನ ಮನೆ ಅವತ್ತಿಂದ ನೋಡ್ಲಿಕ್ಕೆ ಆಗ್ತಿಲ್ಲ ಕಣಯ್ಯ. ಮುಂದಿನ ತಿಂಗಳು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ. ಕಂಡೋರ್ ಮನೆ ಯಾವತ್ತು ನಮ್ಮನೆ ಆಗೋಲ್ಲ. ನಮ್ಮನೆ ಅನ್ನೋ ಕನಸು ನನಸಾಗೋದು ಯಾವಾಗ? ರೋಹನ್ ಸ್ಕ್ವೇರ್ ಬರ್ತಾ ಇರುವಾಗ ಕನಸು ಯಾಕೆ ಕಾಣ್ತೀರಾ? ನಿಮ್ಮ ಕನಸನ್ನು ನನಸು ಮಾಡಿಬಿಡಿ. ಮಂಗಳೂರು ಪಂಪುವೆಲ್ ಹತ್ತಿರ ಕಪಿತಾನಿಯ ಬಳಿ ಮುಖ್ಯ ರಸ್ತೆಯಲ್ಲಿ 300ಕ್ಕೂ ಹೆಚ್ಚು ಫ್ಲಾಟ್ಗಳು ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ್ತಾ ಇದೆ. ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡಿದ ಉತ್ತಮ ಗುಣಮಟ್ಟದ ವಸತಿ ಸಮುಚ್ಚಯ ರೋಹನ್ ಸ್ಕ್ವೇರ್ ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಕೇವಲ 21,000 ರೂಪಾಯಿಗಳ ತಿಂಗಳ ಕಂತಿನಲ್ಲಿ ನಿಮ್ಮ ಮನೆ ಎನ್ನುವ ಕನಸನ್ನು ನನಸಾಗಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ www.rohancorporation.in ಗೆ ಭೇಟಿ ನೀಡಿ. ರೋಹನ್ ಕಾರ್ಪೊರೇಷನ್, ಮನೆ ಜೊತೆ ವಿಶ್ವಾಸವನ್ನು ಕಟ್ಟುತ್ತೇವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮವರು LKGಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭ. ಅತ್ಯುತ್ತಮ ಪರಿಣಿತ ಶಿಕ್ಷಕ ವೃಂದ, ಕಂಪ್ಯೂಟರ್ ಶಿಕ್ಷಣ, ಶಾಲಾ ವಾಹನ ಸೌಕರ್ಯ, ವಿಶಾಲ ಮೈದಾನ, ಅತ್ಯುತ್ತಮ ಕ್ರೀಡಾ ತರಬೇತಿ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಗುಣಮಟ್ಟದ ಶಿಕ್ಷಣ. ಸಂಪರ್ಕಿಸಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಗ್ಲಮುಗರು. ದೂರವಾಣಿ 082424609442, ಮೊಬೈಲ್ 7795341875. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 63ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಪುರಸ್ಕೃತ ಹಾಗೂ ಯುವ ವಾಹಿನಿ ರಿಜಿಸ್ಟರ್ಡ್ ಇವರಿಂದ ಸಾಧನಾ ಶ್ರೇಷ್ಠ ಪ್ರಶಸ್ತಿ ಪಡೆದಿರುವ ಸಂಸ್ಥೆ ಗಣಕೀಕೃತ ಬ್ಯಾಂಕಿಂಗ್ ಸೇವೆ, ಇ ಸ್ಟ್ಯಾಂಪಿಂಗ್ ಸೇವೆಗೆ ಸತತ 6 ವರ್ಷ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿ. ಠೇವಣಿ ಮೇಲೆ ಆಕರ್ಷಕ ಬಡ್ಡಿ ದರಗಳು. 7.5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ಆತ್ಮಶಕ್ತಿ ನಗದು ಪತ್ರ, ಆನ್ಲೈನ್ ಬಸ್ ಟಿಕೆಟ್, ವೆಸ್ಟರ್ನ್ ಯೂನಿಯನ್, ಎಕ್ಸ್ಪ್ರೆಸ್ ಮನಿ, LIC ವಿಮಾ ಸೌಲಭ್ಯ, ರೇಲಿಗೇರ್, ಮಣಿಪಾಲ್ ಆರೋಗ್ಯ ಕಾರ್ಡ್ ಇತ್ಯಾದಿ ಸೌಲಭ್ಯಗಳು. ಚಿನ್ನಾಭರಣ ಸಾಲ, ಗೃಹೋಪಯೋಗಿ, ವ್ಯಾಪಾರ, ಅಡವು ಸಾಲ, LIC ಬಾಂಡ್ ಇತ್ಯಾದಿ ಸಾಲ ಸೌಲಭ್ಯಗಳು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ, ಕೇಂದ್ರ ಕಚೇರಿ ಶ್ರೀ ಆರ್ಕಿಡ್ ಬೆಂದೂರ್ವೆಲ್, ಬಲ್ಮಠ ರಸ್ತೆ, ಮಂಗಳೂರು. ಮೊಬೈಲ್ 8150063555. ಶಾಖೆಗಳು ಮಾಡೂರು, ಸ್ಟೇಟ್ ಬ್ಯಾಂಕ್, ಮುಲ್ಕಿ,
ಸುರತ್ಕಲ್, ಬಿಸಿ ರೋಡ್, ಬಜಿಪೆ, ಲಾಲ್ಬಾಗ್, ಕರಂಗಲ್ಪಾಡಿ, ಉಳ್ಳಾಲ, ಹಂಪನಕಟ್ಟೆ, ಡಿಸಿ ಆಫೀಸ್ ಬಳಿ, ಮುಡಿಪು, ಪಂಜಿಮೊಗರು, ಉಪ್ಪಿನಂಗಡಿ, ಪುತ್ತೂರು ಮತ್ತು ನಾಟಕಲ್ ಶಾಖೆಗಳು ನಿಮ್ಮ ಸೇವೆಗಾಗಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಚನಾ ಡಿಸಿ. 15ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ರಚನಾಳಿಗೆ ಹಾರ್ದಿಕ ಶುಭಾಶಯಗಳು. ರಚನಾಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ದೇವರ ಶ್ರೀರಕ್ಷೆ ಸದಾ ಇರಲಿ, ದೀರ್ಘಾಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ತಂದೆ ತಾಯಿ ಶ್ರೀ ದೇವಪ್ಪ ಮತ್ತು ಶ್ರೀಮತಿ ಚಂಚಲಾಕ್ಷಿ ಹಾಗೂ ಮನೆಯವರು. ಹರಿವರಾಸನಂ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ನಿಮ್ಮ ಕನಸಿನ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ವಾಸ್ತು ಹಾಗೂ ವಿಶ್ವಾಸಾರ್ಹತೆಯ ನಿರ್ಮಾಣಕ್ಕೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್. ಕೇವಲ 3 ರಿಂದ 8 ತಿಂಗಳಲ್ಲಿ ಲೋನ್ ಸೌಲಭ್ಯದೊಂದಿಗೆ ನಿಮ್ಮ ಯಾವುದೇ ಕಟ್ಟಡ ನಿರ್ಮಾಣವನ್ನು ಪೂರ್ತಿಗೊಳಿಸಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೂಕಾಂಬಿಕಾ ಕನ್ಸ್ಟ್ರಕ್ಷನ್, ಹರಿದಾಸ್ ಕೆ, PWD ಸಿವಿಲ್ ಕಾಂಟ್ರಾಕ್ಟರ್, ಕೋಟೆಕಾರ್ ಬೀರಿ. ಮೊಬೈಲ್ 9881536665. ದೂರವಾಣಿ 0824228153. ಶರಣಮಯ್ಯಪ್ಪ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ದ ನೇರ ಪ್ರಸಾರ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಒಳ್ಳೆಯ ನಮ್ಮ ಅಚ್ಚುಮೆಚ್ಚಿದ ಶಾಸಕರು ಶ್ರೀಯುತ UT ಖಾದರ್. ಉಳ್ಳಾಲ ಪರಿಸರದಂತೂ ಅರ್ನ ರಾತ್ರಿ ಪಗೆಲ್ದ ಓಡಾಟನ್ನು ಮಾತಾಡಲ ತೂತಾರೆ. ಇಡೀ ಸಚಿವರಾದ ಇಡೀ ರಾಜ್ಯೋಡ್ಲ ಅರ್ನ ಬಗ್ಗೆ ಮಾತಾಡಲ್ಲ ಗೊತ್ತು. ನಂಚದು ಗದಗಿಡ್ದು ಅಂಚಿದಲ್ಲ ನಂಗೆ ಇತ್ತ ಕರೆಕುಲು ಬರೋದುಂಡು. ಈ ಕೊರೋನಾದ ವಿಷಯಡಿ ನೀ ಪ್ರಮುಖವಾದ ನಮ್ಮ ಪಾತೆರೊಂದಿಲ್ಲ. ಕೊರೋನಾದ ಬಗ್ಗೆ ಅವ್ರು ಸಾಕಷ್ಟು ಅನುಭವವನ್ನು ಸ್ವತಃ ಮಾತಕಡೆಕಲ ಪೋದು ಎದುರಿಸೇನಾರು ಟೀಕೆ ಟಿಪ್ಪಣಿ ತೊಟ್ಟಿಗೆ ಇನ್ನು ನಿಂಗದಲ ಬೇಲೆ ಬಂತದ್ದು ಪುನರ್ ಇತ ವ್ಯಾಟ್ಸಪ್ ಮಸ್ತ್ ನಮ್ಮನದ ಬರೋದುಂಟು. ಇರ್ನ ಬಗೆಟ್ಲ ಬರೋದುಂಟು, ಸರ್ಕಾರದ ಬಗೆಟ್ಲ ಬರೋದುಂಟು. ಆಯ್ತೊಟ್ಟಿಗೆ ಇರು ಬಂಡರೆ ಆ್ಯಂಬುಲೆನ್ಸ್ ಸಮಸ್ಯೆ ಇಲ್ಲ. ನೆಟ್ಟ ಬಗೆಟ್ ಹಿಂಗೆ ವಿಶೇಷ ಕೇಳ್ರಿ ತಂದೆ ಬಂಡ ಕರಿ ಐತಾರ ದುಂಬುದು ಐತಾರ ನಮ್ಮ ಕೋಟೆಕಾರ ಪರಿಸರಡೆ ಒರಿಯನ್ ಇಡೀ ಸಾದಿ ಬರೆಟ್ಟು ಬೂಡ್ದಿತ್ತಿನ ಅಂತೀವಿ ಮನದಾನಿ ಕಾಂಡೆ ಬಕ್ಕ ಎರಡ ಪಾತಿರದೆ ಆಗ ಆ್ಯಂಬುಲೆನ್ಸ್ದ ವ್ಯವಸ್ಥೆ ಮಾಡ್ಪಡೋಣ. ಅವೇ ನಮ್ಮ ಕರಿ ಆಯ್ತಾರ ಒಂಜಿ ನೆಲ್ಲಿ ಆಡಿದ ಗರ್ಭಿಣಿ ಪಂಜು ಒಂಜಿನ ಪಂಜು ಇಡೀ ದಿನ ತಿರುಗಿದ ರಾತ್ರಿ ಎಲ್ಲಡೆ ಹೋತುಂಡು. ಇಂಚಿನ ಪರಿಸ್ಥಿತಿಗೆ ಅನಗ ದಾದ ವ್ಯವಸ್ಥೆ ಅವೇ ನೆನ್ನೆಗಳು ಬಂದು ನೆನಪುರ ಇತ್ತೆ ಎಂಕುಲು ಜಿಲ್ಲಾ ಮಟ್ಟದ ಎಂಕುಲು ಆಂಬುಲೆನ್ಸ್ ದೆತ್ತನೋಡು ಇತ್ತದು ಎಂಕ್ಲೆ ಫಂಡ್ ಉಂಟು. ಇತ್ತಂಜಿ 10 ಆಂಬುಲೆನ್ಸ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಡಿಷನಲ್ 20 ಆಂಬುಲೆನ್ಸ್ ದೆತ್ತನೋಡು ಯೂಸ್ ಮಾಡ್ಬೋದು. ಹಲೋ 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 ಪಲ್ಲೆ ಪುದರ್ ಬಕ್ಕ ಒಲ್ತು ಪಾತೇರ್ನಿ ಪಲ್ಲೆ. ಹಲೋ ಏನು ಅನುಪ್ ಪಾತೇರ್ನು. ನಮಸ್ಕಾರ. ನಮಸ್ಕಾರ. ನಮ್ಮ ಗುಂಪಲ ಬೈಪಾಸ್ ಇರ್ದು ಪನ್ಲೆ ಅಲ್ಲಜಿ ನಮ್ಮಂಜಿ ಲೈಸೆನ್ಸ್ ಕೊಡ್ದು ಆಜಿ ತಿಂಗಳು ಆಂಡು ನಲ್ಲ ಮಂತ್ ಕೊಡ್ತಿದ್ದೀರ ನಮ್ಮ ಗ್ರಾಮ ಪಂಚಾಯತಿ. ಆಯ್ತು ಏನ ನಂಬರ್ ಕೊರ್ಲೆ ನಾ ನಂಬರ್ ಪನ್ಲೆ. ಹಲೋ ಫೋನ್ ನಂಬರ್ ಪನ್ಲೆ ಇರ್ನ 98452 9845 ಹಾ 95179 95179 ಯಾನಿ ಮೀ ನಮ್ಮ ಹೊಸ ಕಾರ್ಯಕ್ರಮ ಬಗ್ಗೆ ಪಾತಿರ್ ಬಾವೆ. ಇತ್ತು ಆಂಬುಲೆನ್ಸ್ ಆಂಬುಲೆನ್ಸ್ ಇತ್ತು ಹೆಂಗೆ ಪರ್ಚೇಸ್ ಮಾಡ್ಬೋದು. ಯಾನ್ ಹೆಲ್ತ್ ಮಿನಿಸ್ಟ್ರಿನಾಗ 500 ಚಿಲ್ಡ್ರನ್ ಹೊರನ ಆಂಬುಲೆನ್ಸ್ ಹೆಂಗೆ 1 ನೀವು ತಿರುಗೊಂದು ಆಂಬುಲೆನ್ಸ್ ನಮ್ಮ ಜಿಲ್ಲೆಡು ಬೈಕ್ ಆಂಬುಲೆನ್ಸ್ ಅರ್ಜೆಂಟ್ ಬೈಕ್ ಆಂಬುಲೆನ್ಸ್ ಇಂಡಿಯಾಡೆ ಫಸ್ಟ್ ಮಂತೀನಿ ಅತಿ ಇತ್ತೆ 1 ಆಂಬುಲೆನ್ಸ್ ಉನ್ನತ್ತೆ ಯಾನೇನು ಆರ್ಡರ್ ಮಲ್ಪದು ಅದು ಸ್ಟಿಕ್ಕರ್ ಕಟ್ಟಿಂಗ್ ಪೂರ ಎನ್ನ ಇಲ್ಲಡೆ ಡಿಸೈನ್ ಮಲ್ತಿದ್ದು ಯಾನ್ ಇಪ್ಪನ ಚಾಲನೆ ಕೋರ್ನಿ 530 ಆಂಬುಲೆನ್ಸ್ ಒಟ್ಟು 800 ಆಂಬುಲೆನ್ಸ್ ಅನ್ನಪ್ಪಾಗ ಐದು ಬುಕ್ಕ ಸಿಟಿ ಲೆವೆಲ್ ಆಂಬುಲೆನ್ಸ್ ಬೇರೆ ಕಷ್ಟ ಆಪುಂಡು ಬೈಕ್ ಆಂಬುಲೆನ್ಸ್ ಬಂದು ಇದು ಇಂಡಿಯಾ ಎಂಕ್ಲು ಸ್ಟಾರ್ಟ್ ಬಂತು ಮೂರ ನೆಂಚ ಪ್ರಯೋಜನ ಬರ್ಕೊಂಡು ಇತ್ತೆ ನಮ್ಮ ಇತ್ತೆ ಎಂಕ್ಲೆ ನೆಕ್ಸ್ಟ್ 2 ಮಂತ್ಸ್ ಅನ್ನಾಗಿ ಈ ಆಂಬುಲೆನ್ಸ್ ಯಾವ್ಜಿ ನಮ್ಮ ಇತ್ತೆ ಹೊಸ ಆಂಬುಲೆನ್ಸ್ ಇತ್ತೆ ಕಾಸು ಕೊರ್ನಲ್ಲ ಇದು 1 ತಿಂಗಳು ಓಡ್ದಿಕ್ಕಾರೆ ಐಕ್ ಇಂಕ್ಲು ಇತ್ತೇನ ರೆಡಿ ಅವರು
ಅತ್ತಂಡ ಏಡ ಪ್ರೈವೇಟ್ ಆಂಬುಲೆನ್ಸ್ ಅಕ್ಲ ಎತ್ತದು ಅಕ್ಲ ಈತಿದು ತಿಂಗಳಿಗೆ ಫಿಕ್ಸ್ ಮದ್ದದು ಕೊರೋಡು ಇನ್ನು ಎಂಗ್ಲ ಆಂಬುಲೆನ್ಸ್ ಡ್ರೈವರ್ ಬಂದು ಎಂಗ್ಲಿನ ಸಂಬಳ ಆತಜ್ಜಿ ಯಾಕೆ ಜೋರು ಅನ್ಬೇಕು ಗೊತ್ತಾ ಪುಣ್ಯದ ಪುಣ್ಯ ಲೇಟ್ ಹಾಕೊಂಡು ದಾನೆ ಬರ್ಪೂಜ ನನ್ನೊಂಜಿ ಕಾಲ್ ಉಂಡು. ಹಲೋ 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 ಅಂಚ ಒಂಜಿ ಆಂಬುಲೆನ್ಸ್ಗೆ ಏತಾಪುನಿ ನಾರ್ಮಲ್ ಆಂಬುಲೆನ್ಸ್ 7 ಲಕ್ಷ ಮಲ್ಲ ಆಂಬುಲೆನ್ಸ್ 10-15 ಲಕ್ಷ ಏತಾಪುನಿ 100 ಆಂಬುಲೆನ್ಸ್ ಅನ್ಲಾಪು 1 ಕೋಟಿ ಆಪು 15 ಕೋಟಿ ನನ್ನ ವಿಷಯ ಕರೆ ಉಂಡು. ಹಲೋ 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 ಕೇಳಲೆ ಪುದರಿಂಚಿನ ಒಲ್ತು ಪಾತೆರ್ನಿ ಪಲ್ಲೆ ಇನ್ನ ಪುದರ್ದಾದ ಒಲ್ತು ಪಾತೆರ್ನಿ ಪಲ್ಲೆ ಎಂದು ಕನ್ನಡ ಕನ್ನಡವಾ ಹೇಳಿ ಹೇಳಿ ನೀವು ಎಲ್ಲಿಂದ ಮಾತಾಡೋದು ಹೆಸರೇನು ಹೇಳಿ. ನಾವು ತಕ್ಕೊಂಡಿಲ್ಲ ನೀವ್ಯಾರು? ನೀವು ಕರೆ ಮಾಡಿದಲ್ವಾ? ಹೌದು ನಾನು ಕರೆ ಮಾಡಿದ್ದು. ನನಗೆ ತುಳು ಲ್ಯಾಂಗ್ವೇಜ್ ಬರೋದಿಲ್ಲ. ಯಾವುದು? ನಿಮ್ಮ ತುಳು ಲ್ಯಾಂಗ್ವೇಜ್ ಬರೋದಿಲ್ಲ. ಆಯ್ತು ಆಯ್ತು ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿ. ನಾನು ತಕ್ಕೊಂಡಿಂದ ಕರೆ ಮಾಡ್ತಾ ಇರೋದು. ವೆರಿ ಗುಡ್ ಹೇಳಿ. ನಿಮ್ಮ ಸರ್ ಇಲ್ವಾ? ಸರ್ ಹತ್ರವೇ ಮಾತಾಡ್ತಾ ಇದ್ದೀರಿ ಹೇಳಿ ನಿಮ್ಮ ಹೆಸರು ಹೇಳಿ. ದಿಲ್ಶಾದ್ ಹೇಳಿ. ಹಲೋ ಮಾತಾಡ್ತೇನೆ ಹೇಳಿ. ನನಗೆ ಡಬಲ್ ವಾಯ್ಸ್ ಕೇಳಿಸ್ತಾ ಇದೆ. ಹಲೋ ಯುಟಿ ಕಾದರೂ ಮಾತಾಡ್ತಿರೋದು ತಾವು ಹೇಳಿ. मैं हंसी है, मैं हिंदी में बात करती हूँ आपके साथ में. बोलो बोलो हमको भी थोड़ा थोड़ा आता है बात करेंगे. अस्सलाम वालेकुम. वालेकुम सलाम. हेलो हाँ बोलो. देखो मैं थोड़ा प्रॉब्लम में है, आप मेरा प्रॉब्लम सॉल्व करेंगे तो मेरे को बहुत अच्छा होएगा. आपको जरा अभी क्या है, अभी कोरोना के बारे में चर्चा हो रहा है उधर. आप क्या प्रॉब्लम है? ऐसा कोई भी नहीं है. कोरोना ऐसा कोई भी नहीं, अल्हम्दुलिल्लाह ऐसा कोई भी नहीं है. अब क्या प्रॉब्लम है बोलो. प्रॉब्लम मतलब एक आदमी से मेरे को बहुत प्रॉब्लम है. क्या है? एक आदमी से मेरे को बहुत प्रॉब्लम है. अच्छा आप काम करो, आपका नंबर दे दो, बाद में मीटिंग होने के बाद मैं कॉल करता हूँ. इंशाल्लाह मैं आपको नंबर देती हूँ. बोलिए बोलिए आपका नंबर बोलिए. 82 96 13 123 873. आपका नाम क्या बोला आपने? मेरा नाम दिलशाद. दिलशाद. DIL. ओके थैंक यू. बाद में कॉल करेगा. थैंक यू. अच्छा ಏನು ಚಳಿ ಬರು ಕೊಪ್ಪ ಕೊಪ್ಪಳ ತೊಕ್ಕೋಟು ಮಲ್ಪೇರಿ ಕೊಪ್ಪಳದ ಅರದು ಮಲ್ಪೇರಿ ಎಂಚಿನದ ಅರ್ಥ ಕೊಪ್ಪ ಚಿಕ್ಕಮಂಗ್ಳೂರು ಯೂಟ್ಯೂಬ್ ಓಪನ್ ಯೂಟ್ಯೂಬ್ ಓಕೆ ಓಕೆ ರೈಟ್ ರೈಟ್ ಓಕೆ. ಆಂಬುಲೆನ್ಸ್ ಬಗ್ಗೆ ತಿಂಗಳು ಇಮಿಡಿಯೇಟ್ ಆಂಬುಲೆನ್ಸ್ ಜೊತೆ ನೋಡು ಮೊರೊಂದ ಮೀಟಿಂಗ್ ಲ್ಯಾಂಪ್ ಅಂತ ಹೊಸ ಸಚಿವಡ ಒಂಜ ನಿಕ್ಕಲು ಹೊಸ ಆಂಬುಲೆನ್ಸ್ ಜೊತೊಂಡ್ಲಿ ಅತ್ತಂದು ಏತು ಪ್ರೈವೇಟ್ ಆಂಬುಲೆನ್ಸ್ ಉಂಡು ಅಕ್ಲಿಗೆ ಕೊರಲಿ ಜನಕ್ಕಳು ಮಾತ್ರ ದಮ್ಮು ಕಟ್ಟದು ರಸ್ತೆದು ಕುಲುದು ಸೀರಿಯಸ್ ಆಪಂತ ಪರಿಸ್ಥಿತಿ ಆರೆ ಬಳ್ಳಿ ಏತ್ತಿನ ಹಾಸ್ಪಿಟಲ್ ಬೆಡ್ ಉಂಡು ಐ ನಿಕ್ಕಲು ಡೈಲಿ ವೆಬ್ಸೈಟ್ ಪಡ್ಲಿ ತುಲೆ ಬಂದಾನಾಗ ಆನ್ಲೈನ್ ನಿಕ್ಲ ಒಣಸಬೋಡ ನಿಕ್ಲೆಗೆ ಆನ್ಲೈನ್ ತೂಂಡ ಓಲೋರು ಒಣಸ ನಿಕ್ಕೊಂಡು ಮಲ್ತೀರಿ ಸಿಸ್ಟಮ್ ಆ್ಯಪ್ ಇತ್ತು ನಿಧಾನ ಆ್ಯಪ್ ಮಲ್ಪೇರ ಆಪುಚ್ಚಿ ಓ ಆಸ್ಪತ್ರೆ ವೆಲ್ಲ ಹೊಡೆಯತ್ತು ಬೆಡ್ ಉಂಡು ಮೂಲೆತ್ತು ಬೆಡ್ ಉಂಡು ಐತು ಏತ್ತು ಖಾಲಿ ಉಂಡು ಏತ್ತು ವೆಂಟಿಲೇಟರ್ ಖಾಲಿ ಉಂಡು ಅಪ್ಪ ಜನಗಳು ತೂದೈಗೆ ಹೋಗ್ಬಿಜಾರ ಆಂಬುಲೆನ್ಸ್ ಹೋಲು ಉಂಡು ಓ ಆಂಬುಲೆನ್ಸ್ ಮಲ್ಪೋಡು. ನನ್ನೊಂದು ಕಾಲ್ ಉಂಡು. ಹಲೋ ಹಲೋ ಹೇಳಿ ಎಲ್ಲಿಂದ ಮಾತಾಡೋದು? ಏರ್ ಬಾತೇರ್ನಿ ಪಲ್ಲೆ ಪಲ್ಲೆ. ಹಲೋ ಪಲ್ಲೆ. ಹಲೋ ಪಲ್ಲೆಕ್ಕ. ಹಲೋ ಪಲ್ಲೆ ಪಲ್ಲೆ ಕೇನುಡು ಪಲ್ಲೆ. ಚಂಚಲಾಕ್ಷಿ. ಹಾ ಪಲ್ಲೆ ಕೇನುಡು. ಹಲೋ 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 ಪಲ್ಲೆ ಕೇನುಡು. ಏನಡೆ ಯಾರು ಅಸೈಗೋಳಿ ಇರ್ದೆ ಚಂಚಲಾಕ್ಷಿ. ಅಸೈಗೋಳಿ ಸೈಟ್ ಚಂಚಲಾಕ್ಷಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟಾಫ್. ನಮಸ್ತೆ ಸರ್. ನಮ್ಮ ಹಸ್ಬೆಂಡ್ ಫಾರಿನ್ ಜಾಬ್ ರುಲ್ಲೇರು. ನಮಸ್ತೆ ಸರ್. ನಮಸ್ತೆ ಪನ್ಲೆ. ಸರ್ ಎಂಕ್ ಒಂಜಿ ಪನಿಯರತ್ತನ ಕೋವಿಡ್ ದ ಬಗ್ಗೆ ಎಂಕೆಗೆ ದಾಲ ಸಮಸ್ಯೆ ಇಜ್ಜಿ ಮೂರು ಪಂಡ ಈರು ಇತ್ತನಡೆ ಪುಟ್ಟ ಎಂಕೆಗೆ ದಾಲ ಸಮಸ್ಯೆ ಬೈರಿಜಿ ಆರೋಗ್ಯದ ವಿಷಯ ಈರು ಬಾರಿ ಕೇರ್ ಜೊತೊಂದುಲ್ಲಾರು ಇರ್ನ ಅತ್ತಂದೆ ಪಬ್ಲಿಕ್ ದ ಕೇರ್ನ ಮಸ್ತ್ ಇಂಗ್ಲಿಷ್ ಕೇರ್ ಜೊತೊಂದುಲ್ಲಾರು ಎಂಕ್ಲೆಗೆ ಐದು ಮಾತಾರೆಗಳ ಖುಷಿ ಉಂಟು ಸರ್. ರೈಟ್ ನೀಲ ಜಾಗ್ರತೆ ಇಪ್ಪೋಡು ನಿಕುಲ್ ಪೂರ ನಿಕುಲ ಪೂರ ಜಾಗ್ರತೆ ಇಪ್ಪೋಡು ಒಂದು
ಇದು ಎಂಕಲ್ ಜಾಗ್ರತೆ ಇರಲ್ಲ ಸರ್, ಎಂಕಲ್ ಜಾಗ್ರತೆ ಮಂತೊಂದುಲ್ಲ. ರೈಟ್ ರೈಟ್ ಸೆಲ್ಫ್ ನಮ್ಮ ಜಾಗ್ರತೆ ಮಂತೊಂದು ಕರ್ತವ್ಯ ನಮ್ಮ ಇನ್ನು ಮಂತೊಂದುಲ್ಲ. ಸರಿ ಕೈ ಬೊಕ್ಕೊಂಜಿದಾದ ಪಂಡ ಇಂಕ್ ಪಿರೊಂಜಿಂಚಿನ ಸಮಸ್ಯೆ ಪಂಡ ಸರ್ ಜೋಕ್ಲೆಗಿತ್ತೆ ಹೈಸ್ಕೂಲ್ 10th 9th 8th ಆನ್ಲೈನ್ ಕ್ಲಾಸ್ ಅವನುಂಡು. ಓಕೆ ಈ ಆನ್ಲೈನ್ ಕ್ಲಾಸ್ ನಿಜವಾದವು ಸಮಸ್ಯೆ ಸರ್ ಎಂಕ್ಲೆಗೆ ಬೊಚ್ಚಿ ಪಂಡದು ದಯಪಡ ಜೋಕುಲ್ನ ಕೈಟ್ ಮೊಬೈಲ್ ಕೊಡ್ಕೊಳಕ ಇಜ್ಜಿ ಇತ್ತೆ ಇಡೀ ದಿನ ಕ್ಲಾಸ್ ಅವನು ಟೈಮ್ ಕ್ಲಾಸ್ ಅವನು ಮೊಬೈಲ್ ಕಲ್ತಿನ ಜೋಕ್ಲೆಗೆ ಬರ್ಕೊಂಡಿದ್ದಾವು ಬೇತೆ ವಿಷಯ. ಬಟ್ ಮೊಬೈಲ್ ಕೊಡ್ದು ಜೋಕ್ಲೆನ ಎಜುಕೇಶನ್ ಕಲ್ಪವನಂಚಿನ ಪರಿಸ್ಥಿತಿ ಬೊರ್ಚಿ ಪಂಡದು ಎಂಕ್ಲೆಗೆ ನೆಟ್ ಐದು ಸರ್ಕಾರದ ಜೋಕ್ಲೆಗೆ ತಿಕ್ಕುನಂಚಿನ ಟೆಕ್ಸ್ಟ್ ಬುಕ್ ನಿಂಕ್ಲೆಗೆ ತಿಕ್ಕು ಲೆಕ್ಕ ಮಂತ್ಲೆ ಐಕ್ ಅವಕಾಶ ಮಂತ್ ಕೊರ್ಲೆ ಅವೇನೊಂದು ಡೆಪ್ಪ ಅದು ಕೊರ್ಲೆ ಟೆಕ್ಸ್ಟ್ ಬುಕ್ ಜೋಕ್ಲೆಗೆ ತಿಕ್ಕಲು ಇದ್ದಂಡ ಜೋಕ್ಲು ಇಲ್ಲಡ ಅಂಡ ಏ ತಾಪುನ ಆತೇನು ಓದುದು ಅಕ್ಲು ಪ್ರಿಪೇರ್ ಆಗೋಲಿ ಎನ್ನ ಒಂದು ಅಭಿಪ್ರಾಯ. ಮೊಬೈಲ್ ಕೊರ್ದು ಕೆಲವು ಕಡೆ ಮೊಬೈಲ್ ಕೆಲವು ಜೋಕುಳ ಮೊಬೈಲ್ ಉಪ್ಪುದು ಕೆಲವು ಇಲ್ಲಡ ಮೊಬೈಲ್ ಉಪ್ಪುಜಿ ಅಂಚಿನ ವ್ಯವಸ್ಥೆ ಇಪ್ಪುಜಿ. ಸೊ ಐತ ಬಗ್ಗೆ ಸರ್ಕಾರ ಅವೇನು ಗಮನಗ ಜೊತ್ತೊಂದು ಜೋಕುಲ್ನ ಭವಿಷ್ಯಕ್ಕೆ ಬೋಡಾದಕಲು ಎಂಚಿನ ಒಂದು ನಿರ್ಧಾರ ಜೊತೆ ನಡಾಪುಂಡು ఇది కరెక్ట్ ఏరు పనుకున్నా ఇది సరే నూతికము సరి నేను ఇస్తే ఆయన 15 ದುಮ್ಮೆ ಅಂದೇನ ಪಂತೆ ತುಲೆ ಸರ್ಕಾರ ಇದು ಒಂದು ಸ್ಪಷ್ಟತೆ ಬರೋಡು ನಮ್ಮ ಡಿಸೆಂಬರ್ ಜನ ಶುರು ಮಾಡ್ಕೋಣ ನವೆಂಬರ್ದು ಮಾಡ್ಕೊ ಅಂದಾಜು ಬೋರ್ಡ್ ನಮ್ಮಡ ನವೆಂಬರ್ ಎಂಗ್ಳು ಶುರು ಮಾಡ್ಕೊಂಡು ಅಕ್ಟೋಬರ್ ನವೆಂಬರ್ ಸ್ಟಾರ್ಟ್ ಮಾಡ್ಕೊಂಡು ನವೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಒಂದು ತಿಂಗಳು ಎಕ್ಸ್ಟ್ರಾ ಕೊರೋನಾ ಪಣ 7 ತಿಂಗಳು ತಿಕ್ಕೊಂಡು ಅತ್ತನ ಮೇ ಆಜು ತಿಂಗಳು ಆಜು ತಿಂಗಳದ ಸಿಲೆಬಸ್ ಎಂಗಳು ತಯಾರು ಮಾಡ್ಕೊಡಿತ್ತೆ ಇತ್ತ ಒಂದು ವರ್ಷ ಬರ್ಪಿ ವರ್ಷಕ್ಕೆ ಒಂದು ವರ್ಷದ ಸಿಲೆಬಸ್ ಮಾಡ್ತಾರೆ ಆಪಿಸಿ ಆದಿ ತಿಂಗಳ ಸಿಲೆಬಸ್ ಮಂತದ್ದು ನಿನ್ನ ಪ್ರಿಂಟ್ ಮಂತದ್ದು ಪೂರ ಶಾಲೆ ಕೊಡ್ದು ಜೋಕ್ಲೆಗೆ ನಮ್ಮ ಇಲ್ಲೆಲ್ಲ ಕೊಡ್ದು ಬರೋಡು ಜೋಕ್ಲೆಗಳೇನು ಕಲ್ಪೇರು ಏನಿಗೆ ಬುಕ್ ಆನ್ಲೈನ್ ಕಲ್ಪಡ್ಬೋಡು ಅಕ್ಕ ಕಲ್ಪ ಅವೇ ಸಬ್ಜೆಕ್ಟ್ನ ಆನ್ಲೈನ್ಲ ಕಲ್ಪೋಡು ಅವೇ ಸಬ್ಜೆಕ್ಟ್ ಟಿ ವಿಡ್ಲ ಬರೋಡು ಇದು ಆನ್ಲೈನ್ ಬಂದು ಏನು ದಿನ ಇದು ಮಲ್ಪೊಲಿ ಇದು ಮೊಬೈಲ್ ತೋಡಿ ಒಂದು ಮೊಬೈಲ್ ಇಜ್ಜಂದ್ರೆ ನನ್ನ ಕಷ್ಟ ಎಂಕ್ಲೆ ಗೊತ್ತಾಪುಣು ಪಾಪ 90% ಮಾರ್ಕ್ ಇತ್ತದು ಅಕ್ಲೆ ಎಕ್ಸಾಮ್ ಕೊಲ್ರ ಒಂದೇ ಎಂಕ್ಲ ಮೊಬೈಲ್ ಕೇಂದ್ರ ಎಂಕ್ಲು ಓಡಾಡಿ ಕಲ್ಪಟ್ಟು ಎರಡು ಕೇಂದ್ರ ಇನಿ 94% ಬೈದಿಂದು ಪಾಪ ಅಕ್ಲಿಗೆ ಆನ್ಲೈನ್ದಲ್ಲ ಕೋಚಿಂಗ್ ಇಜ್ಜಿ ಆನ್ಲೈನ್ ವೆಬ್ಸೈಟ್ ಆಗ್ತದೆ ಫ್ರೀ ಮತ್ತು ಅಕ್ಲಿಗೆ ಕೋಚಿಂಗ್ ಕೊಡ್ತೀನಿ ಅವರೇ ಮತ್ತೆ ಬಂದ 93% CT ಎಕ್ಸಾಮ್ ದಾದ ಮಾಡ್ಕೊಂಡು ಗೊತ್ತುಜ್ಜಿ ಕಡೆಗೆ ದಾದ ಮಾಡ್ಕೊಂಡ ಇಂಗ್ಲು ವೆಬ್ಸೈಟ್ ಆನ್ಲೈನ್ದ CT ಕೋಚಿಂಗ್ ದೋಸೆಟ ಬಂದು ಅಕ್ಲಿಗೆ ಆಯ್ತಾ ಪಾಸ್ವರ್ಡ್ ಕೊಡ್ದು ಐತೆ ಫ್ರೀ ಕಲ್ತೊಂದುಲ್ಲೇರು ನಾನು ಇತ್ತಿನ ಅಕ್ಲ ಸಮಸ್ಯೆನೇ ಅಕ್ಕಲು ಕುಲ್ಲು ಒಂದುಲ್ಲ ತುಪ್ಪೇರು ಉಂಟು ಕಡೆ ಅಕ್ಲ ಕೆಕ್ಕಿಲಿ ಬೇನೆ ಕೈ ಬೇನೆ ಕಾರ್ ಬೇನೆ ಪೂರ ಜೋಕ್ಲನ ಜೆತ್ತೊಂದು ಸುಪ್ಪೇರು ಸೊ ಅಕ್ಲಿನ ಕೈಗೆ ಲೇಟರ್ ತಾನೆ ಪ್ರಾಬ್ಲಮ್ ಕೈ ಬೇನೆ ಕಾರ್ ಬೇನೆ ಕೆಕ್ಕಿಲಿ ಬೇನೆ ಬಂದು ಸುರಾಪುಡು ಐಕೊಂದು ನನ್ನ ಕಂಪ್ಯೂಟರ್ ಎದುರು ಕುಳ್ಳು ತೂಕ ಬಂದ ಐಕು ಕೊಡ್ಪುನದು ಕಾಸು ಮುಕ್ಕಲಿಡ ಇಜ್ಜಿ ಐಕು ನೀವು ಟಿವಿ ಕೊಡ ಏರ್ಪಡ್ದಿಂಚಿ ಬಂತಂದು ಯಾರು ಬಂದು ಒಂಜಿ ತಿಂಗಳ నేను ಇನ್ನು ತುಪ್ಪೆ ಮಲ್ಪು ಬಂದು ನಲ್ಲ ಮಲ್ತಿದ್ದೇನೆ ಇನಿ PUC ದಕ್ಲೆ ಬರೋ ಆನ್ಲೈನ್ ಕ್ಲಾಸ್ ಬಕ ಚಂದ ನೋಡು ಮಲ್ಪು ಬಂದು ಸುರಾತಜಿ ಹೈಸ್ಕೂಲ್ ದ ಸ್ಟಾರ್ಟ್ ಆತಲಿತ್ತೆ ಟಿವಿ ಸ್ಟಾರ್ಟ್ ಮಲ್ಪಡಿ ಐಟ ಸ್ಪಷ್ಟತೆ ಇಜ್ಜಿ ಕನ್ನಡ ಮೀಡಿಯಂ ಗೆ ಎಂಚಿನ ಇಂಗ್ಲಿಷ್ ಮಲ್ತಿದ್ದೇನೆ ಇಂದು ಯಾರು ಒಂಜಿ ತಿಂಗಳು ದುಂಬು ಸಜೆಷನ್ ಕೊಡ್ತೆ ಬಕ ಜೋಕ್ಲಿಗೆ ಪಾಠ ಮಂತ್ರಲ್ಲ ಇತ ಬೇರೆ ಅಡ್ಡೆ ಸಜೆಷನ್ ಪಠ್ಯ ಪುಸ್ತಕ ಇಜ್ಜನ ಅಕುಲು ಎಂಚಿನ ಗೊತ್ತಾಪುಜಿ ಮಕ್ಕಳಿಗೆ ಅಂಚೆ ಪಠ್ಯಪುಸ್ತಕ ಕೊರಡು ನೀನು ಎಲ್ಲ ಖಂಡಿತ ಅದು ಪಾತಿರುವ ದೇಪಂಡ ಪಠ್ಯಪುಸ್ತಕ ತಿಕ್ಕಡ ಅಟ್ಲೀಸ್ಟ್ ಇಲ್ಲದಕ್ಲೆಗಳ ಕುಲ್ಲಾದ ಕಲ್ಪವನಂಚಿನ ಕೈತಲ್ದಕ್ಲೆನ ಸೇರದ ಕಲ್ಪವನಂಚಿನ ಒಂಜಿ ವ್ಯವಸ್ಥೆಯಲ್ಲಿ ಮಾಡ್ತೊಂಡ್ರಲ್ಲ ಸತ್ಯ ಬಾರಿ ಎಡ್ಡೆ ಸಲಹೆ ಚಂಚಲ ಎಡ್ಡೆ ಸಲಹೆ ಕೊಡ್ತೇವೆ ಇತ್ತೆ ಆಂಬುಲೆನ್ಸ್ದ ಒಂಜಿ ಕಡೆ ಕೊರತೆ ಉಂಡು ಬೋರ್ಡು ಪೂರಲ್ಲ ಐತ ಒಟ್ಟಿಗೆ ಯಾನ್ ಪನ್ಪುನಿ ಇತ್ತೆ ಮುರಾಣಿ ಒಂಜಿ ಐತಾರ ಎಂಕಲ್ಲ ಕಣ್ಣೆದುಡು ಒಂಜಿ ವರಿಯನ್ನು ತುಯ್ಯ ಮುರಾಣಿ ಐತಾರ ನೆಲ್ಲಾಡಿದ ಒಂಜಿ ಪೊಂಜೋ ಇಡೀ ದಿನ ತಿರುಗಿದು ಪಿರಪೋಡು ಜಿಲ್ಲಾಡಳಿತ ಎಚ್ಚರಿಕೆ ಎಂದು ಮನ್ಪೇರ ಹೊರತು ಇಂಚ ಮಂತಿನಕ್ಲಿಗೆ ಒಂಜಿ ಕಡೆ ಇಟ್ಟು ದಾಲ ಮನ್ಪಂದೆ ಅಂಡ ಎಲ್ಲ ಕುಡಂಜ ಐತಾರಲ್ಲ ಇಂಚನ ಕುಡರಿ ಮತ್ತೆ ತಿರುಗಿದು ಖಂಡಿತವಾದ ಅಪ್ಪ ಇಂಚ ಆವಂದಿಲಕ್ಕೆ ಇಂಚಿನ ಮನ್ಪೇರು ಯಾನ ಮುಕ್ಳು ಮಾನಿಟರಿಂಗ್ ಸಿಸ್ಟಮ್ ಜೋಡತ್ತ ತುಲೆ ದೇಪಂಡ ಆಸ್ಪತ್ರೆಗೆ ಬರ್ಪಿನಿ ಅಲ್ತದ್ದು ಮುರಣಿದ ಪುಂಜವನ ಕತೆ ಇರ್ಲ ಓದ್ದಪ್ಪಾರು ಒರ ವೆಲ್ಲಾಕಿಗೆ ಒಂಜಿ ಕೇಸ್ ಅದ ಪೇಪರ್ಡ್ ಯಾನ್ ಡೈಲಿ 4 ಕೇಸಂಗೆ ಫೋನ್ ಬರ್ಪುಂಡು ಕಡೆ ಎಂಕುಲು ಪಾತ್ರಡಾಪುಂಡು ಆಸ್ಪತ್ರೆ ದಕ್ಲೆ DH ಫೋನ್ ಬಂದು ಈ ಪಂಡ್ರ ಎಂಗ್ಲಿ ಪಂಡ್ರ ಸಾಧಿ ಪಾಪ ತಕ್ಲ ಕಷ್ಟ ತುಲ್ಲೆ ಎಕ್ಲೇನು ಓಲಾನ ಆಸ್ಪತ್ರೆ ಹೋಗ್ಪೇರು ಗೌರ್ಮೆಂಟ್ ಆಸ್ಪತ್ರೆ ಅಲ್ತು ನಿಕ್ಲು ಓಣ ವೆಲ್ಲಾಕ್ ಹೋಗ್ಪೆ ಮುಕ್ಳು ಅಲ್ತು ಪ್ರೈವೇಟ್ ಹಾಸ್ಪಿಟಲ್ ಪಂಡ ವೆಲ್ಲಾಕ್ ಇಜ್ಜದ ಕೊರ್ಪೇರು ಐಟೆ ಪೋಯ್ ಕೂಡ್ಲೆ ಮೂಲಾಪುಜಿ ನಂಜೆಗೆ ಬೋಲ ಆ ಐಡೆ ಹೋಗ್ಪೆ ಆ ಪೋಯ್ ಕೂಡ್ಲೆ 20 ಸಾವಿರ ಕಟ್ಲ 30 ಸಾವಿರ ಕಟ್ಲ ಅವು ನಿನ್ನ ಬರ್ರ ನನ್ನ 3 ದಿನ ಆಪುನ ಸರಕಾರ ಹಿಡ್ದು ಅದೇ ಮುಕ್ಳು ದಾನ ಮಾಡ್ಬಿಡಿ ಇಂಚಂದ ನಿನ್ನ ಆರೋಗ್ಯ ಇಲಾಖೆ ಒಂದು ಸ್ಪಷ್ಟ ಒಂದಾಯ್ತು ಕರೆಕ್ಟ್ ಕ್ಲಿಯರ್ ಆಪುಜಿ ಒಂಜಿ ಆದೇಶ ಕ್ಲಿಯರ್ ಕಟ್ ಕೊರಡತ್ತ ಜನಗಳು ಭಾರಿ ಆ ಒಂದು ಕಷ್ಟದ ಪರಿಸ್ಥಿತಿ ಜನಕ್ಲೆಗೆ ದಾನದ ಗೊತ್ತುಂಡೆ ಸೀಕ್ರದ ಪೋಡಿಗೆ ಟ್ರೀಟ್ಮೆಂಟ್ ಜೊತೆ ಒಂದು ಪೋಡಿಗೆ ಪೋಡಿಗೆ ಆಯ್ತು ಸುರಾತ್ ಕೆಲವರಿಗೆ ಹುಷಾರು ಇಜ್ಜಿಂದೆಲ್ಲ ಆಸ್ಪತ್ರೆ ಬೇರೆ ಬರ್ತಿ ಹೆಂಗೆ ಮೂಲ ಹೆಂಗೆ ಹೋದ ನರಕ ಬರ್ಬ ಇಂಚೊಂಜಿ ಸಾಮಾಜಿಕ ಸೈಕಾಲಜಿ ಜನಕ್ಲೆ ಮತ್ತೆ ಬಿಡ್ತು ಇಂದು ಐಕ್ಯ ಮಾಡ್ಕೊಂಡು ಹೆಂಗಳು ತಾಳ್ಮೆ ಓಡು ಮುಕ್ಕೊಂಚೂರು ಅಡ್ಜಸ್ಟ್ಮೆಂಟ್ ಓಡು
ಪೋಯ್ಕುಲೆ ಎಂಕ್ಲು ಆಪುಚಿ ದುಮ್ಮಣ್ಣ ಡಾಕ್ಟರ್ ಪೋಯ್ಕುಲೆ ಕುಲ್ಲೆ ಬಂದತ್ತೆ ಸತಸ್ಕೋಪ್ ಕೊಡ್ದು ಟೆಸ್ಟ್ ಗಿಸ್ಟ್ ಬರೋ ಬಂದೈತೆ ಇತ್ತೆ ಒಂಜಿ ಪರ್ಲಂಗ ದೂರಗುಳ್ಳವೆ ಏನೇ ಇರದೆ ಎಂಚೊಂಡು ಎಂಕ್ಲೆ ಆಪು ಇಂಗ್ಲೇ ಅದ ಮರ್ದು ಕೊರ್ಪು ಎಂಗ್ಲೇನು ತೂ ಅಂದ ಪನ ಇದು ಅಂಚಿನ ಪರಿಸ್ಥಿತಿ ಇದ್ದು. ಸೊ ಈ ಪರಿಸ್ಥಿತಿಗೆ ಒಂದು ನಮ್ಮ ಮನಸ್ಸನ್ನ ಸರಿ ಮಲ್ತೊಂದು ನಮ್ಮ ಲೆವೆಲ್ ಪೋಪುಂದು ಅತ್ಯಗತ್ಯ. ಜನಕ್ಕುಲ್ಲ ಇಂಚಿನ ಸಮಸ್ಯೆలు ಕೇಂದೇ ಬರೋದು ಇತ್ತೆ ಐತೊಟ್ಟಿಗೆ ಏನ್ಕಂಡಿ ಅವು ಆವಡು ಪಂಡದು ಸಲಹೆಲು ಮಸ್ತ್ ಜನ ಪಣದು ಪೇರು ರಾಜ್ಯ ಸರ್ಕಾರದ ವಿಫಲತೆಯನ್ನು ನಿಕ್ಕುಲ್ಲ ಇನ್ನಿಲ್ಲ ಕಾಂಡೆ ಪ್ರತಿಭಟನೆ ಅಂತ ಟೀಕೆ ಮಾಡ್ತಾರೆ. ಈರು ಆರೋಗ್ಯ ಸಚಿವರಾದ ಬೇಲೆ ಬಂದಿದ್ದಾರೆ. ಈರು ಒಂದು ವೇಳೆ ಈ ಪರಿಸ್ಥಿತಿ ಆರೋಗ್ಯ ಸಚಿವರಾದಿತ್ತುಂಡ ದಾದ ಮಂತದವ್ರು ಯಾನ ಫಸ್ಟ್ ಅಸೆಂಬ್ಲಿ ಬಂದದ ಆದ ಮಲ್ಪೋಡು ಬಂದಿತ್ತೆ ತುಲೆ ಯಾನ್ ಆದಿತ್ತನ್ನು ಬಂದ ಫಸ್ಟ್ ಒಂದು ಕರೆಕ್ಟ್ ಅನ್ನೋದು ಅಧಿಕಾರಿನ ಬರ್ದು ಕ್ಲಿಯರ್ ವೆಹಿಕಲ್ ಬಗ್ಗಂದಿನೇನು ವಾ ಎಂದು ಹೆಜ್ಜಿ ಓ ಬೋಡ ಅಂಚಿನ ಸ್ಟ್ರಿಕ್ಟ್ ಅಧಿಕಾರಿ ಇತ್ತೆ ಫುಡ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಎಂಕಿನ ಪುದರ್ ಬರ್ನ ಅಧಿಕಾರ ನಕ್ಕುಲ್ಲ ಕಾರಣ ರಡ್ಡು ಖಾತೆಡ್ಲ ಇರೇ ಪುದರ್ ಬೈದಿನ ಬಂದ ಅವು ಎನ್ನ ಅಧಿಕಾರ ನಕ್ಕುಲ್ಲ ವೈಕ್ ಮೇನ್ ಉಳ್ಳೇರು ಅಂದ್ರೆ ಎಂಕುಲ ಐಡಿಯಾ ಬಂದು ಇಂಚಂಚ ಓಡು ಬಂದು ಅಕ್ಕುಲೇನು ಬೋದು ಮಲ್ತದ ಕನಪೇರು ತಲೆಮಾಟ ಇಂಪ್ಲಿಮೆಂಟ್ ಮಾಡ್ಬೋದು ಇಂಥವು ರೇಷನ್ ಕಾರ್ಡ್ ಇಪ್ಪಾಡು ನಂಜಿಪ್ಪಾಡು ತುಲೆ ಎಂಗು ರೇಷನ್ ಕಾರ್ಡ್ ಕಣ್ಣಾಗ ಎಂಕುಲು ಪಂಡ ಎಂಕುಲು ಪೋಸ್ಟ್ ಮುಖಾಂತರ ಕೊರ್ಪಂದು ಜನಗಳು ಪಂಡೇರು ಕೈಟ್ ಕೋರನೇ ಬರ್ಪೂಜಿ ಮಾರ ನಾನು ಪೋಸ್ಟ್ ಒಂಜಿ ಬರ್ರ ಇನ್ನು ಪೋಸ್ಟ್ ಬತ್ತು ಮುಟ್ಟುಜ್ಜ ಎಂಕುಲು ಇಪ್ಪುನಾಗ ಇತ್ತ ಬರ್ಪುಂಡ ಇತ್ತ ಬೀರ ಒಂದು ಎಂಚ ಸಿಸ್ಟಮ್ ಆಗುತ್ತ అయినా కంటిన్యూ ಮಾಡ್ಬಿಡ್ತೀನಿ ಎಂಕುಲನ್ನು ಹೊಸತ್ತು ಮಲ್ತೀನಿ అయినా ಕಂಟಿನ್ಯೂ ಮಾಡ್ಬಿಟ್ಟಿರುತ್ತೆ ಇತ್ತವರಿಗೆ ರೇಷನ್ ಕಾರ್ಡ್ ತಿಕ್ಕೊಂಡ ಇಜ್ಜಿ ಸೊ ఆయన ಫಸ್ಟ್ ಟೈಮ್ ಸರಿಯಾಗಿ ಕರೆಕ್ಟ್ అయిన ಅಧಿಕಾರಿ ಪಾಡೋರು నీకు కరెక్ట్ అయిన ప్లాన్ అంచించి తూపున విషయ ఇజ్జి కరెక్ట్ ప్లాన్ మాత్రం సిస్టమేటిక్ మాత్రం క్లియర్ కట్ డైరెక్షన్ ಅದಕ್ಕೆ ಜನಕ್ಕೆ ಗಡಿಬಿಡಿ ಆಪೇರು ಅದಕ್ಕೆ ಒಪ್ಪುಜೇರು ಬುಕ್ ಐತೆ ಪಿರೋಡೆ ಬರ್ಪೇರು ಎಂಕು ಗೊಂದಲಾದವರ ಅಂಚ ಅನ್ಪುನಿ ಅವರ ಇಂಚ ಅನ್ಪುನಿ ಅವರ ಇಂಚ ಅನ್ಪುನಿ ಜನಕ್ಕೆ ಬುಕ್ ಒಯ್ಲಗೇನು ಉಜ್ಜೇರು ಮುಗ್ರು ದಿನಕ್ಕೆ ಒಂಜಿ ಪಾತ್ರೆ ಬಂದು ಬುಕ್ಕಲು ಓಲಕ್ಕೇನು ಉಜ್ಜೇರು ತೊಲೆ ಸರ್ಕಾರ ಒಂಜಿ ಸ್ಪಷ್ಟ ಒಂಜಿ ಮಂತ್ರಿ ಕುಲ್ದು ಡೈರೆಕ್ಷನ್ ಕ್ಲಿಯರ್ ಡೈರೆಕ್ಷನ್ ಕೊರ್ಜಿ ಬಂಡ ಕೊರಂಡ ಒಯ್ಲ ಜನಕ್ಕೇನು ವೇರು ಇದಾಗಿ ದಾದನ ಆಪುಣೊಂದು ನಮ್ಮ ಇನ್ನು ಒಂದು ಇಂಚ ಅಂಚ 4 ಗಂಟೆ ಜನ ಕನ್ಫ್ಯೂಸ್ ಆದ ಬುಕ್ಕ ದಾದ ಬಂಡಲ್ಲ ಇನ್ನು ಇಂಚನೆ ಬಂದು ಐನು ದೊಡ್ಡ ಜನ ಸೊ ಜನಗಳು ಟ್ರ್ಯಾಕ್ಗೆ ಬರೋದು ಒಂಜಿ ರೆಡ್ನೆತ್ತ ನಮ್ಮ ಐನ ಟೆಸ್ಟಿಂಗ್ ಮಲ್ಪೋಡು ವ್ಯವಸ್ಥೆ ಮಲ್ಪೋಡು ಇಂದು ನೆಕ್ ಮುಂದೆ ಈ ಸೀಕಿಗೆ ಮರ್ದಿಜ್ಜಿ ಈ ಸೀಕಿಗೆ ಮರ್ದದಾದ ಅದನ್ನು ಕಟ್ ಮಲ್ಪೋಣ ಟೆಸ್ಟ್ ಮಲ್ತದ್ದು ಪಾಸಿಟಿವ್ ಬಲ್ತಿನ ನೆಂಕ್ಲು ಐನು ಸರಿ ಮಲ್ತದ್ದು ಕಟ್ ಮಲ್ಪೋಡು ಚೈನ್ ಕಟ್ ಮಲ್ಪೋಡು ನೆಕ್ ಮೇಯ್ನ್ ಇಪ್ಪನ ಚಲಿಸ ಇತ್ತೆ ಜನಕ್ಕೇನು ಹೌದಾನೆ ಅಮ್ಮಗೆ ಬರ್ಕೊಂಡು ಮಗಗಿಜ್ಜಿ ಕಣ್ಣನೆ ಮಾಡ್ಬೋದು ಬಡದಿಗಿಜ್ಜಿ ಒಂಜಿಲ್ಲಾಡು 3 ಜನ ಉಳ್ಳೆ ರೈಟ್ ಅಜ್ಜ ಒರೆಗಿಜ್ಜಿ ಒರಿಯ ಒಂದು ಅನ್ನ ಮೇಗನ ಒಟ್ಟಿಗೆ ಒಪ್ಪಿರು ಕೆಲಸ ಬೋದಿಗೆ ನೀನು ಇಂಜಿಗೆ ಎಂಕನಿಗೆ ಏರು ಉತ್ತರ ಹೊರೆ ಗೊತ್ತುಜ್ಜಿ ಇನ್ನು ಹೊಸ ವೈರಸ್ ಇಂಥ ಸೀಕದ ಸ್ವಭಾವ ಎಂಗ್ಲಿ ದಾದ ಗೊತ್ತುಜ್ಜಿ ನೆಕ್ಕು ಪೂರ ಏಪ ಉತ್ತರ ಬಡ 10 ವರ್ಷದ ಬುಕ್ಕ ಉತ್ತರ ಇತ್ತದಾದ ಪಾಸಿಟಿವ್ ಬರ್ಪುಂಡ ಜಾಗದಲ್ಲಿ ಕುಲ್ಲುಲೆ ಇಲ್ಲಾಡು ಮೂರು ಸಪ್ರೇಟ್ ಆದವಳು ಏರೆಗಳ ಒಂದಿಲ್ಲ ಇಲ್ಲಾಡನ್ನು ಇಲ್ಲಾಡು ಮತ್ತು ಒಂಜಿ ಜಾಗದ ಕುಲ್ಲುಲೆ ಈ ರಡ್ ಜ್ವರ ಬರ್ತಂಡ ಪೋದು ಫಸ್ಟ್ ಟೆಸ್ಟ್ ಮಲ್ಪುಲೆ ಐಕ್ ಮರ್ದುಂಡು ಎಂಕುಲು ಪೋಡಿರ್ಬೋದು ಟೆಸ್ಟ್ ಮಲ್ಪನೆ ಬೋಪುಜ ದಮ್ಮು ಕಟ್ಟಿ ಬುಕ್ಕ ಬೋಪುನಿ ಅಪ್ಪಗದಾನೆ ಹಾಪುಂಡು ಸೀರಿಯಸ್ ಹಾಪುಂಡು ವೆಂಟಿಲೇಟರ್ ಪಡ ಬದುಕೆ ಸಾಧ್ಯ ಇಜ್ಜಿ ವೆಂಟಿಲೇಟರ್ ಸಂಜೀವಿನಿ ಹತ್ತು ಏರ್ಪುರ ವೆಂಟಿಲೇಟರ್ ಪೋತೇರು 100 ಜನ ಅಟ್ಟು ಸ್ವಲ್ಪ ಜನ ಸಹಿತ ಬೈದೀನಿ ಬದುಕದಿರಲ್ಲ ಬೈಜೇರು ಸೊ ನಮ್ಮ ವೆಂಟಿಲೇಟರ್ ಪೋಯರ ಬಿಡ್ರವಲ್ಲಿ ನಮ್ಮ ಇಲ್ಲದ ಕ್ಲಿಯರ್ ಜ್ವರ ಉಂಡ ದೇ ಮಲ್ತದ ದತ್ತಂಪದ ದಾಲ 10 ದಿನ ಮೀನು ಪಾಸಿಟಿವ್ ಬತ್ತಂಡ ಒಂಜಿ 10 ದಿನ ಕುಲ್ಲುದು ಬರತ್ತೆ ದಾಲ ಬೇಜಾರಿಜ್ಜಿ ಮತ್ತೆ ಹೆಚ್ಚಾಣ ಆಪತ್ತಿಗೆ ಬೋಡ 4 ದಿನ ಕರೆಂಟ್ ದಮ್ಮ ಕಟ್ರೆ ಸುರಾಣ ಬಂಡ ಬುಕ್ಕ ಏರ್ ಎಂಕ್ಲು ಎನ್ನ ಕೋಟ್ಯಾಧಿಪತಿನ ಬದುಕ್ಯಾರ ಸಾಧ್ಯ ಇಜ್ಜಿ ಈ ಸೀಕಡ್ ದಮ್ಮ ಕಟ್ಟದ DC ನಕಲು ಸೈತೇರು ಈ ಸೀಕಡ್ IAS ಅಧಿಕಾರ ನಕಲು ಸೈತೇರು ಕೋಟ್ಯಾಧಿಪತಿ ನಕಲು ಸೈತೇರು ಪಾಪದಕಲು ಕೂಡ ಸೊ ವಿಚಾರದಾನೆ ಟೆಸ್ಟ್ ಮಲ್ದು ಪಾಸಿಟಿವ್ ಬರ್ತಾರ ಸಪ್ರೇಟ್ ಅಲ್ಲಿ ಟೆಸ್ಟ್ ಮಲ್ದು ಜ್ವರ ತೊಂದರೆ ಜೀರೆ ಗುಂಡ ಎಂಕ್ಲು ಎಂಕ ಗುಂಡ ಗೊತ್ತಾಪಜಿಂದ ಮತ್ತು ಎಂಕ್ ಕೆಮ್ಮ ಅಥವಾ ಒಂಚೂರು ಡ್ರೈ ಕಾಫ್ ಬತ್ತಂಡ ಒಂಚೂರು ಜ್ವರ ಬತ್ತಂಡ ಒಂಚೂರು ಹೆಚ್ಚು ಕಮ್ಮಿ ಬತ್ತಂಡ ನೆಕ್ ಇಂದು ಫ್ಲೂ ಅವು ಇಂದು ನಾನು ನಡೆಕೊಂಡೆಲ್ಲ ಕೋವಿಡ್ ಮಲ್ಪೇರು ಆಗಲೇ ಪೊಕ್ಕಡೆ ಮಾರಲ್ಲ ಕೋವಿಡ್ ಮಲ್ಪೇರ ಆಯ್ತು ಶುರುವೇ ಪುಡ್ಸೋತಿಜ್ಜಿ ಇತ್ತ ಅಂಚಿನಲ್ಲಿ ಪಾತ್ರ ನಮ್ಮ ಕೈತಲ್ದ ಒಂಜಿ ಆಸ್ಪತ್ರೆಗಳ ಇನ್ ಪಂಡ್ರೆ ಶುರು ಮಾಡ್ತೀವಿ ಸಾಮಾಜಿಕವಾಯಿನ ಒಂದು ಜಾಲತಾಣ ಜನಕ್ಕೆ ಇಲ್ಲಡ ಕುಲ್ಲದು ಪೂರ ಪಾತ್ರ ನಕಲು ಪೂರ ಕನ್ಫ್ಯೂಸ್ ಮಾಡ್ತೀವಿ ಎತ್ತೋ ಇನ್ನು ಜೀವ ಇಲ್ಲಡೆ ಬತ್ತುಂಡು ಅತ್ತೆ ಸುದ್ದಿ ಜನ ಪರ್ಲೆ ಅವು ಐ ಕ್ಯಾಂಪ್ ಅನ್ಪಂದಾದ ಬಂಡ ಡ್ಯಾಮ್ ಮಲ್ತದ್ದು ಏಲ ಜ್ವರ ಇತ್ತು ನನಗೆ ದಾರ ಬಂಡೆ ಚಾನಪ ಜ್ವರ ಒಂದು ಚುಚ್ಚಾತ ಟೆಸ್ಟ್ ಮಲ್ಪಲೆ ಪಾಸಿಟಿವ್ ಆದ್ರೆ 10 ದಿನ ಮಲ್ಪಲೆ ರೆಸ್ಟ್ ಟ್ರೀಟ್ಮೆಂಟ್ ಹಾಕೊಂಡು ನಾನು ಫ್ರೀ ಟ್ರೀಟ್ಮೆಂಟ್ ಉಂಡು ನಿಕ್ಲಿಗೆ ಫಸ್ಟ್ ಎಲ್ಲ 30 ಜನ ಸಡನ್ ಅಡಪುಂಡು ಅದು ರೆಫರಲ್ ಕಡಪುಂಡು ಹಾಕೊಂಡು
ಅವು ಬುಡ್ದು ಇನಿ ಬೊಡ್ಚಿ ಎಲ್ಲ ತೂಕ ಎಲ್ಲಂಜಿ ತೂಕ ಐತೆಲ್ಲಂಜಿ ತೂಕ ಬಂದು ದಮ್ಮ ಕಟ್ರ ಸುರಾಂಡ ಬುಕ್ಕಂದಿಗೆ ಆಂಬ್ಯುಲೆನ್ಸ್ಲ ಟೈಮ್ಲು ಬರ್ಪುಜಿ ನೆಟ್ಟು 19 ಐಟೆ ಬೆಡ್ಲ ಖಾಲಿ ಪೂಜಿ ನಾನು ಒಂಚೂರು ಡೀಪ್ ಬೋಂಡ ಅದನ್ನು ವೆಂಟಿಲೇಟರ್ ಬೋಂಡ ಬದುಕೇರಲ್ಲ ಸಾಧ್ಯ ಸೊ ನಿಕ್ಕೆ ಎಲ್ಲ ತಕ್ಕ ಬದುಕಾವಡ ದಯಮಾಲ್ತು ಜ್ವರ ಟೆಸ್ಟ್ ಮಾಡ್ಬಿಳೆ ಐಕ್ ಒಂದು ತಾಳ್ಮೆ ಬೋರ್ಡು ಅಡ್ಜಸ್ಟ್ಮೆಂಟು ಬೋರ್ಡು ಈ ವ್ಯವಸ್ಥೆ ಮಲ್ತ ಬಂದು ಮಸ್ತ್ ಜೀವನಗಳು ಒಲಿಪಾವಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಕೊರೋನಾದ ಬಗ್ಗೆ ನಂಗೆ ಮುಖ್ಯವಾದ ತಾಳ್ಮೆ ಬೋರ್ಡು. ಆ ತಾಳ್ಮೆ ಐತದ ಪರೀಕ್ಷೆ ಮಾಡ್ಕೊಂಡ ಧೈರ್ಯ ಎಲ್ಲ ಬೋರ್ಡು ಕೆಲವರಿಗಿಂತ ಪರೀಕ್ಷೆ ಮಾಡ್ಕೊಂಡು 5 ಸದ್ಯ ಮಲ್ತೆ ಟೆಸ್ಟ್ ಒಟ್ಟು ಹೆಂಗೆ ಇಲ್ಲಪ್ಪ ಎಂಬರಾನಿ ರಾತ್ರಿ 11 ಗಂಟೆ ಹೆಂಗೆ ಒಂಚೂರು ಜ್ವರ ತಲೆಬೇಲೆ ಕಂಡು ಸೀದಲ್ಲ ಕೊಂದು ಟೆಸ್ಟ್ ಮಾಡ್ಪೋಯ. ಒಂದು ಕಾಲ್ ಉಂಡು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಪಲ್ಲೆ ಸರ್ ನಮಸ್ತೆ. ನಮಸ್ತೆ ಕೇಳುಂಡು ಪಲ್ಲೆ ಒಲ್ತು ಪಾತೇರ್ನಿ ಪುದರ್ ಎಂಚ ಪಲ್ಲೆ ಮುಂಬೈ ಒಲ್ತು ತಲಪಾಡಿ ಹಿಡ್ದ ಪಲ್ಲೆ ಪುದರ್ ಸುಕುಮಾರ ಪಲ್ಲೆ 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 ಜ್ವರ ಬರ್ತನಲ್ಲ ಇತ್ತೆ ಬಾಡುಳ್ಳೇರು ಓ ಇತ್ತ ಕೇನುಜಿ ಅರ್ಥಾಪುಜಿ ಪಾತೇರ್ನ ಸ್ಪಷ್ಟಾಪುಜಿ ಇರ್ನ ಕೈತಲ್ಲೇ ರಕಡ ಪಾತ್ರೆ ಬನ್ಲೆ ಅತ್ತೆ ಹಾ ಇತ್ತ ಶೀತ ಜ್ವರ ಬರ್ತನಲ್ಲ ಸರ್ ಓಕೆ ಬಾಡುಳ್ಳೇರ ಒಂಜಿ ಮಾಮೂಲಿ ನಮ್ಮ ಈ ಟೈಮ್ ಬರ್ಕೊಂಡು ಓಕೆ ಐಕ್ ನಿಕಲ್ ಒಂಜಿ ವ್ಯವಸ್ಥೆ ಮನ್ಪೋಡು ಪೂರ ಸರಿ. ಎಡ್ಡೆ ಪ್ರಶ್ನೆ ಕೇಂದ್ರ ಈ ಟೈಮ್ಲಿ ಶೀತ ಜ್ವರ ಪೂರ ಬರ್ಕೊಂಡು ಅಂಚ ಈಗ ನಿನ್ನ ಕೋವಿಡ್ ಟೆಸ್ಟ್ ಇದೆಲ್ಲ ಮಲ್ಪೊಂಡು ಇಜ್ಜಿ ಮನ ಜಾರ ಸತ್ಯ ಐ ಕಿತ್ತೆ ನಿಕ್ಕಲು ಆಸ್ಪತ್ರೆ ಪೋಂಡಲ್ಲ ವೆಲ್ಲಾಕು ಪೋಂಡ ನಿಕಲು ಸಡನ್ ಅದು ಕೋವಿಡ್ ಟೆಸ್ಟ್ ಮನ್ಪುಜೇರು ಫಸ್ಟ್ ತೂದು ನಿಕ್ಲೆಗೆ ದಮ್ಮು ಕಟ್ಟಣ ಇಜ್ಜಿ ಅತ್ತನ ಡ್ರೈ ಕೆಮ್ಮ ಇಜ್ಜಿನ ಪುರ ಪಂಡ ನಿಕ್ಲು ರಡ್ದಂತ ಮರ್ದು ಕೊರ್ಪೇರು ಮರ್ದು ಕೊಡೋದು ಇಲ್ಲಾಡೆ ಕಾಡ್ಬಿಡ್ಬೇಕು ಕೋಲೆ ಬಂದು ಅಂಚಿನ ಹೂವನೊಂದು ಸಿಂಪ್ಟಮ್ಸ್ ಬತ್ತಂಡ ಒಯ್ತ ಕೋವಿಡ್ದ ದಮ್ಮು ಕಟ್ಟಣ ಅತ್ತನ ಒಂಚೂರು ಕೆಮ್ಮ ಡ್ರೈ ಇಂದು ಕಫ ಇಜ್ಜಂದಿನ ಡ್ರೈ ಕೆಮ್ಮ ಇತ್ತಂದ ಅದು ಜೋರು ಭಯಂಕರ ಜ್ವರ 3 ದಿನದ ಇಂಚಿ ಒಂದು ಮುದುಗೆ ಡಿಗ್ರಿ ಜಾಸ್ತಿ ಜ್ವರ ಇತ್ತಂದ ಇಂಚಿನ ಕೇಸ್ ಸುನಗ ಮಾತೇನು ಟೆಸ್ಟ್ ಮಾಡ್ಬೇರು ಅತ್ತಂದ ಎಲ್ಲೆಲ್ಲ ಇತ್ತಂದ ಅವ್ರು ಮರ್ದು ಕೊಡ್ದು ಕಾಡ್ಬಿಡ್ಬೇರು ಅವು ಸಿಸ್ಟಮ್ ಇತ್ತೆಲ್ಲ ಉಂಡು. ಎಡ್ಡೆ ಪ್ರಶ್ನೆ ಕೇಳಿರು. ಆತ್ಮೀಯ ವೀಕ್ಷಕ ಬಾಂಧವರೇ, ಕೊರೋನಾದ ಬಗ್ಗೆ ನನ್ನಲಾತ ಮಾಹಿತಿ ಅಂಚನೆ ಬೇತೆ ವಿಷಯದ ಮಾಹಿತಿ ಎಲ್ಲ ನಮ್ಮ ಈ ಪಾತ್ರೆಗತ್ತಡ ಪಾತ್ರೆಲ್ಲ ಮಾತ್ರೆಗಳ ಭಾರಿ ಸಮಾಧಾನೋಡು ನಮ್ಮ ಶಾಸಕರು ಉತ್ತರಿಸ ಒಂದುಲ್ಲೇರು ನಿಖಲ ಪ್ರಶ್ನೆಲಿತ್ತು ನಾಡ ಕರೆ ಮನ್ಪುಲೆ ಎಂಕೆಲ್ಲ ದೂರವಾಣಿ ಸಂಖ್ಯೆ 0 ಪುಜ್ಜ ಹೊಸ ಕೊರಲು ಕರೆ ಮಂತ್ರ ನಾಡ ಅರಡ ಪಾತ್ರೆಯಲ್ಲಿ ಈ ಪಾತ್ರಕತೆ ಎಲ್ಲಿಯ ವಿರಾಮ ಇತ್ತೆ ಆ ವಿರಾಮದ ಪಕ್ಕ ಪಿರ ನನ್ನಲಾತ ಪಾತ್ರಕತೆ ದುಂಬರಿಗಳು. ಅಮೃತ ಬಿಂದು ಕಲ್ಯಾಣ ಮಂಟಪ, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ, ಚೇತನ ನಗರ, ಕುಂಪಲ. ದೈವಿ ಸಂಕಲ್ಪದೊಂದಿಗೆ ಸರಳ ವಿವಾಹ, 50 ಜನರಿಗೆ ಸೀಮಿತವಾಗಿದ್ದು ನಡೆಯುವ ಶುಭ ವಿವಾಹ. ಪೌರೋಹಿತ್ಯ, ಶುಚಿ ರುಚಿಯಾದ ಗುಣಮಟ್ಟದ ಊಟೋಪಚಾರ, ಸಭಾಂಗಣ, ಸೌಂಡ್ಸ್, ಇತರ ಎಲ್ಲ ವೆಚ್ಚ ಸೇರಿ ₹30,000 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭವಾನಿ ಶಂಕರ್ ಶಾಂತಿ, ಪ್ರಧಾನಾರ್ಚಕರು, ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ, ಕುಂಪಲ. ದೂರವಾಣಿ 9482589848 8722284338. ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್. ಎಲ್ಲ ತರಹದ ಲೈಟಿಂಗ್ಗಳು, ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಸ್ಟ್ಯಾಂಡರ್ಡ್, ಪ್ಯಾನಸೋನಿಕ್, ಫಿಲಿಪ್ಸ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳಿಗೆ ಡೀಲರ್ಸ್ ಇನ್ ಎನಾಕ್ಸ್ ಎಲ್ಇಡಿ ಲೈಟ್ಗಳು ಹಾಗೂ GM ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳ ವಿಶಾಲ ಶೋರೂಮ್.
ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಸ್ವಿಚ್ ಬೋರ್ಡ್ ಸಂಸ್ಥೆಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಿಟಿ ಎಂಟರ್ಪ್ರೈಸಸ್ನ ಮತ್ತೊಂದು ಮಾರಾಟ ಮಳಿಗೆ ಸಿಟಿ ಲೈಟ್ಸ್, LIC ಸ್ಟ್ಯಾನಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ, ತೊಕ್ಕೋಟು. ದೂರವಾಣಿ 0824465823, 9480292654. ಏನಯ್ಯ, ನನ್ನ ಮನೆ ಅವತ್ತಿಂದ ನೋಡ್ಲಿಕ್ಕೆ ಆಗ್ತಿಲ್ಲ ಕಣಯ್ಯ. ಮುಂದಿನ ತಿಂಗಳು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ. ಕಂಡೋರ್ ಮನೆ ಯಾವತ್ತೂ ನಮ್ಮನೆ ಆಗೋಲ್ಲ. ನಮ್ಮನೆ ಅನ್ನೋ ಕನಸು ನನಸಾಗೋದು ಯಾವಾಗ? ರೋಹನ್ ಸ್ಕ್ವೇರ್ ಬರ್ತಾ ಇರುವಾಗ ಕನಸು ಯಾಕೆ ಕಾಣ್ತೀರಾ? ನಿಮ್ಮ ಕನಸನ್ನು ನನಸು ಮಾಡಿಬಿಡಿ. ಮಂಗಳೂರು ಪಂಪುವೆಲ್ ಹತ್ತಿರ ಕಪಿತಾನಿಯ ಬಳಿ ಮುಖ್ಯ ರಸ್ತೆಯಲ್ಲಿ 300ಕ್ಕೂ ಹೆಚ್ಚು ಫ್ಲಾಟ್ಗಳು ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರ್ತಾ ಇದೆ. ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳನ್ನು ಕೂಡಿದ ಉತ್ತಮ ಗುಣಮಟ್ಟದ ವಸತಿ ಸಮುಚ್ಚಯ ರೋಹನ್ ಸ್ಕ್ವೇರ್ ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಕೇವಲ 21,000 ರೂಪಾಯಿಗಳ ತಿಂಗಳ ಕಂತಿನಲ್ಲಿ ನಿಮ್ಮ ಮನೆ ಎನ್ನುವ ಕನಸನ್ನು ನನಸಾಗಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ www.rohancorporation.in ಗೆ ಭೇಟಿ ನೀಡಿ. ರೋಹನ್ ಕಾರ್ಪೊರೇಷನ್, ಮನೆ ಜೊತೆ ವಿಶ್ವಾಸವನ್ನು ಕಟ್ಟುತ್ತೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಾಲದ ನೇರ ಪ್ರಸಾರ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಬಾರಿ ಪೊರ್ಲುಡೆ ಕೊರೋನಾ ಪರಿಸ್ಥಿತಿ ಐತ ನಿಯಂತ್ರಣ ಎಂಚ ಎದುರಿಸಾವಲಿ ಜನಕುಲು ಎಂಚ ತಾಳ್ಮೆಡು ಉಪ್ಪೋಡು ಪನ್ಪನ ಬಗ್ಗೆ ಪೊರ್ಲುದ ಸಂದೇಶವನ್ನು ಪಾತೆರನ್ನು ಪನೊಂದುಲ್ಲೇರು. ಅಂಚನೆ ಜನಕುಲೆಗೆ ಅಕಲ್ನ ಪ್ರಶ್ನೆಲೆಗೆ ಉತ್ತರಲ್ಲ ಕೊರೊಂದುಲ್ಲೇರು. ಇತ್ತೆ ಕೊರೋನಾ ಪನ್ಪಿನ ತನ್ನ ಬಗೆಟ್ ಕಾಲ್ ಉಂಟು ತೂಕ. ಹಲೋ 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 ಕಟ್ಟಾಡು. ಕೊರೋನಾ ಪನ್ಪಿನ ಬಗೆಟ್ ವಾಟ್ಸಪ್ಡು ಜಾಲತಾಣಗಳು ಬೊಡ್ತಿನಾತ ಅಪಪ್ರಚಾರ ಐತ ಬಗ್ಗೆ ಅಂಚ ಇಂಚ ಆ ಕಷಾಯ ಬರಲೆ, ಈ ಶುಂಠಿ ಬರಲೆ, ಈ ಇದು ಬರಲೆ, ಇದು ಮಾಡೋದು ಇಂಚ ಪಡೊಂದುಲ್ಲೇರಿ. ಇತ ನನ್ನೊಂದು ಕಾಲ್ ಉಂಟು. ಹಲೋ ನಮಸ್ಕಾರ ಪಲ್ಲೆ. ಪಲ್ಲೆ ಎಂಚೊಲ್ಲರು ನಮಸ್ಕಾರ ಪಲ್ಲೆ. ಎಲ್ಲ ಪುದರ್ ಪಲ್ಲೆ ಒಲ್ತು ಪಾತರ್ನಿ ಪಲ್ಲೆ. ಗೋಪಾಲ್ ಕೃಷ್ಣ ಕುಂಪಾಲ ಅಂದೆ ಪಲ್ಲೆ ಗೋಪಾಲ್ರ ಒಂದು ಹಿಂಗೆ ಬಂದೈತೆ ಕೊರೋನಾ ಬಂದ್ಬಿಡ ಸಾಧಾರಣ ಒಂದು 5 ತಿಂಗಳು ಹಿಡಿದು ಭಯಂಕರ ಮಹಾಮಾರಿ ಅದು ನಮಕ್ ಶಿಕ್ಷೆ ಹೋಗುಂಡು ಸತ್ಯ. ಆಂಡ ಜನಕ್ಕೂ ದೇಪಂಡ ಇತ್ತೊಂದು ವಾರ ಇಡೀ ಬಂದ್ ಮಾಡ್ತೀರ ಆಂದಲ ಜನಕ್ಕೂ ಐತ ಈ ಕೊರೋನಾದ ಬಗ್ಗೆ ಒಂಜಿ ಮುಂಜಾಗ್ರತಾ ಕ್ರಮ ತೆರವುನಿಗೆ ದಾಪಂಡ ನಮಕ್ ರೋಗ ಬತ್ತಲ್ಲ ತೊಂದರೆ ಬಂದು ಇತ್ತು. ಉದಾಹರಣೆಗೆ ಏನಂಜಿ ಬಂತೆ ತೊಕ್ಕೋಡು ಕಲ್ಲಾಪುಟ್ಟು ಬಂದಾಗ, ಹಲೋ ಕಲ್ಲಾಪುಟ್ಟು ಬಂದಾಗ ಅದು ಮೀನು ಮಾರತ್ತೆ ಅಂದು ಅವು 8 ಜನಕ್ಕೂ ಮೇಲಿಗೆ ಬರುವುದು ಮಾಸ ಕಟ್ಟಂದೆ ಆ ಮೀನು ಒಂಜಿ ಕೇವಲ ಒಂಜಿ ನಮ್ಮ ತಿನ್ಪುನ ಒಂಜಿ ಆಹಾರದ ಬೋಡಾದು ಈತೊಂಜಿ ಗೊಂದಲ ಮಾಡ್ಕೊಂಡ್ರು ಪ್ರತಿಯೊಂದು ದಿಕ್ಕಿಗೆ ಆಗ ಮಾಸ ಕಟ್ಟಿಜರು ಈತ್ ಗೌರ್ಮೆಂಟ್ ಪ್ರತಿಯೊಂದು ಶಾಸಕರಾದಕ್ಕೂ MLA ಆದಕ್ಕೂ ಪ್ರತಿಯೊಂದು ಜನಕ್ಕೂ ಒಂದು ಮಾಸ ಕಟ್ಟಿ ನಿಖಿಲ ಜಾಗ್ರತೆ ಮಾಡ್ತೇವೆ ಮಾಡ್ಕೊಂಡ ವಿಷಯ ತುಂಬ ಬರೋದಿಲ್ಲ. ಅದು ಜನಕ್ಕೂ ದಾಳಿ ಇಂಚ ಮಾಡ್ತಾರೆ. ಇದಕ್ಕೆ ನಮ್ಮ ಮಲವಂಗ ಜನಕ್ಕೂ ದಾನಂದದ ಕೊಂಚ ವ್ಯವಸ್ಥೆ ಮಾಡ್ತಿದ್ದಿಲ್ಲ ಅಂಡ ಈ ಕೊರೋನಾ ನಮ್ಮ ತಡೆಗಟ್ಟಿರೋ ಸಾಧ್ಯ ಉಂಡ. ರೆಡ್ನಿಂದ ಬಂದ ಇನ್ನು ಕಾಸರಗೋಡು ಅವನ್ನ ಸ್ಪ್ರೆಡ್ ಆಗುಂಡು ಅಂಡ್ ಅಂತ ಅವ್ರು ಒಳ್ಳೆ ಒಂದು ಗಾಡಿನ ರೋಡ್ ಕೊಡ್ಬೋದು ಮಾತ್ತೊಂದು ಕಂಡೀಷನ್ ಏನೊಂದು ತೀರ್ಮಾನ ಅವ್ರಿಗೆ ತಂತಾರೆ. ನಮ್ಮ ಮೇಲೆ ಬಂದಾಂಡಲ್ಲ 15 ಗಂಟೆ ಬಿಟ್ಟ ಒಟ್ಟಾರೆ ನಮ್ಮ ಒಳಪೇಟೆಗೆ ಮುರಾನೆ ಒಂದು ಅಷ್ಟಮಿ ಜನ ಸೇರೊಂದಿಲ್ಲ ಅಲ್ಲ ಮಾಸ್ ನಾರ್ಮಲ್ ಆಗ್ತಿಲ್ಲ ಈತ ಮಲ್ಲ ಮಾರಿ ರೋಗ ಬರ್ತಲ್ಲ ಜನಕ್ಕೂ ಒಂದು ತಮಾಷೆ ಒಂದು ಕುಶಾಲ್ದ ಬೇಕಾ ಮಾಡ್ತಿಲ್ಲ ಬೇಕು ಒಂಚೂರು ಮಾಹಿತಿ ಕೊಡ್ರಿ ಸರ್. ಎಡ್ಡ ಪ್ರಶ್ನೆ ಕೇಳ್ಯಾರ ಗೋಪಾಲ ಎಂಕುಲ್ಲತ್ತು ಒಳಪೇಟೆಡು ಗಂಡ ಮಟ್ಟ ಜನ ಕಲ್ಲಾಪುಡು ಜನ ಓಲ್ಲ ನೆನ್ನ ಉಪ್ಪೆ ಗೋಪಾಲ ಕೃಷ್ಣ ಪನ್ಪನ ಪಾತ್ರ 100 ಸಾರಿ ಒಂಜಿ ತುಲೆ ಒಂಜಿ ನಿಯಮ ಯಾಪಂಡದ ಒಂಜಿ ಕಠಿಣವಾದ ನಿರ್ಧಾರ ಬೋಡು ನೆನ್ನ ಇನ್ನಿ ರೋಡ್ ಸೈಡ್ ಬರ್ತದ ಗುಜರಾತ್ ದಕ್ಕುಲು ಅಕ್ಕಳು ಟೆಂಪೋಡು ಬರ್ತದ ಮುಲ್ ಮಾರುನಿ ನೆನ್ನ ನನ್ನ ಮಾರ ಜನಕ್ಕೆ ಬಂದಾಗ ಮಾಸ್ಕ್ಲ ಬಾಡುಜೇರು ಯಾಂಕೆ ನೀವು 10-15 ದಿನ ಇನ್ನಿ ಮೀನು ತಿಂದು ದಾನ ಹಾಕೊಂಡು ಅದಲ್ಲ ಆಪಜತೆ ಅನ್ನಕ್ಕೆ
ಸರ್ಕಾರ ಜಿಲ್ಲಾಡಳಿತ ತೀರ್ಮಾನ ಕೊಡು ಎಂಕ್ ಉಳ್ಳಾಳಗೆ ಮಾತ್ರ ತೀರ್ಮಾನ ಪರ ಏನು ಬೇರೆ ಹೌದಾನೆ ಬೇತ ಕಟ್ಟಿದ ಇನ್ನೊಂದು ಜಾದ ಮಾತು ಬಂದು ಎಂಕ್ಲು ಆನಲು ಬಂತ నేను ಏನೆಲ್ಲ ಬುಡೊಚ್ಚಿಂದು ಎಂಕ್ಲಿಗೆ ರೂಲ್ಸ್ ಮಾಡ್ಕೊಂಡು ಅಧಿಕಾರ ಇಜ್ಜಿ ಒಂದು ಪೋದು ಅಧಿಕಾರ ಜೋರು ಮಾಡ್ಕೊಳ್ಳಿ ಅಂದೆ ಅದು ಉದಾಹರಣೆ ಮಾಡಿ ಒಂದು ವಾರದ ಲಾಕ್ಡೌನ್ ಅಲ್ಲ ಒಂದು ಕಟ್ಟುನಿಟ್ಟದ ಲಾಕ್ಡೌನ್ ಬಂದದಲ್ಲಿ ಕಾಂಡೆ ಮುಟ್ಟ ಬಡ್ಚಾಂಡು ಅವಕಾಶ ಜನಗಳು ಪನ್ಪೇರು ತಿರುಗುವೇರು ಆ ನೆಟ್ಟು ಇತ್ತೆ ಒಂಜಿ ಐನ್ಲ ಉಂತವನ ಅಮ್ಮನ ಡಿಸ್ಟ್ರಿಕ್ಟ್ಲ ಬಂತ ಇತ್ತೆ ಸದ್ಯದ ಮಟ್ಟ ಎಂಕ್ಲಿ ಓವರ್ ರೋಡ್ ಸೈಡ್ ಮೀನು ಮಾರ ವಿಚಾರ ಎಂಕ್ಲಿಗೆ ಸದ್ಯಕ್ಕೆ ನೀವು ಬೋಚು ಒಂದು 4 ಅಟ್ಲೀಸ್ಟ್ ಒಂದು 10 ದಿನ ಮುಟ್ಟ ಒಂದು ಪರಿಸ್ಥಿತಿ ಎಂಚ ತೂದು ಮಲ್ಪೋಲಿ ಇಜ್ಜನ ಎಲ್ಲ ಪಿರ ಬಾಂಬೆದ ಲೆಕ್ಕ ಬಿದೇ ಬರ್ರನೇ ಜಿ ಇತ್ತೆ ಪಂಪು ಎಲ್ಲ ಕ್ಯಾರ ಮಾಡ್ಬಿಟ್ಟಿರಂದು ತೋಲೆ ಒಂಜಿ ತಿಂಗಳು ಬೋರ್ಡ್ ಅಪ್ಪ ಜನಕ್ಕಲು ಎಂಗ್ಲಿ ಟ್ರೀಟ್ಮೆಂಟ್ ಕೊರ್ಲೆ ಎಂಗ್ಲು ಇಲ್ಲಾಡು ಕುಲ್ಲುವ ಬಂಡಲ್ಲ ಐಕೆ ಎಂಗ್ಲು ಸ್ಪಂದಿಸಾರೆ ಜನ ಇಜ್ಜಿ ಕೈ ಮೀರ್ದು ಬೋಪುಂಡು ಸೊ ಅಪ್ಪಗ ಪಶ್ಚಾತ್ತಾಪ ಜನ ಬರ್ಬೋದು ಅಪ್ಪಗ ಇತ್ತೆ ಲೆಕ್ಕೊಂದು ಅಪ್ಪಗ ಲೆಕ್ಕೊಂದು ಬೋಡ್ತುಕ ಇತ್ತೆ ಪುಲಗಣ್ಣಗದು ಮಾರ್ಕೆಟ್ ಪೂರ ಹೋಗ್ಬರತ್ತ ಆ ಟೈಮ್ ಮುಂಜಿ ಪೋಡು ಈಗ ಅಂಚಿನ ಪರಿಸ್ಥಿತಿ ಬರ್ರೆ ಬಳ್ಳಿ ನಿಮ್ಗೆ ಪೂರಗಳು ಆಲೋಚನೆ ಮಾಡ್ಬೋದು ಐಕೆ ಬನ್ನಿ ಎಂಕುಲು ತಾಳ್ಮೇಲೆ ಒಂಚೂರು ಜಾಗ್ರತೆ ಅಲ್ಲ ಈ 2 ಎಂಗ್ಳು ವಯಸ್ಸೊಂದು ಪೋಡಾರು ಪಂಪುನ 3 ದಿನ ಲಾಕ್ಡೌನ್ ತುಲೆ ಕೇರಳದ ಕಂಪ್ಲೀಟ್ ಬಂದು ಏರೆಗ್ಲ ಬೋಯರೆ ಗೂಡ್ಸ್ಬೇಕು ಸೂರ್ಯನ 3 ತಿಂಗಳು ದುಂಬುದಾದ ನಿಕ್ಕುಲು ಅಂಚಿ ಇಂಚಿ ಬರಚಿ ಒಣ್ಣ ಎಂಕುಲು ಅಂಚೆದು ಬಾರಿ ಕಟ್ಟುನಿಟ್ಟು ಅಂತ ಅತ್ತ ಇತ್ತ ಅಕುಲು ಕಟ್ಟುನಿಟ್ಟು ಇತ್ತೆ ಎಂಕುಲು ಅಕ್ಲೆ ಬರ್ರೆ ಬಿಡ್ಪ ಎಂಕ್ಲಿಗೆ ಮಾತ್ರ ಅಂಚಿ ಪೋಯರೆ ಇನ್ನಿಲ್ಲ ಏನು ಪನ್ಪನ ಕೇಂದ್ರ ಗೂಡ್ಸ್ ವೆಹಿಕಲ್ ಅಗತ್ಯದ ಪೋಡಲ್ಲ ಅವಳು ಸ್ಯಾನಿಟೈಸ್ ಮಂತದ ಆತ ಅಗತ್ಯತನ ಮಾತ್ರ ಬಿಡ್ಪೇರಿ ಇಂಚ ಸಿಸ್ಟಮ್ ಮಲ್ಪೊಡೆ ಎಂಕು ನಿನ್ನೆ ಕಂಡ ಅರ್ನೊಂಜಿ ಅಭಿಪ್ರಾಯ ಖಂಡಿತವಾದ ಎಂಕುಲು ಪನ್ಪ నేను పూర జిల్లాడಳಿತದ ಗಮನ ಕನವಡದು ಬಂಡ ಜನಕುಲೇ ಪಣೊಂದುಲ್ಲೆ ಲಾಕ್ಡೌನ್ ಆ ಒಂದು ಮಂತದ ಪಕ್ಕಡೆ ಸೂತ ಲಾಕ್ಡೌನ್ ತಾನೆ ಉಂಡು ರಾತ್ರಿ ಪಗಲ ಲಾಕ್ಡೌನ್ ಮಂತೇರು ಅಂದ್ ಅಪ್ಪ ಜನ ಕಷ್ಟ ದಾಯಗಿ ಅಪ್ಪ ಇಲ್ಲಡ್ದಾಲ ಇಜ್ಜಿ ಕೊಣಜ್ಜೇರು ಸಡನ್ ಆದ ಮಂತೇರು ಅಪ್ಪಗ ಹೆಂಗೆ ಒಂಚೂರು ಒಂದು 4 ಟೈಮ್ ಕೊಡ್ತಾ ಮಲ್ಪೊಡಿತಂಡು ಇತ್ತ ಏನಲ್ಲಿ ಹೆಂಗೆ ಸೂರ ಪಂತ 3 ದಿನ ದುಂಬು ಸೊ ಜನಕ್ಕೆ ಒಂದು ವಾರ ಬೋರ್ಡ್ ಅಡ್ಜಸ್ಟ್ಮೆಂಟ್ ಪೂರ ಒಂದು ವಾರ 10 ದಿನ ಆಡಲ್ಲ ಜನಕ್ಕೆ ತೊಂದರೆ ರೆಡಿ ಮಲ್ತದ್ದು ಇತ್ತೇರು ಆ ಟೈಮ್ ಈ ಚೈನ್ ಒಂಜಿ ಕಟ್ ಮಾಡ್ಬೋದು ಬೇಡ ದಾಲೆಜ್ಜಿ ಈ ಸ್ಪ್ರೆಡ್ ಆಪನ್ ಉಂಡದು ಇದು ಉದಾಹರಣೆ ಇದೆ ಆಯ ಲಾಕ್ಡೌನ್ ಪಂಡ ಕಂಪ್ಲೀಟ್ ನಿಗ್ರಹ ಮಾಡ್ಕೊಂಡು ದತ್ತು ಅವು ಸ್ಲೋ ಮಾಡ್ಕೊಂಡು ಹೊರಗು ನಿಯಂತ್ರಣ ಇಟ್ಕೊಂಡು ಲಾಕ್ಡೌನ್ ಜನ ನೆನಪಿದೆ ಪೋಪೆ ಅವ್ನು ನನಗೆ ಬರ್ಕೊಂಡು ಎಂಕು ಪೂರ ಇತ್ತಂಡ ಎಂಕ್ ಇತ್ತಂಡ 10 ದಿನ ಎಂಕು ಜ್ವರ ಕೆಮ್ಮ ಪೂರ 10 ದಿನ ಅಡ್ಮಿಟ್ ಆದ ಬರ್ಪೆ ಪೂರ ರಕ್ಲಗಳು ಇಲ್ಲಡಿತ್ತಿನಲ್ಲ ಪೂರ ಹೊರ ರೋಗ ಪಿದೇ ಬರ್ಕೊಂಡು ಗೊತ್ತಾಪು ನಕ್ಲು ಆಸ್ಪತ್ರೆ ಹೋಗ್ಪೆ ಏರಿ ಬತ್ತದ ಇಪ್ಪುಂಡು ಆಯ ಸ್ಪ್ರೆಡ್ ಮಾಡ್ಪುಜ್ಜಿ ಆಯ್ನ ಡೌಟ್ ಸಹಿತ ಹೋಗ್ಕೊಂಡು ಆ ಸಿಸ್ಟಮ್ ಮಲ್ಪಿಟ್ಟು ಮತ್ತೆ ಲಾಕ್ಡೌನ್ ಜನ ಪಿದೇ ಪೋಯಿಂಡಾದ್ರ ನಾನು 7 ಜನ ಗುಂಡು ದಾದ ಏರೆಗ್ಲ ಪಂಡ್ರೆ ಸಾಧ್ಯ ಏರೇರಿ ಇಲ್ಲರಿ ಪೂರಕ್ಕೆ ಸೊ ಎಂಕುಲ್ನ ಜನಕ್ಕೂ ದಾದ ಮಲ್ಪುಜಿ ಎನ್ನಂತೂನ ನೋಡಿ ಬೇಕು ದಾದನ ಕೊರೋನಾ ಇಪ್ಪೋಡುಂದೇ ಆ ಏನಾರು ಜಾಗದಲ್ಲಿ ಇಪ್ಪೋಡು ಪ್ರತಿಯೊಂದು ತೂನಾಗಲ್ಲ ಆ ಕೊರೋನಾ ವೈರಸ್ ಉಂಡು ಆ ವೈರಸ್ ಉಂಡು ಮನ ಸೀಕುಂಡು ಅರ್ಥ ಆಯ್ತು ವೈರಸ್ ಮಾತ್ರ ಇಪ್ಪುನಿ ಸೀಕೆ ಪೋಣಗ ವೈರಸ್ ನಮ್ಮ ಲಂಗ್ಸ್ಗೆ ಹೋದು ಎಂಗ್ಲೆ ಕೆಮ್ಮ ಜ್ವರ ಗಿರ ಬನ ಎಂಕ್ ಸೀಕುಂಡು ಅವು ಜೋರ ಅನ್ನಗ ನಂಗೆ ಸೀಕು ಗೊತ್ತಾಪು ವೈರಸ್ ಇತ್ತನ ಎಂಕದಲ್ಲ ಆಪುಜ್ಜಿ ಯಾನು ಬತ್ ನನಗೆ ವೈರಸ್ ಹೊರಪೆ ಅಪ್ಪ ಇತ್ತದ ಕಾಲೆಂಚ ಒಂದೇ 100 ಜನಕ್ಕೆ 30 ಜನಕ್ಕೆ 100% ಉಂಡು ನಾನು 100 ಜನಕ್ಕೆ ಇತ್ತಿನ 50 ಜನಕ್ಕೆ ಬರ್ಪುಂಚಿನ ಅವಕಾಶ ಮಿತ್ ಜಾಸ್ತಿ ಆಗುಂಡು ಅಪ್ಪ ಜನಕ್ಕಲ್ದಾದ ಏರೇ ಇಲ್ಲಡ ಬರಡು ಏರೇ ಇಲ್ಲಡ ಪಾತೆರಡು ಏರೇ ನನಂಜಿಪ್ಪಾಡು ಆಯ್ಡ ವೈರಸ್ ಉಂಡುಂದೇ ಆಲೋಚನೆ ಮಾಡ್ಬೋಡು ಒಂಚು ದೂರ ಅಂತೂ ಪಾತ್ರೋಡು ಮಾಸ್ಕ್ ಬಾಡೋಡು ಪೋದು ಕೈ ದೆಕ್ಕದು ಬೋಡು ಇತ್ತು ಎಂಕ್ಲಿನ ಎಂಕುಲ್ ಜಂಕ್ಲೆ ಉಪಾಯ ಇಜ್ಜಿ ಎಂಕುಲ್ ಜನಕ್ಕೆ ಬರ್ತದೆ ಪಾತ್ರೆನಾಗ ಎಕ್ಲಿಗೆ ಹೊರ ಬೇಜಲ್ಲಪ್ಪ ದೂರ ಪಾತ್ರ ಅತ್ತೆ ಅಂದ್ರೆ ಎಂಕುಲು ಆತ ಜಾಗೃತಿ ಏನ್ 5 ಸತಿ ಅಂತ ಟೆಸ್ಟ್ ಮಾಡ್ತೆ ಐನು ಜನಕ್ಲೆ ಪನ್ನೋಡಾತಂದೆ ಮಾತಾಡಲ ಕೇಳು ಆ ರೀತಿ ಜನಕ್ಲೇನು ಇಂಚ ಅಂದ್ರೆ ಎಂಕುಲು ಓಡು ಬೋರ್ಡು ಟೆಸ್ಟ್ ಉಳ್ಳ ಎಂಕ್ಲ ಮೈಂಡ್ ಸೆಟ್ ರೆಡಿ ಮಲ್ತದ ಅನ್ಪುನಿ ಜ್ವರ ಬರ್ತಂದ ಬೋದ್ ಜಪ್ಪಡ ಇಲ್ಲಾಡು ಅಂದ್ರೆ ಎಂಕ್ಲಿಗೆ ಜನಕ್ಲೆ ಕೆಲಸ ಎಂಕುಲು ಮಲ್ತಿಜ್ಜಿಂದ ಈ ಟೈಮ್ ಏರ್ ಮಲ್ಪುನಿ ಇಂದು ಟೈಮ್ ಯಪ್ಪ ಜನಕ್ಲೆಗೆ ನೀವು ಜನಪ್ರತಿನಿಧಿ ಇಲ್ಲ ಒಂದು ಲೀಡರ್ ಬಂದು ಈ ಕಾಲಘಟ್ಟದ ಬೋಡು ಅದು ಜನಕ್ಕುಲ್ಲ ನಾಡು ಏರಡ ಪಂಡ ಎಂಕಲ ಸಮಸ್ಯೆ ಪರಿಹಾರ ಈ ಟೈಮ್ ಎಂಕ್ಲು ಮೀನು ಹೆಂಗೆ 3 ತಿಂಗಳು ಕೆಲಸ ಮಲ್ತಿದ ಪಂಡ ಬುಕ್ ಎಂಕ್ಲು ಏಪ ಮಲ್ತ ದಾದ ಪ್ರಯೋಜನ ಹೆಂಗ್ನ ಜೀವನ ಇಷ್ಟಿಡು ಪೂರಾ ಧಾರ್ಮಿಕ ಕೇಂದ್ರ ಬಂದಾತನೆ ಅಂತ ತೂತುಜ್ಜಿ 2 ತಿಂಗಳು ಇಲ್ಲಾಡು ಜನಕ್ಕಲು ಒನಸಿದ್ದ ಕುಲ್ದಿನ ತೂತುಜ್ಜಿ ಮೋಳಗಿಂಚ ಮಾಸ್ಕ್ ಪಾಡ್ದು ಇಂದು ಪಾಡ್ದು ಅಂಚಿನ ತಿರುಗಿನ ಪರಿಸ್ಥಿತಿ ಯಾನೇನ ಎಲ್ಲೇದಿದೆ ಮುಟ್ಟ ತೂತುಜ್ಜಿ ನಾನು ತುಯೇರ ಉಂಡೆಲ್ಲ ಗೊತ್ತುಜ್ಜಿ ಸೊ ಈ ಟೈಮ್ ಎಂಗ್ಲು ಪಬ್ಲಿಕ್ ಲೈಫ್ ಇಪ್ಪಡಾಪು ಅಂದ್ರೆ ಯಾನು ಮಾತಾಡ್ತು ಯಾನು ಜವನೆಡಲ್ಲ ಬಂಪೆ ಮಸ್ತ್ ಸಂಘ ಜವನ ಎಂಗ್ಲಿಗೆ ಎದುರು ಬರೋಡು ಸಂಘ ಸಂಸ್ಥೆ ಅಕುಲು ಎಂಗ್ಲಿ ಟೀಮ್ ಮಲ್ತದು ಎಂಗ್ಲಿ ಏತ್ ಎಲ್ಲೆಲ್ಲೇ ಕೆಲಸ ಮಸ್ತ್ ಜೀವನ ಒರಿಪಾವಲಿ ಐಕ್ ಬೋಡ ಜನ ಉಲ್ಲಾದ ತಂಡ ರೆಡಿ ಮಲ್ತಂದುಲ್ಲೆ ಏರ್ ಪೂರ ಇಟ್ಟು ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ನಿಕ್ಲಿಗೆ ಫೋನ್ ಮಾಡ್ತಕ್ಕ ಪುದ ಅಡ್ರೆಸ್ ಕೊರಡು ಇಂಗೆಲ್ಲ ಪಣ್ಣುತ್ತದೆ ಅದಾದ ಪಂಡ ಹೆಚ್ಚಿನಕ್ಲಿಗೆ ಏನು ಪೋಯಿನ ಹೊಲ್ತು ಪ್ಯಾಕ್ಲಿಗೆ ಸೇವೆ ಮನ್ಪೆರೆ ಮನಸ್ಸುಂಡು ಅವಕಾಶ ಹೊಲ್ತಿಕ್ಕೊಂದು ಡೈರೆಕ್ಷನ್ ಈ
ಕಂಪ್ಲೀಟ್ ಲಾಕ್ಡೌನ್ ಟೈಮ್ ಉಡು ಇಂಚಿನ ಜವಣರಿಗೆ ಅವಕಾಶ ಕೊಡಾಂಡು ಇಲ್ಲಿ ಇಲ್ಲಡೆ ಸಾಮಾನು ಮುಟ್ಟವನ ಮೀಟಿಂಗ್ ಲೆಪ್ಪೋಡು ಅದು ನನ್ನೆಲ್ಲ ಉಂಡತ್ತೆ ಮಸ್ತ್ ಜವನರ ಕೆಲಸ ಉಂಡು ಸೊ ಜವನರ ದಾಳಿಗಳು ಪೋಡಿ 35 ವರ್ಷದ 50 ಮುಟ್ಟದಕ್ಕೆ ದಾಳ ಪೋಡಚ್ಚಿ ಅವು ವೈರಸ್ ಬತ್ತನ ಅವು ಪೋಪನ್ ಆಟೋಮೆಟಿಕ್ ಅದು మీకు ಜ್ವರ ಬತ್ತನ ಮಾತ್ರ ಟೆಸ್ಟ್ ಮಾಡ್ಕೊಳ್ಳಿ ದಮ್ಮಯ್ಯ ಜಾಗ ನೆಗ್ಲೆಕ್ಟ್ ಮಾಡ್ಕೊಚ್ಚಿ ಅక్కడ ಪೋನ ತೂಪೇರು ನಿಮಗೆ ಸಿಂಪ್ಟಮ್ ಇದ್ದ ಮರದು ಕೊರ್ಪೇರು ಇಜ್ಜ ಮಾತ್ರ ನೀವು ಟೆಸ್ಟ್ ಮಾಡ್ಬೋದು 35 ವರ್ಷದ ಬೇತ ಸಿಕ್ಕಿ ಪೆರಬಲ್ಲಿ ಸೊ ಅದಕ್ಕೂ ಎದುರು ಬರೋಡು ಇತ್ತ ಜನಗಳಿಗೆ ಸಹಕಾರ ಮಾಡ್ತಾರೆ ಸೊ ಏರ್ಪೋಂದಿಗೆ ತಯಾರುಲೇರ ಇರೇಗ ನಂಬರ್ ಕೊರಡಕು ಪೂರ ಮುಖ್ಯನ ಇಂತ ತೊಂದು ಅಕ್ಲೆ ಒಂಜೊಂಜಿ ಕೆಲಸಗಳು ಮುಟ್ಟಾವ ನಮ್ಮ ಉಳ್ಳಾಲ ವಲಯಡ ಅಂಚಿನ ಒಂಜಿ ಕೆಲಸ ಹೆಲ್ಪ್ ಲೈನ್ ಮಲ್ಪೋಡು ಪುರಾಣಿ ಹರೇಕಾಳೊಂಜಿ ಮಾದರಿ ಲಾಕ್ಡೌನ್ ಮಂತೇರಿ ಏನ್ಮದಿನ ಮಾತೆರ್ಲ ಸೇರಿಯರು ಮಾತೆರ್ಲ ಸ್ವಯಂ ನಿರ್ಧಾರ ದೇತೊಂದು ಮಂತೇರಿ ಅಂಚಿನ ಒಂಜಿ ಕೆಲಸ ಉಳ್ಳಾಲ ವ್ಯಾಪ್ತಿ ಡಾವು ನಮ್ಮ ಹೆಲ್ಪ್ ಲೈನ್ ಸಿಸ್ಟಮ್ ಅಂತದ್ದು ಸರ್ಕಾರ ಈಗ ಕೈ ಜೋಡಿಸಾದು ಅಕ್ಲ ಪೂರ ಬಾರ ಅಕ್ಲ ಮಿತ್ತ ಬಾರಿನ ಬದಲು ನಮ್ಮಲ್ಲ ದತ್ತೊಂದು ನಮ್ಮ ಕೆಲಸ ಎಲ್ಲೆಲ್ಲ ಕೆಲಸ ಅದು ನಾವು ಹೆಂಗ್ ಮಲ್ತದ್ದು ಸರ್ಕಾರ ನಮ್ಮ ಜಿಲ್ಲಾ ಸರ್ಕಾರದೊಂದು ಜನಗಳ ಪ್ರಯೋಜನ ಕೆಲಸ ಜಾತಿ ಮತ ಬೊಡ್ಚಿ ಪಕ್ಷ ವೈರಸ್ ಜಾತಿ ಮತ ಇಜ್ಜಿ ಐಕ್ ಬಾರ್ಡರ್ ಗೊತ್ತುಜ್ಜಿ ಐಕ್ ಬಡವರೇ ಶ್ರೀಮಂತ ಗೊತ್ತುಜ್ಜಿ ಐಕ್ ಮಂತ್ರಿಗಳೇರು ಜನಕ್ಲೇರು ಗೊತ್ತುಜ್ಜಿ ಹೆಂಗುದಾತು ಕುಣಿತ ನಮ್ಮ ವೈರಸ್ ನೆಂಚ ಟ್ಯಾಕಲ್ ಮಲ್ಪೋಡು ಜನರು ಕಷ್ಟಡೇರು ಬೂರು ಅಕ್ಲೆಂಚ ಸ್ಪಂದನೆ ಮಲ್ಪೋಡು ಏತ್ ಹೆಂಗ್ ಜೀವ ಒರಿಪಾರ ಸಾಧ್ಯ ಉಂಡು ಆ ತೊರಿಪಾರ ಎಂಗ್ಳು ಪೂರ ಒಗ್ಗಟ್ಟಾದ ಕೆಲಸ ಮಾಡ್ಬೋದು ಐಕ್ ಪೊಸಕೊರಲ್ಲ ಎಂಗ್ಳು ಕೇಂದ್ರ ಕಚೇರಿ ಅದು ಮಾತಿರಲ್ಲ ಸಂಖ್ಯೆಯ ನಂಬರ್ ಉಳ್ಳಾಲ ಹೆಲ್ಪ್ ಲೈನ್ ಒಂದು ಒಂಜಿ ನಮ್ಮ ಮನ್ಪು ದಯಪಂಡ ನಮ್ಮ ಪರಿಸರ ನಮ್ಮ ಜನಕುಲ ಸುರಕ್ಷತೆ ಅರ್ಥಿಂಗಳಿಂದ ಅಗತ್ಯ ಬೋಡು ಈತೆ ನೆತ್ತ ಒಟ್ಟೊಟ್ಟಿಗೆ ಈತೆ ಕೊರೋನಾದ ಬಗ್ಗೆ ಅಪಪ್ರಚಾರ ಮಸ್ತ್ ಬರೋದುಂಡು ಈತ ಬಗ್ಗೆ ಟೀಕೆ ಪಂಡೆ ಐಕ್ಯಂಚಿನ ಉತ್ತರ ಬರ್ಪಡ ಜನಕ್ಕೆ ನಾನು ವಾಟ್ಸಪ್ ಟೀಕೆ ವಾಟ್ಸಪ್ ಪೂರ ತೇಲ ಕೇಂದ್ರ ಪೋಚು ఒక ಜನಗಳು ಕೆಲಸ ಮಾಡ್ಬೇಕು ಪೂರ ಕೆಲಸ ಮಲ್ಪಲೆ ಟೀಕೆ ಮಲ್ತು ಎಲ್ಲಾಡುಗಳು ಮಲ್ತೊಂದು ಇಪ್ಪೆ ಟೀಕೆ ಸೈಪುನು ಏರ ನಿಖಲ ಬಂದ ಕೆಲಸ ಮಾತ್ರ ಸೈಪು ಜವ ಶಾಶ್ವತ ಜನಕ್ಕೆ ನೆನಪು ದೀಪೇರು ಎನ್ನ ಮಿತ್ತಿಲ್ಲ ಬೊಚ್ಚಾಂದಿನ ಪೂರ ವಾಟ್ಸಪ್ ಪಾಡಿಯರು ಹೆಂಗೆ ದಾಲೆ ಹಿಂಗೆ ಉತ್ತರ ಬರ್ರೆ ಪೂಜೆ ಎಂಗ್ಲಿಗೆ ಬಂದ ಹೆಂಗೆ ಮೇ ಮುಖ್ಯ ಆಯ್ತು ಇಂದು ವಾತ ವೈರಸ್ ಎಂಗ್ಲಿಗೆ ಕೊರೋನಾ ವೈರಸ್ ಇಂಪಾರ್ಟೆಂಟ್ ಅವು ಮುಖ ಈ ವೈರಸ್ ಪೂರ ತೋಲಿ ಮುಖ ಜನಕ್ಕೆ ಏನಕ್ಕೆ ಮಹತ್ವ ಕೊಡ್ಬಿಟ್ಟಿದ್ದಾರೆ ಇದಕ್ಕೆ ಪಂಡ ನಂಬಾರು ಊರಿಗೆ ಬೊರ್ಚಾಂದಿನ ವಾಟ್ಸಪ್ ಮಾಡಿ ಬಾಯಿಗೆ ಬತ್ತಿನ ಪೂರ ನೆಡ್ದು ಹೆಂಗೆ ದಾಲಕ್ಕೆ ಮಲ್ಪರೆ ಹೋಯ್ತು ಪಂಡೆ ದಾಲಿನ ಮಲ್ಪಜಿ ಒಂದು ಆನ ಅಮ್ಮಗೆ ಬತ್ತನ ಪೂರ ಆ ಪಂಡೆ ಪ್ರೈವೇಟ್ ಹಸು ಅಂಚ ಮಲ್ಪೇರು ಪ್ರೈವೇಟ್ ಹಸು ಇಂಚ ಮಲ್ಪೇರು ಇಂದು ಅವು ಮದ್ದು ತುಳಿಯೋದು ಬಂದು ಒಂಜಿ ಪುದರ್ಲ ಬಂದು ಪೂರ ಪಂಡೆ ಆಸ್ಪತ್ರೆದ ಎಂಕ್ಲೆಗೆಲ್ಲ ಪೂರ ಆಯ್ತು ನೇರಿಗೆ ಬೇತ ಪೂರ ಈಗ ದಾಲಿಂಗ ಮಂಡೆ ಚಾನ್ಪ ಕೇಂದ್ರನೇ ಬೋತುಜಿ ಆನ ಅಮ್ಮಗೆ ಜ್ವರ ಬತ್ತಿನಪ್ಪಾಗ ಬೇಗ ಬೋದು ಅಡ್ಮಿಟ್ ಮಲ್ಪೋಡು ಬೊರ್ಚ ಅರೆಲ್ಲ ಮಲ್ತಜ್ಜಿ ಟೈಮ್ ಅದು ಮತ್ತೆ ಪಂತ ಪೂರಕ್ಕೆ ಮಲ್ಪೊಚ್ಚಿ ಬೇತಗಳಿಗೆ ಬಂದು ನಿಮಗೆ ತುಂಬ ಪುಣ ದಮ್ಮು ಜಾಸ್ತಿ ಏನಾಗ ಉಪ್ಪ ಬಂದು ಉಪಾಯ ಉಂಡ போது நடுமூஞ்சி ஆஸ்பத்திரி போது சுத்து ತಿರುಗಿದು ಲಾಸ್ಟ್ ತಿಕ್ಕಿನ ಆಸ್ಪತ್ರೆ ಗೊತ್ತುಂಡೆ ಓ ಆಸ್ಪತ್ರೆ ವಾಟ್ಸಪ್ ಟೀಕೆ ಮಲ್ತೆ ಐತೆ ಅವೇ ಆಸ್ಪತ್ರೆ ತಿಕ್ಕಿನಿ ಇದು ಒಂಜಿ ಕರೆ ಉಂಟು ಫೋನದ ನತ್ತಿರ್ಬೋತೇರು ಒಂಜಿ ಕಾಲ್ ಉಂಟು ಹಲೋ 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 ಕನೆಕ್ಟ್ ಆಗುದಿಜ್ಜಿ ಅಲ್ಲ ಲಾಸ್ಟ್ ತಿಕ್ಕಿನ ಅವೇ ಒಯ್ನೆ ಟೀಕೆ ಮಲ್ತೆ ಅವೇ ಆಸ್ಪತ್ರೆ ಅಡ್ಮಿಷನ್ ಆಯಿ 4 ದಿನ ಬುಕ್ಕ ತೀರ್ಪೋಯ್ರು ಅವೇ ಮಿನಿ ಬೇಗ ಮಿನಿ ಬದು ಅಡ್ಮಿಟ್ ಮಾಡ್ತದಂಡ ಬದುಕರೆ ಅವಕಾಶ ಇನ್ನೇನು ನಮ್ಮನ್ನು ಬದುಕೋಲಿತ್ತನತ್ತ ಇಂಚೆ ಎತ್ತೋ ಅಮ್ಮನ ಅಕ್ಕಳು ಇಲ್ಲೇರು ಎತ್ತೋ ಪ್ರಾಯದ ಅಕ್ಕಳು ಇಲ್ಲೇರು ಅಕ್ಕಲ ಪೂರ ಬದುಕೋ ನಮ್ಮ ಜವಾಬ್ದಾರಿ ಐಕೆ ತಪ್ಪ ಅಭಿಪ್ರಾಯ ಏರ್ಲ ಕೊರ್ರೆಬಳ್ಳಿ ಎಂಗ್ಳು ಪ್ರತಿಯೊಂದು ಡಾಕ್ಟರ್ ಅಕ್ಕಲಿ ನಿರ್ಣಯ ಹಾಕೊಂಡ ಅಕ್ಕಲ ಇಲ್ಲದಕ್ಕಲೇ ಬಚಾವ್ ಅನ್ಪೇರ ಅಕ್ಕಲಿಗೆ ಹಾಪುಚ್ಚಿ ಡಾಕ್ಟರ್ ಅಕ್ಕಲಿಗೆ ಬರೋದು ಎಲ್ಲ ಅಕ್ಕಳು ಇಜ್ಜೇರು ಹೆಂಗ್ ದಾದ ಅವ್ನು ಕೊಡು ಅದು ಡಾಕ್ಟರ್ ಅಕ್ಕಲಿಗೆ ಬರೋದು ಅಕ್ಕಲಿಗೆ ಬರೋ ಎಲ್ಲದ ಅಕ್ಕಳು ತೀರ್ಪೋತೇವೆ ಮಷೇನಟ್ಟು ಅಕ್ಕಲೆ ಪೂರ ಎಂಗ್ಳು ಧೈರ್ಯ ಕೊತ್ತದು ಹೆಚ್ಚು ಕಮ್ಮಿ ಇತ್ತು ನಾಗ್ಲು ಕುಲ್ದು ಪಾತ್ರ ಸರಿ ಮಲ್ತೊಂದು ಇನ್ನು ಆಶಾ ಕಾರ್ಯಕರ್ತರ ಇಪ್ಪೇರು ಡಾಕ್ಟರ್ ಇಪ್ಪೇರು ನರ್ಸ್ ಇಪ್ಪೇರು ಪೊಲೀಸ್ ರೆವೆನ್ಯೂ ಮುಕ್ಕಳು ಪೂರ ಕೆಲಸ ಉಂಟು ನಾವು ಒಂದು ಕಾಲ್ ಉಂಟು ಹಲೋ 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 ಕಷ್ಟ ಸೊ ಏರ್ಪೋರ್ಟ್ ಕೆಲಸ ಉಂಟು ಯಾಕಂದ್ರೆ ಪೂರ ಸಪೋರ್ಟ್ ಮಾಡ್ಬೋದು ಹೆಚ್ಚು ಕಮ್ಮಿ ಉಂಡ ಇವುಗಳನ್ನ ಅಡ್ಜಸ್ಟ್ ಮಾಡ್ತಂದು ಅಕ್ಕಲೆ ಪಂದು ಸರಿ ಮಾಡ್ತಂದು ಪೋಡು ಆತ್ಮೀಯ ವೀಕ್ಷಕ ಬಾಂಧವರೇ ಕೊರೋನಾ ಬೊಕ್ಕ ಐತ ಸಂಕಷ್ಟ ಐತ ನಿವಾರಣೆ ಎಂಚಿನ ಪುರ ಮನ್ಪೊಲಿ ಐತ ಟೀಕೆಲೆಗೆ ಎಂಚಿನ ದಾದ ಪನ್ಪನೆಗೆ ಮಾತೆಕಲ ಉತ್ತರ ಕೊರೊಂದುಲೇ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ ಯುಟಿ ಖಾದರ್ ಈ ಪಾತ್ರೆ ಕತೆ ನನಲಾತ ದುಂಬರಿಯುಂಡು ಇತ್ತೆ ಒಂಜಿ ಎಲ್ಲಿಯ ವಿರಾಮ ನಿಖಲ್ನ ದಾದಾಂಡಲ ಪ್ರಶ್ನೆಲು ನಿಖಲ್ನ ಪರಿಸರ ದಾದಾಂಡ ನಿಖಲ್ ತೂಯಿನಂಚಿನ ಸಮಸ್ಯೆಲು ಇತ್ತುದಾಂಡ ಎಂಕಲ್ನ ದೂರವಾಣಿ ಸಂಖ್ಯೆಗೆ ಕರೆ ಮನ್ಪೊಲೆ ಎಂಕಲ್ನ ಸಂಖ್ಯೆ 0 ಪುಜ್ಜ ಈ ಸಂಖ್ಯೆಗೆ ಕರೆ ಮನ್ಪೊಲೆ ಇತ್ತೆ ಈ ವಿರಾಮದ ಬಗ್ಗೆ ಈ ಪಾತ್ರೆ ಕತೆ ನನ್ನ ದುಂಬರಿಯುಡು
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಚನಾ ಡಿಸಿ. 15ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ರಚನಾಳಿಗೆ ಹಾರ್ದಿಕ ಶುಭಾಶಯ. ಇರಲಿ, ದೀರ್ಘಾಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಹಾರೈಸುವ ತಂದೆ ತಾಯಿ ಶ್ರೀ ದೇವಪ್ಪ ಮತ್ತು ಶ್ರೀಮತಿ ಚಂಚಲಾಕ್ಷಿ ಹಾಗೂ ಮನೆಯವರು. ಸ್ಥಳಾಂತರಗೊಂಡಿದೆ ಶ್ರೀ ಕೊಂಡಾನ ಫ್ಯಾನ್ಸಿ ಮತ್ತು ಲೇಡಿ ಲುಕ್ ಬ್ಯೂಟಿ ಪಾರ್ಲರ್. ಬೀರಿ ಮ್ಯಾರೇಜ್ ಮಾಲ್ನ ಎದುರುಗಡೆಯ ಕಿಣಿಸ್ ಬಿಲ್ಡಿಂಗ್ನಿಂದ ಕೋಟಿಕಾರ್ ವ್ಯವಸಾಯ ಬ್ಯಾಂಕ್ ಎದುರುಗಡೆಯ ಕಾರ್ತಿಕ್ ಹೋಟೆಲ್ನ ಹತ್ತಿರದ ಬೀರಿಯ ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡಿದೆ. ಸ್ಟೇಷನರಿ, ಗಿಫ್ಟ್ ಐಟಂ, ಫುಟ್ವೇರ್ಸ್, ಟಾಯ್ಸ್, ಜೆರಾಕ್ಸ್ ಇತ್ಯಾದಿಗಳಿಗೆ ಶ್ರೀ ಕೊಂಡಾಣ ಫ್ಯಾನ್ಸಿ. ಐಬ್ರೋ, ಫೇಶಿಯಲ್ ಮತ್ತು ಬ್ಲೀಚ್, ವ್ಯಾಕ್ಸಿಂಗ್, ಹೆಡ್ ಮಸಾಜ್, ಹೇರ್ ಸ್ಪಾ, ಹೇರ್ ಕಟ್, ಸ್ಟ್ರೇಟ್ನಿಂಗ್, ಕಲರಿಂಗ್ ಇತ್ಯಾದಿ ಸೇವೆಗಳಿಗೆ ಲೇಡಿ ಲುಕ್ ಬ್ಯೂಟಿ ಪಾರ್ಲರ್. ಶ್ರೀ ಲಕ್ಷ್ಮೀ ರಮಣ ಕಾಂಪ್ಲೆಕ್ಸ್, ಬೀರಿ, ಹೋಟೆಲ್ ಕಾರ್ತಿಕ್ ಹತ್ತಿರ. ಮಾಲಕರು ಶ್ರೀಮತಿ ಪ್ರಮೀಳಾ ಸದಾಶಿವ್. ಮೊಬೈಲ್ 6366207234. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಓವರ್ ಬ್ರಿಡ್ಜ್, ತೊಕ್ಕೋಟು. ಎಲ್ಲ ರೀತಿಯ ಸಿಹಿ ತಿಂಡಿ ತಿನಿಸುಗಳಿಗೆ, ಶುಚಿ ರುಚಿಯಾದ ಸ್ವಾದಿಷ್ಟ ತಿಂಡಿಗಳು, ಬರ್ತ್ಡೇ ಕೇಕ್, ಪಾರ್ಟಿ ಕೇಕ್ಗಳಿಗೆ. ಕಳೆದ 15 ವರ್ಷಗಳಿಂದ ತೊಕ್ಕೋಡು ಜಂಕ್ಷನ್ನಲ್ಲಿದ್ದ ಬೆಂಗಳೂರು ಅಯ್ಯಂಗಾರ್ ಬೇಕರಿ ಇದೀಗ ಓವರ್ ಬ್ರಿಡ್ಜ್ ಶ್ರೀ ಜೈ ವೀರಮಾತಿ ವ್ಯಾಯಾಮ ಶಾಲಾ ಹತ್ತಿರದ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಬೆಂಗಳೂರು ಅಯ್ಯಂಗಾರ್ ಬೇಕರಿ, ಮಾರುತಿ ಸೆಂಟರ್, ಓವರ್ ಬ್ರಿಡ್ಜ್. ಮೊಬೈಲ್ 9380563430. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ್ದ ನೇರ ಪ್ರಸಾರ ವಿಶೇಷ ಪಾತೆರಡು ನಮ್ಮೊಟ್ಟಿಗೆ ನಮ್ಮ ಸನ್ಮಾನ್ಯ ಶಾಸಕರು ಶ್ರೀಯುತ UT ಖಾದರ್ ಆರು ಪಾತೆರೊಂದುಳ್ಳೇರು. ಕೊರೋನಾದ ಬಗೆಟ್ ಭಾರಿ ಶೋಕದ ಅಭಿಪ್ರಾಯಲೇನು ಮಾಹಿತಿಲೇನು ಪಂಡೇರು ಜನಕಲ್ನ ಪ್ರಶ್ನೆಗಳ ಆತೆ ಪೊರ್ಲುಡೆ ಉತ್ತರ ಇರು. ಕೊರೋನಾದ ಬಗೆಟ್ ನಮ್ಮ ಬೋಡ್ತಿನಾಥ ಪಾತೆರಿ ಅಂದ ಎನ್ನಿವೆ ಆಂಡ ಕೊರೋನಾ ಇಲ್ಲಿ ಬೈದುಂಡು ಎಲ್ಲ ಪೋಯರ್ಲ ಯಾರು ಅತ ಇಂಚನೆ ನಿಧಾನಡು ಉಪ್ಪೆರ್ಲ ಯಾರು ಆಂಡ ಕೊರೋನಾ ಪೋಂಡಲ್ಲ ನಮ್ಮ ಬದುಕು ಪನ್ಪುನೆ ನಾವು ಇಡೀ ರಗಡಿದೆತ್ತದಿತ್ತ ಉಂತದುಂಡು. ಆರ್ಥಿಕ ಪರಿಸ್ಥಿತಿ ಪನ್ಪು ನಾವು ಮಧ್ಯಮ ವರ್ಗದಕ್ಲೆಗೆ ದಿನಟ್ಟು ಬೆಂದದ್ದು ದಿನಕೂಲಿನಕ್ಲೆಗೆ ಮಾತ್ರೆಗಳ ಇತ್ತಿನಾಗ ಇಜ್ಜ ದಿನಾಗ ಮಾತ್ರೆಗಳ ಬಂಗಾನಕ್ಕಂತ ಮಾಡ್ತಾರೆ. ಈ ಆರ್ಥಿಕ ಪರಿಸ್ಥಿತಿನ ಎಂಚ ಸುಧಾರಣೆ ಮಾಡ್ತೀವಿ ಇತ್ತೆ ನೆಕ್ಕಿತ ರಾಜ್ಯದ ಕೇಂದ್ರ ಸರ್ಕಾರ ಸ್ಪಷ್ಟమైన ಒಂದು ತೀರ್ಮಾನಕ್ಕೆ ಬರೋಡು ಎತ್ತ ಬಗ್ಗೆ ನೆಟ್ಟಿಲ್ಲ ಕನ್ಫ್ಯೂಷನ್ ಪೇರ್ಬಲ್ಲಿ ತುಲಿ ಒಂದು ಆರ್ಥಿಕ ಪರಿಸ್ಥಿತಿ ಎಪ್ಪ ಉದ್ಧಾರ ಹಾಕೊಂಡು ಅವು ಶ್ರೀಮಂತನ ಕೈಟ್ ಕಾಸಾಯಿ ಕೂಡಲೇ ಊರ್ಲ ಉದ್ಧಾರ ಹಾಪುಜಿ ಆರ್ಥಿಕ ಪರಿಸ್ಥಿತಿ ಎಲ್ಲ ಉದ್ಧಾರ ಹಾಪುಜಿ ಅವು ಕಟ್ಟದು ಅವು ಕಟ್ಟದಿಪ್ಪ ಅದು 10 ಜನಕ್ಕೆ ಅವು ಪ್ರಯೋಜನ ಅವು ಏಪ ಪಾಪದಗಳ ಕಿಸೆಗೆ ಕಾಸು ಬೂರುಂಡ ಅಪ್ಪಗ ಆರ್ಥಿಕವಾದ ಚಾಲನೆ ಟರ್ನ್ ಓವರ್ ಸುರಾಪು ಎಂಚ ಒಂಜಿ ಪಾಪದ ಜನಸಾಮಾನ್ಯನ ಆಯನ ಕಿಸೆಗೆ ಒಂದು 25,000 ಬೂರುಂಡ ಆಯ್ದ ಅದನ್ನು 25,000 ಅಂಗಡಿ ಬೋರ್ಪೆ ಅತ್ತೆ ಅಂಗಡಿ ತೊಗೊಂಡ ಅಂಗಡಿ ಇದ್ದಾನೆ ಅಂಗಡಿದಾಗ ಬೇರೆ ಹಾಕೊಂಡು ಆಯ್ದ ಅದನ್ಪೆ ಪೋದು ನನ್ನೊರಿಗೆ ಹೋದು ಬೇರೆ ಮಲ್ಪೆ ಅತ್ತೆ ಆಯ್ದಾದ ಮಲ್ಪೆ ನನಜಿ ಅಂಗಪೋದು ತೊಂದ್ರೆ. ಸೊ ಈ ಕಾಸು ತಿರುಗೋದೇ ಒರೆಗೆ ಅವೇ ಕಾಸು ಸರಪಳಿಲಾಗ ತಿರುಗೋದು ಇಪ್ಪುಣಿ ಮತ್ತೆ ಐಕ್ ಚಾಲನೆ ಕೊರಡಿತ್ತೆ. ಈ ಕಾಸು ಹೊರ ರೊಟೇಷನ್ ಆಯ್ತು ಸುರ ಅವರು ಐಕ್ ಗ್ರಾಮೀಣ ಮಟ್ಟದ ಮೂಲವಾತ ನಡಪುಣಿದ್ದೆ ಗೊತ್ತುಜ್ಜಿ ನಮ್ಮ ಬೇರೆ ನಮ್ಮ ಈ ನರೇಗಾ ಯೋಜನೆ ಗ್ರಾಮೀಣ ಮಟ್ಟಡು ಒಳ್ಳೆ ಗೀತೆ ಕೆಲಸಕ್ಕೆ ಹೋಯ್ತೆ ಜಾಸ್ತಿ ಮಲ್ಪರ ಮೌತೊಂದೇರು ದಿನಲ ಜಾಸ್ತಿ ಹಾಕೊಂಡು ಸೊ ಒಂಚೂರು ಐನು ಮೀನಿ ಕರೆಕ್ಟ್ ಆದ ಕಂತ ನಮೀನಿ ಮಲ್ತಂಡ ಅವು ಸಾಧಾರಣ ಒಂಜಿ ಜನಗಳಿಗಿತ್ತೆ ಗ್ರಾಮೀಣ ಮಟ್ಟಡು ಪಂಚಾಯತ್ ಮುಖಾಂತರ ಒಂಚೂರು ಕಿಸೆಗಿದೆ ಒರೆಗೆ 10,000 ಲೆಕ್ಕ
ತಿಕ್ಕುವ ಜನ ಪರಿಸ್ಥಿತಿ ಉಂಡು. ಕನಿಷ್ಠ ಆತ ಬೇಲಾಂಡ್ಲಕ್ಲೆ ತಿಕ್ಕು ಆಪುಂಡು ಒಂಜಿ ಮಿನಿಮಮ್ ಇತ್ತುಂಡು ಗ್ಯಾರಂಟಿ ಉಂಡು. ಅಂದ್ರೆ ನಮ್ಮ ಈ ವೇರೆ ನಗರ ಮಟ್ಟಡವು ಆಪುಚಿ ನಮ್ಮ ಅಲ್ಲಿ ಹತ್ತು ಒಂದು ಪ್ಯಾಂಟೆಲ್ ಹತ್ತು ನಮ್ಮ ತ್ರಿಶಂಕು ಉಲ್ಲ ಈ ಉಲ್ಲಾಲ ಪ್ರದೇಶ ಅಂಚಿ ಹಲ್ಲಿಲ್ ಹತ್ತು ಇಂಚಿ ಪ್ಯಾಂಟೆಲ್ ಹತ್ತು ಜನಕರು ಪೊಲೆ ಕಾಣ್ಲಕ್ಕದು ಬೋಪು ನೋಡಿ ಕುಡ್ಲಗೆ ಜನಕರು ಕುಡ್ಲದ ರೋಡ್ ತೂದು ಎಂಕ್ಲೆಲ್ಲ ಮೂಲ ಇಂಚನೆ ಅವಡು ಅನ್ಪುಣಿ ಅಲ್ತ ವ್ಯವಸ್ಥೆ ತೂದು ಎಂಕ್ಲೆಲ್ಲ ಮೂಲಿಂದ ಇಂದು ಅಲ್ಲಿಂದ ಗೊತ್ತುಜಿ ಅದ್ರ ಮೂಲ ಐತೆ ಆ ಒಂದು ವಿಚಾರ ಉಲ್ಲ. ಸೊ ಇನಿ ಮೂಲ ಎಂಕ್ಲೆಗೆ ಎನ್ಆರ್ಜಿ ಮಲ್ಲ ಒಂದು ಏಲ ಕೂಲಿ ಕೆಲಸ ಬರ್ತದೆ ಮಲ್ಪಂಚಿನ ಪರಿಸ್ಥಿತಿ ಇಜ್ಜೆ ಆನಂದ್ ಬೇತ ಕರೆಕ್ಟ್ ಒಂಚೂರು ಚಾಲನೆ ಅವು ಅನ್ನು ಮುಲ್ತ ವ್ಯವಸ್ಥೆಗೆ ಸರ್ಕಾರ ಭಾರಿ ಸ್ಪಷ್ಟವಾಗಿ ವಿಚಾರನೆ ಮಲ್ಪಡಾಪು ಎಲ್ಲಿ ಬೇರೆದ ಕುಲಿಯರುಳ್ಳೇರು ಎಲ್ಲಿ ಬಿಸ್ನೆಸ್ ಮೆನ್ ಕುಲಿಯರುಳ್ಳೇರು ಮತ್ತು ಎಲ್ಲಿ ನಮ್ಮ ಈ ರಿಕ್ಷಾ ಚಾಲಕರು ಏನು ದುಡಿಯೋ ವರ್ಗ ಡೇ ಟು ಡೇ ಬೆನಿಫಿಟ್ ಇರುತ್ತೆ ತುಲೆ ರಿಕ್ಷಾ ಚಾಲಕರ ಮುಗ್ರು ಒಂಜು ವಾರ ಬೆಂಜಿನ ಹಾಕ್ಲಿ ನೆಕ್ಸ್ಟ್ ಹಾಕ್ಲಿರ ಬಂಗಾಪು ದಾಲೇಜ್ ಅತ್ತ ಟೈಲರ್ ಹಾಕಲು 10 ದಿನ ಬೆಲ್ಸ ಮಂತ್ರಿ ಬರ ಟೈಲರ್ ಧನಿಕ ಕಾಸಿಪ್ಪು ಏರಿರ್ಬೋದು ಬೆನ್ಪೆ ಆ 10 ದಿನ ಪೋಯ್ಜಿ ಬಂದಾಗ 15 ದಿನ ಆಗಿಲ್ಲಡು ಪರಿಸ್ಥಿತಿ ಈ ವರ್ಗನ ಸರ್ಕಾರ ತೂದು ಮುಕ್ಲೆ ಮಲ್ಲ ಮಟ್ಟದ ಒಂಜಿ ಸಾಕಾರ ಲೆಕ್ಕ ಮಲ್ಲ ಸ್ವತಃ ಎಂಕಲ್ ನಾವು ಉದ್ಯಮ ಮಾಡ್ಲಂಚನೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇಂಚಿನ ಒಂದು ಸೆಕ್ಷನ್ ಏರ್ಪುರ ಉಳ್ಳೇರು ಐನು ತೂದು ರಕ್ಲೆ ಸಹಾಯ ಮಲ್ಪಡು 7,000 ಕೋಟಿ ಆವಾಡು ಐನು ತೂರ ದಯ ಮಂಡೆ ಮನಮೋಹನ್ ಸಿಂಗ್ ಇಪ್ಪನಾಗ ರೈತರ ಸಾಲ ಮನ್ನಾ ಮಲ್ತೆ ದೇಶ 7,000 ಕೋಟಿ ಅಪ್ಪಗ 75,000 ಕೋಟಿ ರೂಪಾಯಿ 2000 ಎಂಕ್ ನೆನಪಿತ್ತಿಲೇಕ 2007 2600 75,000 ಕೋಟಿ ಅಪ್ಪಗ ಇತ್ತಾವು 1,20,000 ಕೋಟಿ ಅರೆ 20 ಕೋಟಿ ಯಾವಡು ಅವ್ರ ಜನಗಳು ಬದುಕೊಡತ್ತ ಜನ ಬದುಕೊಡತ್ತ ಪೂರಕಲು ಪೂರ ಐಕದಾದ ಒಂದು ಸ್ಪಷ್ಟವಾದ ಯೋಜನೆ ಕೇಂದ್ರ ಸರ್ಕಾರದಿಂದ ಮಲ್ಪಡಾತು ಇನ್ನು ಕೊರೋನಾನ ಎದುರಿಸವ ನಾವು ಮಾತೆಲ್ಲ ಐಟವೇ ರಭಸಡುಳ್ಳೇರಿ ಕೇಂದ್ರ ಸರ್ಕಾರ ಒಂತೆ ಪುನಶ್ಚೇತನದ ಘೋಷಣೆ ಮತ್ತು ಒಂದು ಜನಕ್ಕೆ ಅನುಕೂಲ ಆತನು ಆಡವು ತಳಮಟ್ಟಿಗೆ ಮುಟ್ಟುದು 2,00,000 ಕೋಟಿ ಪ್ಯಾಕೇಜ್ ಬಂದು ಮಲ್ತೇವೆ ಅದೇ ಅವು ದಾದ ಓಲ್ ಉಂಡು ದಾದ ವಿಚಾರ ಬಂದು ಜನಕ್ಕೆ ಇದನ್ನೆಲ್ಲ ಕನ್ಫರ್ಮ್ ಇದು ಮುಟ್ಟ ಈ ಜನ ಪರಿಸ್ಥಿತಿ ಸರಿಯಾದ ಸ್ಪಷ್ಟತೆ ನೂದು ಯೋಜನೆ ಮಾಡ್ಕೊಂಡು ಬದಲು ಒಂದು ಸಿಂಪಲ್ ಯೋಜನೆ ಮಾಡ್ಕೊಳ್ಳಿ ಈ ವರ್ಗ ಈತ ಜನ ಏರಿ ಉಳ್ಳೇರಿಗೆ ನಮ್ಮ ಈ ತಲೆಮಟ್ಟದ ಎತ್ತ ಒಂದು ಲೇಯರ್ ಉಂಡತ್ತೆ ಬಂಡತ್ತ ರಿಕ್ಷಾ ಚಾಲಕ ಇಪ್ಪಾಡು ಫೋಟೋಗ್ರಾಫರ್ಸ್ ಇಪ್ಪಾಡು ನಿಖಲಂಚನ ಕೆಲಸಗಳು ಇಪ್ಪಾಡು ಟೈಲರ್ ಅಸೋಸಿಯೇಷನ್ ಅಕ್ಕಸಾಗಳಿಗೆ ಈ ಏರು ತಲೆ ಸೆಕೆಂಡ್ ಲೆವೆಲ್ ಲೈನ್ ಏರು ಉಳ್ಳೇರು ಅಕ್ಕಲಿಗೆ ಪೂರ ಅಕ್ಕಲಿಗೆ ಮಿನಿಮಮ್ 1 ವರ್ಷದ ಮಟ್ಟಿಗೆ ಅನ್ಕೊಂಡು ಆರ್ಥಿಕವಾದ ಪರಿಸ್ಥಿತಿ ಆಗ್ಲಿಕ್ಕೆ ಸರಿಯಾದ ಬೆನ್ನುಲಾಭದ ಉಂಟು ಆ ವರ್ಗದ ಆಗ್ಲಿಕ್ಕೆ ಬೇತ ಇಂಚಾನ್ಲ ಕೆಲವೈತೆ ಬಂದ ಪಾಪ ಟೀಚರ್ ಉಳ್ಳೇರು ಸಂಬಳ ಜನ ಮರ್ಯಾದೆ ಪ್ರಶ್ನೆ ಅರ್ಧ ಸಂಬಳ ದಾದ ನಂಜಿ ಮಲ್ಪಡ ಪರಿಸ್ಥಿತಿ ಬೈದಿದೆ ಈ 1 ವರ್ಷಕ್ಕೆ ಒಂದು ಬದುಕಲೇಕ ಮಲ್ಪಡು ಅವು ಇನ್ನು ಸರ್ಕಾರದ ಜವಾಬ್ದಾರಿ ಇನ್ನು ವೆಲ್ಫೇರ್ ನಮಗಂಬ ಸರ್ಕಾರ ಬಂದ ವೆಲ್ಫೇರ್ ಆಫ್ ದಿ ಸ್ಟೇಟ್ ಬಂದು ವೆಲ್ಫೇರ್ ಆಫ್ ದಿ ಸ್ಟೇಟ್ ಬಂದದಾದ ವೆಲ್ಫೇರ್ ಆಫ್ ದಿ ಪೀಪಲ್ ಜನಕುಲ ಅಭಿವೃದ್ಧಿ ಈ ರಾಜ್ಯದ ಅಭಿವೃದ್ಧಿ ಒಂದು ಕರೆ ಉಂಡು. ಹಲೋ ಹಲೋ ಪಲ್ಲೆ ಒಲ್ತು ಪಾತೇರ್ನಿ ಪುದರ್ ಪಲ್ಲೆ ಮಂಗಳೂರಿನಿಂದ ಹೇಳಿ. ಹಲೋ ಹಲೋ ಹೇಳಿ ಕೇಳ್ತದೆ. ಹಲೋ ಕಟ್ಟಾಂಡು ತಳಮಟ್ಟೊಡ್ದೆ ನಮಕ್ ಅಭಿವೃದ್ಧಿ ಇಜ್ಜಿ ಕಾಸಿಜ್ಜಿ ಅಂಚಿನೇ ನನ್ನ ದುಂಬಗದಾದಂದು ಪನ್ಪನಲ್ಲ ಭಾರಿ ಕಷ್ಟ. ನನ್ನ 3 ತಿಂಗಳು ತುಳಿ 3-4 ತಿಂಗಳು ಮುಟ್ಟ ಇತ್ತೆ ಬ್ಯಾಂಕ್ ತಗೊಳ್ದಲ್ಲ ಕೇಂದ್ರ ಬಲ್ಲಿ ಬಂತೆ ಸೆಪ್ಟೆಂಬರ್ ಆಗಸ್ಟ್ ಮುಟ್ಟ ಸಮಯ ನಡೆ ಮುಟ್ಟ ಸಮಸ್ಯೆ ಬತ್ತ ಬುಕ್ಕೊಂಜಿ 3 ತಿಂಗಳು ಕೊರ್ವೇರು ಜನವರಿ ಮುಟ್ಟ ಅಪ್ಪಗಳ ಸಮಸ್ಯೆ ಇತ್ತ ಮನ ನೆಕ್ಸ್ಟ್ ಮಾರ್ಚ್ ಮುಟ್ಟ ಕೊರ್ಪೇರು. ಮಾರ್ಚ್ ಆನಾಗ ಹೊರನ್ನೇ ಬ್ಯಾಂಕ್ದಾಗ ಬಡ್ಡಿ ಇಂಟ್ರೆಸ್ಟ್ ಪೂರ ಕಟ್ಟಲ ಬಂದಾಗ ಸಡನ್ ದಾದ ಮಲ್ಪಿ ಮಾರುವೆ ಬೇರೆ ಉಂಟು ದಾದ ಕಟ್ಟರೆ ಸಾಧ್ಯ ಮಲ್ಪುನಿ ತಿಕ್ಕಿನಾಗೆ ಬೇರೆ ಮಲ್ಪಿ ಅಥವಾ ಇತ್ತಿನ ಅಪ್ಪಗ ಸೋರಿ ಸಮಸ್ಯೆ ಅಪ್ಪಗ ಕೊರೋನಾ ಇತ್ತು ಆರ್ಥಿಕವಾದ ಸಮಸ್ಯೆ ಅಪ್ಪಗ ಇತ್ತ ರಾಜ್ಯ ಕೇಂದ್ರ ರಾಜ್ಯ ಐಕ್ಯತೆ ಯಾರದು ತೋಡು ಜನಕ್ಕಲ್ಲ ಮಾನಸಿಕ ಎನ್ನ ಬಚ್ಚ ಮಲ್ಕೊಂಡು ಎಂಚ ಅಪ್ಪ ಎತ್ತೋ ಸೂಸೈಡ್ ಆಪನ ಪರಿಸ್ಥಿತಿ ಬರು ಜನಕ್ಕೆ ಇತ್ತ ಉತ್ತುಲಿತ್ತೆ ಒಂದು ಲೋನ್ ಇತ್ತ ನೇಲಕ್ಕೆ ಬ್ಯಾಂಕ್ ಕೇನು ಜರಿತೆ ಐದು ಬಿಡ್ತೇವೆ ಎಲ್ಲೆನ್ ಜನಾಗ ಆಯ್ನ ಬೇರೆದೆಲ್ಲ ಸುರಾತಜ್ಜಿ ರಪ್ಪಗ ಮಾರ್ಚ್ ಒಣಗಲ್ ಕೇನೆ ನೆಕ್ಸ್ಟ್ ಮಾರ್ಚ್ ಎಕ್ಸ್ಟೆನ್ಷನ್ ಕೊರ್ಪುಜಿ ಅತ್ತು ಸುರುವಣ್ಣಲ ನಮ್ನೆ ದುಂಬುದ ನಮ್ನೆಗೆ ಬಾಪುಜಿ ಬರಾಪುಜಿ ಐಕ್ ದಾದಾನ ಒಂದು ಅಕ್ಲೇನ್ ಮನ್ನಾ ಮಲ್ಪುಡು ಅಕ್ಲೆ ಲೋನ್ ಲೇನ್ 50% ಅನ್ನಲ್ಲ ಅತ್ತು ಇಂಚಿನ ಓನ್ ಸ್ಕೀಮ್ ಮಲ್ಲಂದತ್ತು ಎಲ್ಲೆಲ್ಲಿ ಬೇರೆ ಇದೆ ತೊಂದೇರು ಅಂಚಿನ ದಾದಾನ ಒಂದು ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಕಾಣೋರು ಬೇತವಾರ ರೀತಿ ತಂದು ಮಾಡ್ಬಳಿತೆ ಮಧ್ಯಮ ವರ್ಗದಕ್ಕೂ ಕಂಗಾಲಾತೇರು ಆ ಮಾನಸಿಕವಾಯಿನ ಒತ್ತಡೊಡುಲ್ಲೆ ಅಕ್ಲೆಗೆ ಅದು ಮೇನ್ ಇಂದ್ವಿ
ಕಿಸೆಗೆ ಕಾಸು ಬೋರಂದೆ ಏಲ ಪಿರ ಜೀವ ಪೂಜೆ ಪಂಡ ಚಾಲನೆ ಬರ್ಪೂಜೆ ಈ ಒಂದು ವ್ಯವಸ್ಥೆ ರಾಜ್ಯ ಕೇಂದ್ರ ಹೂವನ ಒಂದು ಪ್ಲಾನೆಟ್ ಮಲ್ಪಡೋ. ಹಲೋ 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 ನಮಸ್ಕಾರ. ನಮಸ್ಕಾರ ಪಲ್ಲೆ ಇರ್ನ ಪುದಾರು ಒಲ್ತು ಪಾತೇರ್ನಿ ಪಲ್ಲೆ ಎನ್ನ ಪುದಾರ್ ತೋರ್ತೆ ಪುಷ್ಕಳ್ ಕುಮಾರ್ ಬಂದದೆ. ಹಲೋ ಪನ್ಲೆ ತೋನ್ಸೆ ಪುಷ್ಕಳ್ ಕುಮಾರ್ ಪನ್ಲೆ ನಮಸ್ಕಾರ ಸರ್. ನಮಸ್ಕಾರ MLA ಸರ್ ನಮಸ್ಕಾರ. ಅಂಚೊಲ್ಲಾರು ಆತ ದಾಲಜ್ಜಿ ಅವೇ ಕಲಾವಿದರೆಲ್ಲ ಕನ್ನಡ ಸಂಸ್ಕೃತಿ ಇಲ್ಲ ಮತ್ತೆ ಸಹಾಯ ಮಾಡಿದ್ರು ಅಂತೆ ಅದು ದಾಲ ಪ್ರಯೋಜನಜ್ಜಿ ಒಂದು 2,000 ಕೆಲವರು ಮತ್ತೆ ಬಂದಿರು ಅವಲ್ಲ ಕೆಲವರೇ ಪೆಂಡಿಂಗ್ ಆತನಲ್ಲ ಪೆಂಡಿಂಗ್ ಆತನ ಎಷ್ಟು ಜನ ಬೈದಂಡು ಅತ್ತದ್ದು ಅಗಲ ಒಂದು 700-600 ಜನ ಪಟ್ಟಿ ಕದ ಬಿಡ್ತಾರಿಗೆ. ಓಕೆ ನೃತ್ಯ ಸಂಗೀತ ಯಕ್ಷಗಾನ ಇಂಚ ಇಟ್ಟು ಒಂದು 400 ಜನ 350 ಜನದ್ದು ಮಿನಿಮಮ್ 2,000 ಈಚ್ ಹೋಯ್ತಂಡು. ಓಕೆ 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 ಬಕ್ಕೊಂಜಿ 300 ಜನ ಪೆಂಡಿಂಗ್ ಅದರ ಬಜೆಟ್ ಇಚ್ಚಿಗೆ ಅಂಚೆ ಬಂದ್ಪುನಾಗಿಲ್ಲ ಪ್ರೋಗ್ರಾಮ್ ಮತ್ತೆ ನಾನು ಎಂಚಲು ಇಚ್ಚಿದೆ ಮನ್ಸೂರೆ ಸತ್ಯ ಅಣ್ಣ ನಿಗಲೆಗೆ ನಮ್ಮ ಸಂಸ್ಥೆಗಳು ದಾದ ಕಾಸು ಕೊಡ್ಪಾರ ಯಾಕಲು ಕೊರೋಡು ಕಾರ್ಯಕ್ರಮ ಮಲ್ಪಾಯರ ದುಮ್ಮದ ದಿನಕ್ಕೆ ಅಂದ ಆ ಕಾರ್ಯಕ್ರಮ ಮಿನಿಮಮ್ ಆನ್ಲೈನ್ ಅಥವಾ ಆನ್ಲೈನ್ ಖಂಡಿತ ಎಂಗಳು ಪಾತಾರ ವಿಚಾರ ಅಂದ ಆ ಬಗ್ಗೆ ಒಂದು ಕಾರ್ಯಕ್ರಮ ವೇದಿಕೆ ಇಲ್ಲ ವೇದಿಕೆ ಎಲ್ಲ ಜನ ಕಲಮಿಸ್ತಾರ ಸತ್ಯ ಹೌದು ಸರ್. ತೋನ್ಸೆ ಪುಷ್ಕಳ್ ಕುಮಾರ್ ಎಡ್ಡೆ ಪ್ರಶ್ನೆ ತುಲೆ ಕಲಾಕಾರ ಪೂರ ಬಾಕಿ ಆಯ್ತಾರೆ ಪಾಪ ಮತ್ತೆ ಅಕ್ಕಳ ಗೌರವ ಜೀವನ ಮಾಡ್ಬಿಡುತ್ತೆ ಅಕ್ಕಳ ಸ್ವಾಭಿಮಾನದ ಇದು ಮಾಡ್ತೀನಿ ಇತ್ತಾಗ ದಾದ ಪರಿಸ್ಥಿತಿ ಮುಖ್ಯಂಪುರ ಸರ್ಕಾರ 2,000 ಕೆಲವು ಕೊಡ್ತೇವೆ ಕೆಲವು ಕೊಡ್ತಿದ್ದೆ ಅವ್ರು ದಾದ ಹಂಚಿ ಕೊಡ್ತೀನಿ ಬಂದ ಒಂದು 2,000 ಮಾತ್ರ ಕೊಡ್ತೀನಿ ಅವು ಆವಡು ಆತ ಅನ್ಲ ಕೆಲವು ತಿಕ್ಕದ ಇಜ್ಜಿ ಆಮೇಲೆ ಮಕ್ಕಳಿಗೆ ಪ್ರತಿ ವರ್ಷ ಈ ಸಂಘ ಸಂಸ್ಥೆ ಮಕ್ಕಳಿಗೆ ಸರ್ಕಾರ ಸಂಸ್ಕೃತಿ ಇಲಾಖೆ ಮುಖಾಂತರ ಕಾರ್ಯಕ್ರಮ ಮಲ್ಪರೆ ಬಂದ ಮಕ್ಕಳಿಗೆ ಕಾಸು ಕೊಡ್ಕೊಂಡು ಐನು ಉಂಟಾರ ಬಲ್ಲಿ ಐನು ಕೊಡ್ದು ಆನ್ಲೈನ್ ದಾದನ ಓಲಾಣ ಮಲ್ಪಲೆ ಮಕ್ಕಳಿಗೆ ಕಾಸು ಬಿಡುಗಡೆ ಮಾಡ್ಕೊಡು. ಹಲೋ ಹಲೋ ಪಲ್ಲೆ ಒಲ್ತು ಪಾತೇರ್ನಿ ಏರ್ ಪುದಾರ್ ಪಲ್ಲೆ ಎಲ್ಲಿಂದ ನಿಮ್ಮ ಟಿವಿ ಆಫ್ ಮಾಡಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹಲೋ ಪಲ್ಲೆ ಪುದಾರ್ ಬಟ್ಟೆ ಬದ ಲಿಂಗಪ್ಪ ಅಂತ ಬಂದದ್ದು ಬಟ್ಟೆ ಬದ ಲಿಂಗಪ್ಪ ಪಲ್ಲೆ ಪಲ್ಲೆ ಕೇನುಡು ಪಾತೇರೊಂದುಲ್ಲೇರು ಶಾಸಕರು ಪಲ್ಲೆ ಶಾಸಕರ ನಮಸ್ತೆ. ನಮಸ್ತೆ ಎಂಚೋಲ್ಲರು ಇದು ಈ ಕೊರೋನೋಡು ಸೈತ್ ಇದ್ದೀರಿ ಕೊರೋನೋಡ್ ಸೈತ್ ಬಂದಿರ್ತಾರೆ ಮಕ್ಕಳಿಗೆ ಬೇತೆ ಬೇತೆ ಕಿಡ್ನಿ ಆದುಪ್ಪು ಕಿಡ್ನಿ ಸಮಸ್ಯೆ ಆದುಪ್ಪು ಬೇತೆ ಬೇತೆ ಹಾರ್ಟ್ ಸಮಸ್ಯೆ ಆದುಪ್ಪು ಪೂರ ಕೋವಿಡ್ ಸೈತ್ ಬಂದಿರತ್ತೆ ಸರ್ ಅವು ಇಂಚ ಹೌದು ಆದ್ರ ಬಂದ ಇತ್ತೆ ದಾನತನ ಗೊತ್ತುಂಡೆ ಇತ್ತೆ ಮುಖ್ಯ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಬಂದು ಇತ್ತೆ ಆರೋಗ್ಯ ಇಲಾಖೆಯಲ್ಲಿ ಕಟ್ಕೊಡುವೇರು ಇತ್ತೆ ಓವರ್ ಸಿಕ್ಕಿತ್ತನೆಲ್ಲ ಫಸ್ಟ್ ಹಾಕಿ ಟೆಸ್ಟ್ ಮಾಡ್ಕೊಡು ಸೊ ಐಟ ಒಂದು ವೈರಸ್ ಇತ್ತಿಪ್ಪುಂಡು ಸೊ ಇನ್ನು ಐಕ್ ಇನ್ಸಿಡೆಂಟಲ್ ಕೊರೋನಾ ಮನ್ಪುಣೆ ಅಂದಿಗೆ ಡೈರೆಕ್ಟ್ ಕೊರೋನಾ ಬೆತ್ತೋಲ ಸಿಕ್ಕಿಜ್ಜಿ ಅವು ಕ್ಲೀನ್ ಕೊರೋನಾ ಬತ್ತು ಸಹಿತನ ಅಂಚ ಇನ್ಸಿಡೆಂಟ್ ಕೊರೋನಾ ಅಂಚ ಪಣ ಇಂಕ ಬೆತ್ತ ಬೆತ್ತ ಹಾರ್ಟ್ ಬರಕ್ಕೆ ಸೇಕೊಂಡು ಆಯ್ತೊಟ್ಟಿಗೆ ಇನ್ನೊಂದು ವೈರಸ್ಲ ಬರ್ತದೆ ಸೇರೋಂಡು ಸೊ ಐನಗಳು ಕೋವಿಡ್ ಇಂದ ಪನ್ಪೇರು ಪಣ್ಣಾಗ ಐನ್ ಇಜ್ಜಿಂದ ಪಂಡ ಐನ ಶವ ಸಂಸ್ಕಾರ ಮಲ್ಪನಾಗ ಪೂರ ಕುಳುವನ್ ಪೂರ ಮುಟ್ಟುದು ಗಿಟ್ನ ಈ ಮುಟ್ಟನಕ್ಲೇಗೆ ಬರ್ಪಣಂಚಿನ ವ್ಯವಸ್ಥೆ ಇಪ್ಪು ಐಕ ಜಾಗೃತರಾದ ಏನು ಅಂತ್ಯಕ್ರಿಯೆ ಮಲ್ಪೋಡು ವಿಚಾರ ಮಲ್ತೀನಿ ಇಂದು ಜಾಗೃತ ಬಂದ ಭಯಂಕರ ಜಾಗೃತಿ ಎಲ್ಲ ಹೋಗ್ಚೀರು ಐಕ ಆದ ಪೋಟಿ ಹೊಡೆದು ಇಜ್ಜಿ ಐನ್ ಜಾಗೃತದ ಅಕ್ಲಂಗೆ ಇಲ್ಲ ಮೊನೆ ತೂದು ಗೌರವಪೂರ್ವಕವಾದ ಪ್ರಪಂಚದ ಕೆಲಸ ಇನ್ನು ಮಲ್ಪೋಡು ಮತ್ತು ಅವು ಕಾಟಿತ್ತಿನ ಮುಕ್ಳಿಗೆ ಪೂರ ಎಂಚ ಬರ್ಪುನು ನೆಕ್ಕಿಯಾನ ಎಂಚ ಉತ್ತರ ಬರ್ಪುನು ಇಂದು ಲ್ಯಾಬ್ ಟೆಸ್ಟ್ ಅದು ಬಂದಾಗ ಇಂದು ಬತ್ತಿನ ಪರೀಕ್ಷಾ ಫಲಿತಾಂಶ ಬರ್ಪುನ ವಿಚಾರ ಒಲ್ತು ಬರ್ಪುನು ಅಕ್ಲೆಲ್ಲ ಗೊತ್ತುಚ್ಚಿ ಅಂದೇನು ನನ್ನ ಲ್ಯಾಬ್ ಸರಿ ಉಂಡೆ ಇಜ್ಜ ಅವು ಏರುತು ಓಡು ಜಿಲ್ಲಾಡಳಿತ ఆయన ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಬಂದುಂಡು ಇದು ಕೊಡ ಉದಾಹರಣೆ ಬತ್ತಿತ್ತಂದು ಏನಕ್ಕೆ ಬಂತೀನಿ ನೆನ್ನೆ ಈ ಒಂದು ಸ್ಯಾಂಪಲ್ ಕೊಡ ವೆಲ್ಲಾಕಡು ನೆಗೆಟಿವ್ ಬತ್ತು ಪಾಸಿಟಿವ್ ಬತ್ತಂದು ಪ್ರೈವೇಟ್ ನೆಗೆಟಿವ್ ಬತ್ತು ಆ ಒಂದು ಸ್ಯಾಂಪಲ್ನ ಜಿಲ್ಲಾಡಳಿತ ಮಲ್ಪಡು ನಿನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಕಟ್ಬೋದು ಮತ್ತೆ ಮುಜನ್ ಲ್ಯಾಬ್ ಅಪ್ಪ ಒಂದು ಕ್ಲಾರಿಟಿ ತಿಕೊಂಡು ಜನಕ್ಕೆ ಒಂದು ವಿಶ್ವಾಸ ಬರ್ಬೋದು. ನಾನೊಂದು ಕಾಲ್ ಉಂಟು. ಹಲೋ ಹಲೋ ಪಲ್ಲೆ ನಮಸ್ತೆ ನಾನು ಪ್ರಕಾಶ್ ಅಲ್ಲೇ ಪಲ್ಲೆ ಪ್ರಕಾಶ್ ಹಲೋ ಹೆಚ್ಚಲ್ಲ ಸರ್ ಹುಷಾರಲ್ಲ ಪಲ್ಲೆ ಸರ್ ಈಗ ಮಂತ್ರ ಜಾಗ ಉಂಡತ್ತೆ ಸರ್ ಪಲ್ಲೆ ಈ ದಕ್ಷಿಣ ಕನ್ನಡ ಏರ್ಲ ಅಂಚ ಮಲ್ತಿದ್ದಾರೆ ಹೊರಗೆ ಸಾಕು ಈರ್ನ ಒಂಜಿ ಜಾಗೃತಿ ಏನ್ ಮಾಡ್ತಾರೆ ಸರ್ ಪಲ್ಲೆ ಮತ್ತೆ ಎಂಟೆ ಸರ್ಕಾರ
ಪ್ರಕಾಶ್ ಇರು ಹೊಲ್ತು ಪಾತಾರೊಂದುಲ್ಲಾರು ಪ್ರಕಾಶ್ ಇರು ಹೊಲ್ತು ಪಾತಾರ್ನಿ ಇಲ್ಲೋಲು ಕೊಲ್ಕಟ್ಟಾಡು ಇರಿನ ಬಗ್ಗೆ ಕಾಳಜಿ ಗೊತ್ತಾಡು ನೇನು ಮಾತೆಲ್ಲ ಪಂಪುನಿ ಜಾಸ್ತಿ ಇಂದೇನೆ ಈ ಕಡೆ ಹೆಚ್ಚಂದೇನು ಜನಕ್ಕೂ ಮಾಡೋದಿಲ್ಲ 200 ಪಲ್ಲೆ 600 ಪಂಪೆ ನನ್ನ ಎಂಕ್ಲಿ ಇಲ್ಲ ಕುಲ್ಟ್ರೆ ಹಾಪುಂಡ ನಮ್ಮ ಬೇಲೆನೆ ಜನಕ್ಕೂ ಪರಿಚಯ అవుతుంది పుల్లెకాండ లక్కుదు ఇతడు ఎంక్లేగి షేవింగ్ వల్ల మనసిజ్జి దాదాపు పుల్లెకాండ లక్కునే అయితే సీత పోయారు అయితే సైతే అడిగి అంబులెన్స్ కట్టుకోడు ఇడికి పునత రాత్రి 14 ಗಂಟೆಗಳ ಆಯ ದಮ್ಮಗಡ ಅಡ್ಮಿಟ್ ಆಯ ಮಿಸ್ ಆಯ್ತು ಇಂದು ಇಡೀ ಪುಲ್ಲ ಎಂಕ್ಲೇಗಿ ರಾತ್ರಿ ಬಾಗ ಡೇಲಿ ಇಂದೇ ಫೋನ್ ಯಾಕೆ ಇರಗಿ ಎಂದು ಪೂರ ಬಣ್ಣ ಮಾನಸಿಕ ಒತ್ತಡ ಎಂಕ್ಲೇಗಿ ಅಂಚನೆ ಆಗ್ತದೆ ಒಂದು ಮೈಂಡ್ ತೊಂದಿ ಬೋಲ ಊರು ದಾಲ ಬೊಚ್ಚಿನ ಆಗ್ತದೆ ಓ ಇಂದೇ ಕೇಂದ್ರ ಒರೇ ಒಂದು ಇನ್ನೂ ಸಿಚುವೇಶನ್ ಒರೇನ ಪರಿಸ್ಥಿತಿ ಅಕಲ ವಿಚಾರ ಕೇನ್ನಾಗ ಎಂಕ್ಲೆಗೆ ಆಶ್ಚರ್ಯ ಹಾಕೊಂಡು ಆಂದನ್ನು ಇತ್ತ ಬಣ್ಣಾಗ ರಡ್ಜ ಅಂತ ಒಂಜಿ ನಮಗೆ ಕನಚು ತೀರ್ಪುಂಡು ಅక్కడ ಪಾತಿರ್ದ ಬಾಡಿ ಪೂರ ಬುಡ್ಪಾದು ಕೊರ್ದು ಇಂಚ ಸಮಾಧಾನ ಕುಲ್ದುಜಿ ಟಪ್ ಅಂದಿ ಫೋನ್ ವಿನ ಐಟ ಕುಡ್ಲಾಡು ಅಂದಿ ಮುರನ್ ತೀರ್ಪೋಯರು ಯಾರ ಫಲೈ ತೀರ್ಪೋಯರು ಒಂದು ಕಂಟಿನ್ಯೂಸ್ ದಿನಕ್ಕೆ 7 ಎನ್ಮ ವರ್ಮ ಐತ ನೋಡು ಬೇತೆ ಕತೆ ಒಂದು ಬಂದ ಈ ಐಟ ಬಂಗಾರ ಬೂರ್ದು ಆಂಬುಲೆನ್ಸ್ ಬೈಜ್ಜಿ ಅವು ಬೈಜ್ಜಿಂದು ಐತ ನೋಡು ಕೆಲವು ಫೋನ್ ದಾದ ಪಂಡಾಗ ಎಂಗ್ಲು ಹಾಸ್ಪಿಟಲ್ ಹೋಗ್ಲಿ ಎಂಗೆ ಬೋಲ ಬೆಡ್ ಇಜ್ಜಿ ಓನ್ ಆಸ್ಪತ್ರೆಗೆ ಪಾತಿರ್ಲಿ ನನಂಜಿ ಎಂಗ್ಲು ಎಲ್ಲಕ್ಕೂ ಟೆಸ್ಟ್ ಕೊಡ್ತಾ ರಿಪೋರ್ಟ್ ತಿಕ್ಕದಿಜ್ಜಿ ಬಂದು ಸೊ ಹೆಂಗೆ ಇಡೀ ಪುಲೆಕಾಂಡ ಹಿಡಿದು ರಾತ್ರಿ ಮುಟ್ಟ ಇಂಚಿನೇ ಎಂಕ್ಲಿಗೆ ನ್ಯೂಸ್ ಹತ್ತಂದೆ ಉಂಜಿಲ ಸರಿಟ 5 ನಿಮಿಷ ಸಮಾಧಾನ ಎಡ್ಡೆಡ್ ಬಂದ್ಕೊಂಡಂಜಿ ಸುದ್ದಿ ಬರೋದು 4 ದಿನ ಅಂದಿತ್ತೆ ಮುಂಜೆ 10 ದಿನದಂಜಿ ಪರಿಸ್ಥಿತಿ ಬಹುಶಃ ಈ ಅನುಭವವನ್ನು ಪಾತ್ರ ಐಕೆ ಗಂಟೆ ಗಟ್ಟಲೆ ಖಂಡಿತ ಬೋಡಪ್ಪ ದಯದುಕೊಂಡ ಆ ತಾಳ್ಮೆ ಅಂತ ಬಂದ್ಬಿಡ ಜನಕ್ಕಲ್ಲ ಸಮಸ್ಯೆಯನ್ನು ಕೇನು ಅವು ಬಹುಶಃ ಇವರಿಗೆ ದೇವರು ಕೊಡ್ತಿರೋ ಒಂದು ವಾರಾಂದ್ಯ ಆಯ್ಕೆ ಅಭಿನಂದನೆ ಅವರಿಗೆ ಪ್ರಕಾಶರಿಗೆ ಸಂದ ಹೊಡೆದ ಹಿರಿಗೆ ಐಕೆ ಒಂದು ನೆಕ್ಸ್ಟ್ 3 ತಿಂಗಳಿಗೆ ರೆಡಿ ಹೊಡಿತೇನೆ ಇಜ್ಜ ನೋಡಿತ್ತೆ ಪರಿಸ್ಥಿತಿ ಉನಾಗ ಬೆಂಗಳೂರದ ಮುಲ್ತ ಪೂರ ಬೆಂಗಳೂರು ಒಂದು ಹಾಸ್ಪಿಟಲ್ ಬೆಡ್ ಬೋರ್ಡ್ ಎಂಕ್ಲಿ ಫೋನ್ ಪೇರು ಅದು ಕಾಸ್ಕೋರ್ ರೆಡಿ ಉಳ್ಳೇರು ನಾನು ಇಜ್ಜಿ ಬೆಡ್ ಇಜ್ಜಿ ಮೂಲಿತ್ತೆ 2 ದಿನ ನಾನು ಫೋನ್ ಮಾಡ್ತೀನಿ ಎಂಗ್ಳು ಆಸ್ಪತ್ರೆ ತಿರುಗುವಂದಿಲ್ಲ ಬೆಡ್ ಇಜ್ಜಿ ಬಂದು ಕಡೆ ಎಂಚಾನ ಮಂತು ಓಲೋಣ ಮಂತು ಒಂಜಿ ಪಾಡ್ನಿ ನಾವು ಒಂಜಿ ತಿಂಗಳ ಮುಂತ ಪರಿಸ್ಥಿತಿ ಅದವು ನೆಕ್ಕಿದ ಸರ್ಕಾರ ರೆಡಿ ಅವರು ಐನೇ ಪಡೋದಿಲ್ಲ ಪೂರ ಪೀತುಲೆ ನಿನ್ನ ಮ್ಯಾನೇಜ್ಮೆಂಟ್ ನಮ್ಮ 2 ಲಕ್ಷ ಬೆಡ್ ಗೌರ್ಮೆಂಟ್ ಉಂಡು ರಾಜ್ಯದ ಓ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ CS ಐ ಕೊಂಚ ಆಕ್ಸಿಜನ್ ಸೆಂಟರ್ ಮಲ್ಪಡ ಮತ್ತೆ ಉಳ್ಳಾಗಡ ಒಂದು ಆಸ್ಪತ್ರೆ 35 ಬೆಡ್ದ ಏನು ಪಂತೆ ಲೆತ್ತ ಮುಂಜಿ 35-40 ಆಕ್ಸಿಜನ್ ಸೆಂಟರ್ ಮಲ್ಪಲೆ ಆಸ್ಪತ್ರೆ ಫುಲ್ ಆಡ ಕನಿಷ್ಠ 2-3 ದಿನ 3 ಆಕ್ಸಿಜನ್ ಕೊರಕ ಬುಕ್ ಆಸ್ಪತ್ರೆಗೆ ಕಟ್ಬಿಡುಗ ಆಸ್ಪತ್ರೆ ಬೆಡ್ ಇಜ್ಜಿ ಹೆಂಗ್ ಈ ವ್ಯವಸ್ಥೆ ಮಲ್ಪುಜ ಇಲ್ಲಡ ಮೀನು ಬುಡ್ದು ಸೈಪುನ ಪಸ್ ದಾನೆವು ನೆಕ್ಕಿ 2 ತಿಂಗಳದ ಬುಕ್ ಹೆಂಗ್ ಇತ್ತಂತ ತಯಾರು ಇತ್ತ ವಿಚಾರ 2 ತಿಂಗಳದ ಬುಕ್ಕ ಇಂದು ಭಾರಿ ಡೇಂಜರ್ ಅಪ್ಪ ಪರಿಸ್ಥಿತಿ ಅಪ್ಪನು ಆ ಕಲ್ಪನೆ ಇತ್ತೇನೆ ನಮ್ಮ ಕನ್ನಡದ ಐಕ ಬೋಡ್ತಿನ ವ್ಯವಸ್ಥೆ ಮಲ್ಪಡು ಮಂತ್ರ ಅಪಗೆ ಪ್ರಯೋಜನ ಅಪ್ಪ ಇಂದು ನಮ್ಮ ಪಾತೆರನ ಕೊಂಚ ಪಾತೆರ ಉಂಡು ಎಂಕಲ್ ನೆಟ್ಟುಪುರ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಪಂಡ ಆ ಪೊರ್ತುಗಾನಾಗ ಪೂರ ತಯಾರಾಪುನಿ ಅದನ್ನ ಮಣ್ಣು ಮಣ್ಣದು ಹೋಗ್ಬಿಡವು ಒಬ್ಬ ಇತ್ತೆಂಚಿ ಇತ್ತೆಂಗ್ಳು ಕೆಲಸ ಮಲ್ಪಡಿತಂಡ ಅವ್ರ 2 ತಿಂಗಳು ದುಮ್ಮ ಮಲ್ಪಡಿತಂಡ ಆ ಆಲೋಚನೆ ಅಪಗ ಮಲ್ಪಡಿತಂಡ ಇತ್ತೆಂಗ್ಳು ಆಲೋಚನೆ ಮಾಡ್ಬಿಡು ನೆಕ್ಸ್ಟ್ 3 ತಿಂಗಳು ಅನ್ನಾಗ ಎಂಕ್ಲಿಗೆ ಬೆಡ್ದ ಸಮಸ್ಯೆ ಹಾಕೊಂಡು ಅಪ್ಪ ಎಂಗ್ಳು ಓಲ್ ಬ್ಯಾತ್ ಎಲ್ಲಿ ಆಸ್ಪತ್ರೆ ಉಂಡು ಇತ್ತೆ ಪೂರ CS 10 ಬೆಡ್ ಉಂಡು ಐತೆ ಪೂರ ಮಲ್ಪಡು ಓನ ಮಲ್ಲ ಹಾಲ್ ಉಂಡು ಆ ಹಾಲ್ದಾಗಲಿದ್ದು ಪಾತ್ರೆ ಒಂದು 10 ಖಾಲಿ ಬೆಡ್ ಬಾರ್ಡೆ ಮಕ್ಕಳಿಗೆ ದಯಗೆ ಪಾಸಿಬಲ್ ಇಲ್ಲ ಗೊತ್ತು ಪಾಪದ ಐದು ಪೂರ ಕ್ಲೇ ಬರ್ಕೊಂಡು ಆಯ್ಲೆತ್ತೊಂದು ಈ ಮೂಲ ಪಾಡೋಡು ಪ್ರತ್ಯೇಕ ದೀಪೋಡು ಐಕೆ ಎತ್ತೆ ನಮ್ಮ ಅಪ್ಪಗ ನಾಡು ನತ್ತು ಆ ಪೊರ್ತುಗಾಡು ಇತ್ತೆ ಪೂರ ಹಾಲ್ದಾಗಲೇ ಪಾತಾಡು ಪೂರ ಸಂಘ ಸಂಸ್ಥೆಗಳು ಉಳ್ಳೇರು ಅక్కడ ಪೂರ ಎದುರು ಬರೋಡು ಎಂಕ್ಳು ಕೊರಪದ ಬಂದು ಎಂಗ್ಳು ಕೊರಪ ಎಂಗ್ಳು ವಾಲಂಟಿಯರ್ ಉಂಟುವ ಇಂಚಿನ ಜವನ ಎಂಗ್ಲಿನಿ ಬೋರ್ಡ್ ಎಂಗ್ಲಿಗೆ ಎಲ್ಲ ಏರ್ಪೋರ್ಟ್ ನಮ್ಮ ಒಂದು ಜೀವನ ಕಲಿಯಲು ಬಿಟ್ರೆ ಬರಲಿ ಅವು ನಮ್ಮ ಜವಾಬ್ದಾರಿ ಪೂರಾಕಲಿನ ಜವಾಬ್ದಾರಿ ಆತ್ಮೀಯ ವೀಕ್ಷಕ ಬಾಂಧವರೇ ಬಾರಿ ಶೋಕುಡು ಆ ರೀತಿಯ ನಮ್ಮ ನಿರ್ವಹಣೆ ಮನ್ಪಡು ಆ ರೀತಿಯ ಆರ್ಥಿಕ ಪರಿಸ್ಥಿತಿ ಮತ್ತು ಬಾಕಿದಂದೆಲ್ಲ ನಿರ್ವಹಣೆ ಮನ್ಪಡು ಎಚ್ಚರಿಕೆ ಉಡ್ಪಡು ಪನ್ಪಟ್ಟು ನಂಗೆ ಮಸ್ತ್ ಮಾಹಿತಿಲೇನು ಕೊರೊಂದುಲೇರು ಮಸ್ತ್ ಅನುಭವಲೇನು ಪಂಡೊಂದುಲೇರು ಅರ್ನ ಆ ಪರಿಸ್ಥಿತಿ ಒತ್ತಡಂತುನಾಗ ಅರ್ನ ತಾಳ್ಮೆಗೆ ನಮ್ಮ ಮೆಚ್ಚುಗೆ ಅಂತ ಜೋಡ್ದೆ ಪಂಡ ಆತು ಒತ್ತಡದ ನಡುಟ್ಲ ಮಾತಾಡಿಕ್ಲ ಪೋಪೇರಿ ಇನಿ ಮತ್ತದ ಮೂಲ ನೇರ ಪ್ರಸಾರ ಅಂಚಿನ ಬೇತೆ ಕಾರ್ಯಕ್ರಮಗಳನ್ನು ಭಾಗವಹಿಸಿದ ಜನಕ್ಕಲ ಒವ್ವೇ ಸಮಸ್ಯೆ ಇತ್ತಲ್ಲ ಈಗ ಉತ್ತರ ಕೊಡದು ಪಾತಿರುವೇರು ಈ ಪಾತ್ರಕತೆ ನನ್ನಲ ಅಕೇರಿದ ಒಂಜಿ ಕಂತದ ಪಾತ್ರಕತೆ ದುಂಬರಿಯೋಡು ಆತನೇಟ ಒದ್ದ ವಿರಾಮ ನಿಖಲ ದಾದಾಳಲ್ಲ ಪ್ರಶ್ನೆలు ಇತ್ತು ನಡ ಕೇಂದ್ರ ಎಂಗಲ ದೂರವಾಣಿ ಸಂಖ್ಯೆ 0844297 ಪುಜ್ಜ ನೆಕ್ ಕರೆ ಮನ್ಪಲೆ ಪಂಡೊಂದು ಈ ಪಾತ್ರಕತೆ ನನ್ನಲ ದುಂಬರಿಡು ಒಂಜಿ ವಿರಾಮ.
ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ 63ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಉತ್ತಮ ಸಹಕಾರಿ ಸಂಘ ಪುರಸ್ಕೃತ ಹಾಗೂ ಯುವವಾಹಿನಿ ರಿಜಿಸ್ಟರ್ಡ್ ಇವರಿಂದ ಸಾಧನ ಶ್ರೇಷ್ಠ ಪ್ರಶಸ್ತಿ ಪಡೆದಿರುವ ಸಂಸ್ಥೆ. ಗಣಕೀಕೃತ ಬ್ಯಾಂಕಿಂಗ್ ಸೇವೆ, ಇ ಸ್ಟಾಂಪಿಂಗ್ ಸೇವೆಗೆ ಸತತ 6 ವರ್ಷ ರಾಜ್ಯ ಮತ್ತು ಜಿಲ್ಲಾ ಪ್ರಶಸ್ತಿ. ಠೇವಣಿ ಮೇಲೆ ಆಕರ್ಷಕ ಬಡ್ಡಿ ದರಗಳು, 7.5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ಆತ್ಮಶಕ್ತಿ ನಗದು ಪತ್ರ. ಆನ್ಲೈನ್ ಬಸ್ ಟಿಕೆಟ್, ವೆಸ್ಟರ್ನ್ ಯೂನಿಯನ್, ಎಕ್ಸ್ಪ್ರೆಸ್ ಮನಿ, ಎಲ್ಐಸಿ ವಿಮಾ ಸೌಲಭ್ಯ, ರೆಲಿಗೇರ್, ಮಣಿಪಾಲ್ ಆರೋಗ್ಯ ಕಾರ್ಡ್ ಇತ್ಯಾದಿ ಸೌಲಭ್ಯಗಳು. ಚಿನ್ನಾಭರಣ ಸಾಲ, ಗೃಹೋಪಯೋಗಿ, ವ್ಯಾಪಾರ, ಅಡವು ಸಾಲ, ಎಲ್ಐಸಿ ಬಾಂಡ್ ಇತ್ಯಾದಿ ಸಾಲ ಸೌಲಭ್ಯಗಳು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ. ಕೇಂದ್ರ ಕಚೇರಿ ಶ್ರೀ ಆರ್ಕಿಡ್, ಬೆಂದೂರ್ವೆಲ್, ಬಲ್ಮಠ ರಸ್ತೆ, ಮಂಗಳೂರು. ಬೆಂದೂರ್ವೆಲ್, ಮಾಡೂರು, ಸ್ಟೇಟ್ ಬ್ಯಾಂಕ್, ಮುಲ್ಕಿ, ಸುರತ್ಕಲ್, ಬಿಸಿ ರೋಡ್, ಬಚ್ವೆ, ಲಾಲ್ಬಾಗ್, ಕರಂಗಲ್ಪಾಡಿ, ಉಳ್ಳಾಲ, ಹಂಪನಕಟ್ಟೆ, ಡಿಸಿ ಆಫೀಸ್ ಬಳಿ, ಮುಡಿಪು, ಪಂಜಿಮೊಗರು, ಉಪ್ಪಿನಂಗಡಿ, ಪುತ್ತೂರು, ನಾಟಿಕಲ್ ಶಾಖೆಗಳು ನಿಮ್ಮ ಸೇವೆಗಾಗಿ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮವರು. ಎಲ್ಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭ. ಅತ್ಯುತ್ತಮ ಪರಿಣಿತ ಶಿಕ್ಷಕ ವೃಂದ, ಕಂಪ್ಯೂಟರ್ ಶಿಕ್ಷಣ, ಶಾಲಾ ವಾಹನ ಸೌಕರ್ಯ, ವಿಶಾಲ ಮೈದಾನ, ಅತ್ಯುತ್ತಮ ಕ್ರೀಡಾ ತರಬೇತಿ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಗುಣಮಟ್ಟದ ಶಿಕ್ಷಣ. ಸಂಪರ್ಕಿಸಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮದಕ ಅಂಬ್ಲಮುಗರು. ದೂರವಾಣಿ 0824 2460 ಮೊಬೈಲ್ 77953 41875. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಾಲದ ವಿಶೇಷ ಪಾತ್ರಕತೆ. ಈ ಪಾತ್ರಕತೆ ಬೋಡ್ತಿನಾತ್ ವಿಷಯಲ್ಲೇ ನಮ್ಮೊಟ್ಟಿಗೆ ಪಟ್ಟೊಂಡಿರೋ ನಮ್ಮ ಶಾಸಕರ ಶ್ರೀಯುತ ಯುಟಿ ಖಾದರ್ ಕೊರೋನಾದ ಬಗ್ಗೆ ಐತ ಜಾಗ್ರತೆ ಐತ ಮಾಹಿತಿ ಆರ್ಥಿಕವಾದಲ್ಲ ನಾವು ಇನ್ನು ಭಾರಿ ಜರ್ಜರಿತ ಆವೊಂದು ಅಂದು ಇನ್ನು ಎಲ್ಲಿಗೆ ನಂಗೆ ಮುಗಿಯುವ ಸಮಸ್ಯೆದಲ್ಲ ಆತು ಪವಾಡ ಆಗ್ತದೆ. ಇನ್ನಿಡ್ದೆಲ್ಲಿಗೆ ಹೊರನೆ ಮುಗಿಯಾರೆ ಕೊರೋನಾ ಮುಗಿನಾಗ ನಮ್ಮ ಆರ್ಥಿಕ ಶಕ್ತಿನೂ ಆವಜಾತು ಕೊನೋದು ಬೋದು ಪುಣವು ಐನು ಎದುರು ಸೇರಲ್ಲ ನಮ್ಮ ತಯಾರಾದ ಪೊಡು ಪಣ್ಣೋದು. ಉಳ್ಳಾಲ ಪರಿಸರದ ಅಭಿವೃದ್ಧಿ ಕಾಮಗಾರಿಗಳು ಇದು ನಿರಂತರವಾದ ಓಡಾಟುಂಡು. ಈತ ಕಡಲ್ ಕೊರೆತದ ಸಮಸ್ಯೆ ಜೋರು ತೋಜೊಂದುಂಡು. ಶಾಶ್ವತ ತೊಡೆಗೊಡೆ ಆಪಣು ಪನ್ಪುನಂಜಿಂದು ಏಪಲ ಉಂಡು. ಇಂದು ದಾಯಿಗೆ ಏಪ ಪೂರ್ತಿ ಅಪಡಾಚನೆ ಐತೆ ಮುರಳಿ ಸಾಧಿಯೇ ಪೋಂಡು ಇತ್ತೆ ದುಂಬು ಕಡಲು ಕೊರೆತ ಕೋಟೆ ಬುರು ಸ್ಟಾರ್ಟ್ ಆಯ್ನ ಮೊಗೈಲು ಪಟ್ಟಣ ಇಂಚು ಇದೇ ಮುಟ್ಟ ಬರೋದಿತ್ತು ಅಂಚೆ ಜೋರಿತ್ತು ಐನು ಪೂರ ಪರ್ಮನೆಂಟ್ ಎಂಚಾನವಂತದ್ದು 1 ವರ್ಷ ಬರೀ 10-11 ಪರ್ಮನೆಂಟ್ ಬಂದಾಗ ಮೂಲ ಸಡನ್ ಐತೆ ಸುರಾತಂದು ಐಕಲಾಗ ಲಾಸ್ಟ್ 2 ವರ್ಷದ ದುಂಬು 120 ಕೋಟಿ ಸ್ಯಾಂಕ್ಷನ್ ಕೆಲಸ ಸುರಾದು ನಮ್ಮ ಗಾಚಾರ ಬಂದ ಈ ಸರಿ ಕೊರೋನಾ ಮತ್ತು ಲಾಸ್ಟ್ 3 ತಿಂಗಳು ಕೆಲಸನೇ ಒರಿದಿಂಡು. ಈ ಟೈಮ್ ನಾನು ಅದನ್ನು ಬಂದಾಗ ಕರಿಸರ್ತಿ ಐಕ್ ಡ್ಯಾಮೇಜ್ ಆಗಿ ಲೈಟ್ ಐಕ ಕಲ್ಲು ಪಡೆದಿತ್ತ ಪನ್ನ ಟೆಂಪರರಿ ಅದು ಪರ್ಮನೆಂಟ್ ಬ್ಯಾತೇನೆ ಪಿರ ಇಲ್ಲಿಲ್ಲ ಆಸ್ತಿ ನಷ್ಟ ಬಲ್ಲಿ ಬಂದ ಅಪ್ಪ ಏನು ಅಧಿಕಾರ ಇತ್ತೆ ನಮ್ಮನೆ ಮಲ್ದಿತ್ತ. ಈ ಸರ್ತಿಲ್ಲ ಡೇಂಜರ್ ಪೊಸಿಷನ್ ಇಬ್ಬರು ಉತ್ಸವ ಸಚಿವರು ನೆನಪೋದು ಬಂದಿತ್ತು. ಇಂಚೆಂಚು ಉಂಡು ನಮ್ಮ ಫಸ್ಟ್ ನೆಕ್ಕ ರೆಡಿ ಅವರು ಊಡಕ್ಲೆಲ್ಲ ಎಂಪೋದಿತ್ತೆ ಏನೋ ಅಪರ ಇಲ್ಲ ಕಾದ ನೀವು ಮಾಡಿದಾಗ ನಾವು ಕೂಡ ಮಾಡ್ತೇವೆ ಅಂತ ಬಂದೇವೆ. ನೀವು ಲಾಸ್ಟ್ ಟೈಮ್ ನೀವು ಇದು ಬಂದ ಕಲ್ಲು ಹಾಕಿದ್ರಿ ನಾವು ಕೂಡ ಅಷ್ಟೇ ಮಾಡಿದ್ವಿ ತಲೆತ ತಮಾಷೆ ಬಂದೆ. ಹಿಂಗೆ ಬೇಜಾರ್ದಾದ ಬಂದಾಗ ಒಂಜಿ ಏರಿಯಾಗೆ ಒಂಜಿ ಉತ್ಸವ ಸಚಿವರಾದ ಇದೆ ಬಂದಾಗ ಏರಿಯಾಗೆ 3 ಸರ್ತಿ ಬತ್ತೇದು ವರಲ ಏನನ್ ಲೈಜೇದು ಸ್ಥಳೀಯ ಶಾಸಕರಾದ ಒಂಜಿ ಲೈಜಿ ಯಾರು ಸರಿಯಾದ ಸಚಿವರಾದ್ರೆಲ್ಲ ಇಜ್ಜೇದು ಬುಕ್ ಈ ಕಡಲ್ ಕೊರೆದ 15 MLA ಅಪ್ಪಡ ದುಂಬೆ ಅಮ್ಮೇರೆಲ್ಲ ಪಣ್ಣಾಗ ಈ ಕಡಲ್ ಕೊರೆದ ತಿರುಗಿದ ನೆತ್ತು ಒಲೆ ಇತ್ತಿದ್ದು ನೆನೆ ಇದಾದ ಪರಿಸ್ಥಿತಿ ಪೂರ ಗೊತ್ತಿತ್ತನೆ ಎನ್ನ ಲೈದಿಲ್ಲ ಇಜ್ಜಿ ನನ್ನ ಸರ್ಕಿಟ್ ಹೌಸ್ ನಾನು ಕುಡ್ಲಾಡೆ ಉಳ್ಳೆ ಏನು ಆನಿ ಫೋನ್ ಪಾತಿರ್ದೆ ಆನಿ ಬೈಯಾಗ ಸರ್ಕಿಟ್ ಹೌಸ್ ಮೀಟಿಂಗ್ ಆನಾಗ ಉತ್ಸವ ಸಚಿವರು ಮೀನುಗಾರಿಕೆ ಮತ್ತು ಪೋರ್ಟ್ದ ಮಕ್ಕಳು ಅಧಿಕಾರ ನಕಲು 5 ಬುಕ್ಕ ಕಾಂಟ್ರಾಕ್ಟ್ ನಕಲು ಬುಕ್ಕ ಮುಖ ಪಕ್ಷದ ಆ ಒಂದು ಮೀಟಿಂಗ್ ಅದು ಸಲಹೆ ಸೂಚನೆ ಎಂಚ ಮಲ್ಪೊಲಿ ದಾದ ಬಂದು ಒಂಜಿ ಅನುಭವಕ್ಕೆ ಎಂದನ ಪರಿಸ್ಥಿತಿ ಮತ್ತು ಜಾನಕ್ಕೆ ಫೋನ್ ಅಂತ ಪಂಡೆ ನೀವು ನನ್ನನ್ನು ಹೋಗುವಾಗ ನೀವು ಬಿಟ್ಟು ಹೋಗಿದ್ದೀರಿ ನನಗೇನು ಬೇಸರ ಇಲ್ಲ ನಾನು ಎಲ್ಲಿ ಕೇಳಬೇಕು ವಿಧಾನಸೌಧ ನಾನು ಅಲ್ಲಿ ಕೇಳ್ತೇನೆ ಅದು ನಾವು ಹೋಗಿದ್ದೀರಲ್ಲ ನನಗೆ ಸಂತೋಷ ನೀವು ಕೆಲಸ ಮಾಡಿ